ವಿಶೇಷವಾದ ದೇವರ ಆರಾಧನೆ ಮಾಡಿ ಮಹಾಗಣಪತಿಗಳು ವಗೇರೆ ವಿಶೇಷವಾದ ಗಣಪತಿಗೆ ಮತ್ತೆ ಸಮಾಜ ಬಾಂಧವರಿಗೆ ನನಗೆ ಈ ಜಾಗ ವಿಶೇಷ ಸಮಾಜ ಬಾಂಧವರಿಗೆ ನನಗೆ ಬರ್ಪಚಿತ್ತಿ ಬಚ್ಚಿತ್ತಿ ಹೋಮೇತರದ ದುರಿತಲು ದೋಷಗಳು ಕಟ್ಟಲು ನಷ್ಟಲು ಗ್ರಹಚಾರಗಳು ಅಪಮೃತ್ಯು ಅನಾರೋಗ್ಯಗಳು ಕೂಡ ಸಮಾಜ ಬಾಂಧವರು ಕೂಡ ಗಣಪತಿಯವರು ಪರಿಹಾರ ಪಡೆದುಕೊಂಡು ನಿರ್ವಿಘ್ನವಾದ ನೀಡಿದಾಗ ಎಲ್ಲ ಬರುವುದು ಆ ಕಾರ್ಯಕ್ರಮ ದೇವನ ಅನುಗ್ರಹ ಬರುವುದು ಅದು ದೇವನ ಅನುಗ್ರಹ ವಿಘ್ನೋದ ಪರಿಹಾರಕ್ಕೆ ದೇವನ ಅನುಗ್ರಹ ನಿರ್ವಿಘ್ನವಾದ ಮಾತುಗಳಿಂದ ನಿರ್ವಿಘ್ನವಾದ ಬೇರೆ ಬಗೆಯರಿಗೆ ಮಾತಂದ್ರೆ ಮಹಾಗಣಪತಿಯವರ ಅನುಗ್ರಹವನ್ನು ಕೊಡುವುದರಿಂದ ವಿಶೇಷವಾದ ಕುಲಸ್ವಾಮಿಯ ಜೊತೆ ಸೋಮನಾಥ ದೇವರ ಅಂತೆಯೇ ಮಹಾಗಣಪತಿಯವರ ನಮ್ಮ ಮಾತುಗಳನ್ನು ಪೂರಕ ಪ್ರಾರ್ಥಿಸುತ್ತಾರೆ ಮಹಾಗಣಪತಿ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ श्रद्धा मेधा प्रज्ञान विज्ञान बुद्धि श्रियं बलं आयुष्यं तेजः आरोग्यं देहि मे गणनायक देहि मे परमेश्वरः
ಗದ್ದುಗೆದ ಧರ್ಮ ಗದ್ದುಗೆದ ಚಾವಡಿಡ್ ಕುಲ್ಲದು ಬತ್ತಿಂಚಿ ಬಿನ್ನೆರು ಮಾತಿರ್ಲ ಮೋಕೆಡ್ ಇವನಿ ಮಿತ್ತ ಚಾವಡಿಡ್ ಅಟ್ಟಣೆ ಮಂತಿನಂಚಿನ ಪೊರ್ಲ ಒಂಜಿ ಆಸನನ ಸ್ವೀಕಾರ ಮಲ್ಪಡ ಪಂಡದ ಸಮಾಜ ಬಾಂಧವ್ಯನ ಪರವಾದ ಕೇನೊಂದಿದ್ದು ಮಾತ ಅಕ್ಕನಕಲ್ಲ ತನ್ನ ಪೂರ್ಣ ಕುಂಭ ಕಲಶನು ಆ ಒಂಜಿ ಧರ್ಮ ಚಾವಡಿದ ಎದುರುಡದಿದ್ದು ಎಂಗಳೊಟ್ಟಿಗೂ ಸಾಕಾರಗೊರಡು ಬಂದುಳೆ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನದೊಟ್ಟಿಗೂ ನಮ್ಮೊಟ್ಟಿಗೂ ಶ್ರೀ ಕಮಲಾದೇವಿ ಅಸ್ರಣ್ಯರು ಶಶಿವರ್ಣಂ ಚತುರ್ಭುಜಂ ಗಾಯೇ ಸರ್ವವಿಘ್ನೋಪಶಾಂತಿ ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥ ಜಂಬೋಪರಸಾರ ಭಕ್ಷಿತಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಫಲದವರ ನೆಗಟ್ಟಿಯವರ ಸಮಾಜ ಸೇವಾ ಸಂಘ ಇದರ ಅಮೃತ ಮಹೋತ್ಸವದ ಸಮಾರಂಭ ನಡೆಯುತ್ತಾ ಉಂಟು. ಈ ಸಭೆಗೆ ಆಗಮಿಸಿದಂತಹ ಎಲ್ಲ ಸಮಾಜ ಬಾಂಧವರನ್ನು ಸ್ವಾಗತಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯಮಾನ್ಯರಿಗೆ ನಮಿಸುತ್ತಾ ಪ್ರಥಮವಾಗಿ ನುಡಿಪೀಠದಲ್ಲಿ ಆಸೀನರಾಗಿರುವ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಮಠ ಇವರನ್ನು ಫಲ ಪುಷ್ಪಗಳನ್ನು ನೀಡಿ ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಚಂದ್ರಶೇಖರ್ ಗಟ್ಟಿ ಗುಂಡ್ಯಾಮ ಹಾಗೂ ಸುಪ್ರೀತಾ ಇವರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂಪಾದನೆಯನ್ನು ಮಾಡಿ ಮನಸ್ಸಿನ ಪ್ರಸನ್ನತೆಯನ್ನು ಹೊಂದಿದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಸದ್ವಿದ್ಯೆಯನ್ನು ಜಗದ ಜನರಿಗೆ ಅನುಗ್ರಹಿಸಿ ಆ ಮೂಲಕ ಪ್ರಸನ್ನತೆಯನ್ನು ಹೊಂದುವವರು. ಧರ್ಮಶಾಸ್ತ್ರದ ಸರಳ ಮಾತುಗಳ ಅಮೃತ ಸಿಂಚನದ ಮಾತುಗಳನ್ನು ಅಂತರಂಗದ ಶುದ್ಧ ಭಕ್ತಿಯ ಬಿಂಬಂತೆಯೇ ಗೌರವಿಸಲ್ಪಡುತ್ತದೆ. ಪ್ರಥಮವಾಗಿ ಕ್ಷಮಿಸಿ, ಸೋಮನಾಥ ಸೇವಾ ಸಮಿತಿಯ ಅಧ್ಯಕ್ಷರಾದ ಯಾದವಗಟ್ಟಿ ಮಡ್ಯಾರ್ರವರು ವೇದಿಕೆಗೆ ಆಗಮಿಸಬೇಕು. ಸರ್ವ ವಿಘ್ನಗಳು ದೂರಾಗಲಿ ಎನ್ನುವ ಆಶಯದೊಂದಿಗೆ ಮುಸ್ಸಂಜೆಯ ಹೊತ್ತು ಮೂಡಿಬರುವ ಚಂದ್ರಮನನ್ನು ನೈದಿಲಿ ಅರಳುತ್ತಾ ಸ್ವಾಗತಿಸುವಂತೆ ಅಂತರಂಗದ ಭಾವ ಕುಸುಮವನ್ನು ಅರಳಿಸಿ ನುಡಿ ತೋರಣದೊಂದಿಗೆ ಸೇರಿರುವ ಸದ್ಭಕ್ತ ಬಂಧುಗಳನ್ನು ಸ್ವಾಗತಿಸುತ್ತಾರೆ ಮಮತಾ ಡಿ.ಎಸ್. ಗಟ್ಟಿ ಸ್ವಾಮೀಜಿಯವರು ಅನುಗ್ರಹ ನುಡಿಯನ್ನು ನೀಡಿ ತಾವು ನಿರ್ಗಮಿಸ್ತಾ ಇದ್ದಾರೆ. ದಯವಿಟ್ಟು ಊರದ ದೈವ ದೇವರಿಗೆ ಕೈ ಮುಗಿಯೊಂದು ಈ ವೇದಿಕೆ ಪೂಜ್ಯ ಸ್ವಾಮೀಜಿಗಳಿಗೆಲ್ಲ ಅಂಚ ಮಾತಾ ಗುರು ಹಿರಿಯರಿಗೆಲ್ಲ ಪುಡ್ಯಾಡೊಂದು ಸೇರಿದಿನ ಸಭೆ ಬಂದಲೆಗೆ ಮುಲ್ತರದೆ ಕೈ ಮುಗಿಯೊಂದು ಪೂಜ್ಯ ಸ್ವಾಮೀಜಿಲೇನೆ ಸಮಾಜದ ಪರವಾದ ಅಮೃತೋತ್ಸವ ಮಹೋತ್ಸವದ ಸಮಿತಿಯ ಪರವಾದ ಬತ್ತಿನೆಂಚಿನ ಬಿನ್ನೇರ್ನ ಗಣ್ಯರ್ನ ನಿಖಿಲ ಮಾತೇರ್ನಲ ಪರವಾದ ಅರ್ತಿ ಬಿರ್ತಿದೆ ಮೋಕೆಡೆ ಅರಳಿ ಇನ್ನಿತ ಈ ಅಮೃತ ಮಹೋತ್ಸವದ ಉದ್ದೀಪನದ ಸಭೆಗೆ ಸ್ವಾಗತ ಮಂತೊಂದಿಲ್ಲ. ಅಮೃತ ಮಹೋತ್ಸವದ ಉದ್ದೇಶ ಈ ಕಾರ್ಯಕ್ರಮದ ಪ್ರಸ್ತಾವನೆ ನೀಡುತ್ತೆ ಮಮತಾ ಡಿ.ಎಸ್. ಗಟ್ಟಿ ಮೇರು ಮಂತೊಂದಿಲ್ಲ. ಮಾಧ್ಯಮದವರಿಗೂ ಎಲ್ಲರಿಗೂ ಅಮೃತ ಮಹೋತ್ಸವದ ಶುಭಾಶಯಗಳು. ಈ ವರ್ಷದ ವಿಶೇಷತೆ ಈ ದೇಶದ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಹಾಗೂ ನಮ್ಮ ಸಮಾಜದ ಅಮೃತ ಮಹೋತ್ಸವ ಒಟ್ಟಿಗೆ ಆಚರಿಸಿರುವುದು ಸಂತಸ ಹಾಗೂ ಸಂಭ್ರಮ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಪೂರ್ವಜರು
ನಮ್ಮ ಸಂಘವನ್ನು ಸ್ಥಾಪಿಸಿ ಅಂದಿನ ಕಾಲದಲ್ಲಿ ಹಾಕಿಕೊಟ್ಟ ಪ್ರತೀಕವಾಗಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ಬೆಳೆದು ಅಮೃತ ಮಹೋತ್ಸವವನ್ನು ಆಚರಿಸಲು ಕಾರಣೀಭೂತರಾದಂಥ ಎಲ್ಲ ಹಿರಿಯರಿಗೆ ಮೊದಲಾಗಿ ಈ ವೇದಿಕೆಯ ಮುಖಾಂತರ ವಂದಿಸಿಕೊಳ್ತಾ ಇದ್ದೇನೆ. ಗಟ್ಟಿ ಸಮಾಜದ ಕುಲದೇವರಾದ ಶ್ರೀ ಸೋಮನಾಥ ಕ್ಷೇತ್ರದ ಸೋಮನಾಥ ದೇವರನ್ನ ಅನಾದಿ ಕಾಲದಿಂದಲೂ ನಂಬಿಕೊಂಡು ಬಂದಿರುವ ನಾವು ಅಂದಿನಿಂದಲೂ ನಮ್ಮ ಪೂರ್ವಜರು ನಮ್ಮ ಸಮಾಜದ ಎಲ್ಲ ಶುಭ ಸಮಾರಂಭಗಳಿಗೆ ಕುಲಸ್ವಾಮಿಯ ಪ್ರಸಾದವನ್ನ ಕಾರ್ಯಕ್ರಮವನ್ನ ಮುನ್ನಡೆಸಿಕೊಂಡು ಬಂದು ಈ ಸಂಪ್ರದಾಯವನ್ನ ಇಂದಿಗೂ ಕೂಡ ನಾವು ಬೆಳೆಸಿಕೊಂಡು ಬಂದಿದ್ದೇವೆ. ನಮ್ಮ ಸಮಾಜದ ಪ್ರತಿಯೊಂದು ಮನೆಯ ವಂತಿಗೆ ರೂಪದಲ್ಲಿ ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮಗಳು, ಜಾತ್ರಾ ಮಹೋತ್ಸವ, ಲಕ್ಷದೀಪ ಎಲ್ಲವನ್ನೂ ಒಗ್ಗಟ್ಟಿನಿಂದ ನಡೆಸಿಕೊಂಡು ಬಂದಿದ್ದೇವೆ. ಈಗ ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿದ್ದರೂ ನಮ್ಮ ಅದೇ ಸಂಪ್ರದಾಯವನ್ನ ನಾವು ಒಗ್ಗಟ್ಟಿನಿಂದ ಮುಂದುವರಿಸಿಕೊಂಡು ಬಂದು ಸೋಮನಾಥ ಸೇವಾ ಸಮಿತಿಯ ಸಹಕಾರ, ಸಮಾಜದ ಹಿರಿಯ ಗುರಿಕಾರರ ಸಹಕಾರದ ಮುಖಾಂತರ ಮುನ್ನಡೆಸಿಕೊಂಡು ಬರ್ತಾ ಇದ್ದೇವೆ. ಲದವರ ಯಾನೆಯವರ ಕುಲ ಕಸುಬು ಕೃಷಿ ಪ್ರಧಾನವಾಗಿದ್ದು 70% ಜನರು ಕೃಷಿಯನ್ನ ನಂಬಿಕೊಂಡು ಬಂದವರು. ಇವತ್ತು ನಮ್ಮ ಸಮಾಜದ ಬಾಂಧವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳೆದು ವಿವಿಧ ಸ್ತರಗಳಲ್ಲಿ ತನ್ನ ಛಾಪವನ್ನು ಹೊಂದಿದ್ದಾರೆ. ನಮ್ಮ ಸಮಾಜವು ದಕ್ಷಿಣ ಕನ್ನಡ, ಕಾಸರಗೋಡು, ಬೆಂಗಳೂರು, ಮುಂಬೈ ಹಾಗೂ ದೇಶ ವಿದೇಶಗಳಲ್ಲಿಯೂ ನೆಲೆಸಿರುತ್ತಾರೆ. ಸುಮಾರು 25,000 ಜನರಷ್ಟು ಹೊಂದಿರುವಂತಹ ನಮ್ಮ ಸಣ್ಣ ಸಮಾಜದ ಎಲ್ಲ ಶುಭ ಸಮಾರಂಭಗಳಿಗೂ ಕೂಡ ನಾಯಿಗರು ಹಾಗೂ ಮೇಲ್ಡರು, ಗುರಿಕಾರರು ಹಾಗೂ ಹಿರಿಯರು ನಿಂತು ನಡೆಸುವ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿದೆ. ಇವತ್ತಿನ ಅಮೃತ ಮಹೋತ್ಸವದ ಆಚರಣೆಯನ್ನ ಮಾತೃ ಸಂಘ ಹಾಗೂ ಸಮಾಜದ ಎಲ್ಲ ಬಂಧುಗಳ ಒಮ್ಮತದಿಂದ ಅಮೃತ ಮಹೋತ್ಸವ ಸಮಿತಿಯನ್ನ ರಚಿಸಿ ಈ ಉತ್ಸವಕ್ಕೆ ಚಾಲನೆಯನ್ನ ನೀಡಿದ್ದೇವೆ. ಇದರ ಅಂಗವಾಗಿ ಕೆಲವೊಂದು ಉದ್ದೇಶಗಳನ್ನು ಇಟ್ಟುಕೊಂಡು ಕಾರ್ಯವನ್ನು ಕೂಡ ರೂಪಿಸಿದ್ದೇವೆ. ಮೊದಲಾಗಿ 9 ಮಾಗಣೆಯ ಸೀಮೆಯ ಗುರಿಕಾರರ ಸಹಕಾರ, ಹಾಗೆ ಸರ್ವರಿಗೂ ಆರೋಗ್ಯ ಎನ್ನುವಂತಹ ನೆಲೆಯಲ್ಲಿ ಈ ನಿಟ್ಟಿನಲ್ಲಿ ವಿವಿಧ ಕಡೆಗಳಲ್ಲಿ ನಾವು ಆರೋಗ್ಯ ಶಿಬಿರಗಳನ್ನು ಅಮೃತ ಮಹೋತ್ಸವದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನುರಿತ ವೈದ್ಯರ ಸಹಕಾರದೊಂದಿಗೆ, ವಿವಿಧ ಮೆಡಿಕಲ್ ಕಾಲೇಜುಗಳ ಸಹಕಾರದೊಂದಿಗೆ, ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರೋಹನ್ ಗಟ್ಟಿಯವರ ಸಂಪೂರ್ಣ ಸಹಕಾರದೊಂದಿಗೆ, ವಿವಿಧ ವೈದ್ಯಾಧಿಕಾರಿಗಳ ಸಹಕಾರದೊಂದಿಗೆ ನಮ್ಮ ಈ ಒಂದು ಸರ್ವರಿಗೂ ಆರೋಗ್ಯ ಎನ್ನುವಂತಹ ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಸಮಾಜ ಅವರಿಗೆ ಅಭಾರಿಯಾಗಿದೆ. ಅವರಿಗೆ ಈ ವೇದಿಕೆಯ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಎರಡನೆಯ ಸಮಾಜದ ಪ್ರಮುಖವಾಗಿ ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಹಾಗೆ ಯೋಜನಾ ವಿಭಾಗದಿಂದ ಸ್ಪೋರ್ಟ್ಸ್ ಮೀಟ್, ಮಹಿಳಾ ವಿಭಾಗದಿಂದ ಅಂತಾರಾಜ್ಯ ಮಟ್ಟದ ಸಾಂಸ್ಕೃತಿಕ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಅಮೃತ ಮಹೋತ್ಸವಕ್ಕೆ ಸಾಕ್ಷಿಯಾಗಿ ಇವತ್ತು ಈ ವೇದಿಕೆ ಸಾಕ್ಷಿಯಾಗಿದೆ. ನಮ್ಮ ಸಂಘವು ಈ ಮಟ್ಟದಲ್ಲಿ ಬೆಳೆದು ನಿಲ್ಲಲು ನಮ್ಮ ಹಿಂದಿನ ಇದಕ್ಕೆ ದುಡಿದಂಥ, ನಮ್ಮ ಸಂಘಕ್ಕೆ ದುಡಿದಂಥ ಹಿರಿಯರು, ಹಾಗೆ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಗಟ್ಟಿ ಸಮಾಜದ ಸಮಿತಿಯು ಪ್ರಮುಖ ಅವರ ಸೇವೆಯನ್ನ ಈ ವೇದಿಕೆಯ ಮುಖಾಂತರ ಸ್ಮರಿಸಿಕೊಂಡು ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮಂತಹ ಈ ಸಣ್ಣ ಸಮಾಜ ಮುಂದೆ ಬರಬೇಕಾದರೆ ಸಮಾಜದ ಇತರ ಎಲ್ಲ ವರ್ಗದವರ ಸಹಕಾರ ಅತಿ ಅಗತ್ಯ. ನಮ್ಮ ಚಿಂತನೆಯ ಎಲ್ಲ ಉತ್ತಮ ಉದ್ದೇಶ ಯೋಜನೆಗಳಿಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಸಹಕಾರ ಹಾಗೂ ಸ್ವಾಮೀಜಿಗಳ ಆಶೀರ್ವಾದವನ್ನ ಬೇಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳು ಅಭಿವೃದ್ಧಿಯನ್ನ ಹೊಂದಿ ಮುಂದಿನ ದಿನಗಳು ವಿಜೃಂಭಣೆಯಿಂದ ಶತಮಾನೋತ್ಸವ ಸಂಭ್ರಮ ಕಾಣುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಪ್ರಾಸ್ತಾವಿಕ ನುಡಿಗಳಿಗೆ ಮುನ್ನುಡಿಯನ್ನ ಬರೀತಾ ಇದ್ದೇನೆ. ಜೈ ಸೋಮನಾಥ, ಜೈ ಭಾರತ್. ನಮ್ಮದು ಮಮತಾ DS ಗಟ್ಟಿಯವರು ಪ್ರಸ್ತಾವನೆ ಮುಖಾಂತರ ತಮ್ಮೆಲ್ಲರಿಗೆ ಗಟ್ಟಿ ಸಮಾಜದ ಹಿರಿಯರ ಕಾಲದಿಂದಲೂ ನಂಬಿಕೆ ಸಂಪ್ರದಾಯ, ಅದೇ ರೀತಿ ಸೋಮೇಶ್ವರದ ಸೋಮನಾಥ ಸ್ವಾಮಿಯನ್ನು ಕುಲಸ್ವಾಮಿ ಎಂದು ಆರಾಧಿಸುತ್ತಾ ದೇವಸ್ಥಾನದಲ್ಲಿ ನಡೆಯುವಂಥ ಪಂಚಪರ್ವ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಭಿವೃದ್ಧಿಯನ್ನು ಮಾಡುವಂಥ ಉದ್ದೇಶ. ಅದೇ ರೀತಿ ಗಟ್ಟಿ ಸಮಾಜ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ಸರ್ವ ರಂಗಗಳಲ್ಲೂ ಮುಂದುವರಿಯಬೇಕೆಂಬ ಮಹತ್ವದ ಕಲ್ಪನೆಯನ್ನಿಟ್ಟು
ಅಂದಿನ ಹಿರಿಯರು ಈ ಸಮಾಜ ಸೇವಾ ಸಂಘವನ್ನು ಆರಂಭಿಸಿದರು. ಅಂದಿನಿಂದಲೂ ಇಂದಿನವರೆಗೆ ಗಟ್ಟಿ ಸಮಾಜ ಸೇವಾ ಸಂಘಕ್ಕೆ ಅವಿರತವಾಗಿ ದುಡಿದು ಈ ಸಂಘದ ಯಶಸ್ಸಿಗೆ ಕಾರಣೀಭೂತರಾದ ಹಿರಿಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಬೆಳೆದ ಮಗುವಿನಂತೆ ಕಾಣುವ ಈ ಸಂಘ ಯಾವ ರೀತಿಯಾಗಿ ಈ ಸಮಾಜದಲ್ಲಿ ತನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಇದೀಗ ಮಮತಾ DSKT ಅವರು ತಿಳಿಸಿದ್ದಾರೆ. ಮುಂದಿನೆಯದಾಗಿ ಸ್ವಾಗತವನ್ನು ಮಾಡಲಿದ್ದಾರೆ ಗಟ್ಟಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ದಯಾನಂದ ಗಟ್ಟಿ ಪಿಲಿಕೂರು. ಅವು ಕಾಲ ಕಾಲಕ್ಕೆ ಬದಲಾವಣೆ ಆವಂದಿತ್ತುಂಡಲ ಐಕೊಂಜಿ ಮೂಲ ಚೌಕಟ್ಟು ಪಡ್ಪನೆ ಇಂಚಿನ ಉಂಡ ಅವಿನ ಒರಿಪಾವುಂಡ ನಮ್ಮ ಮಲ್ಲ ಜವಾಬ್ದಾರಿ. ಒಂದು ಪರಂಪರೆ ಹಿಡಿದು ಬತ್ತನ ಒಂಜಿ ವ್ಯವಸ್ಥೆ ಅಂಚಾದಿಪ್ಪನಗ ಕಾಲಘಟ್ಟದ ಪರಿಣಾಮವಾದ ನಮ್ಮ ಬದಲಾವಣೆ ಸಹಜವಾದಿತ್ತುಂಡಲ ಮೂಲ ಸ್ರೋತಸ್ಸು ಅಥವಾ ಅನಾದಿ ಕಾಲದ ಬತ್ತನ ಆಚರಣೆಯನ್ನು ಮಾತ್ರ ನಮ್ಮ ಬಿಟ್ರೆ ಬಲ್ಲಿ. ಪ್ರತಿಯೊಂದು ಸಮಾಜಗಳಲ್ಲಿ ಐತನೇ ಆಯ್ನ ಚಿತ್ತನ ಆಚರಣೆ ಉಂಟು. ಸಮಗ್ರ ಹಿಂದೂ ಸಮಾಜಕ್ಕಿತ್ತನ ಒಂಜಿ ಆಚರಣೆ ಇತ್ತುಂಡಲ ಆಯ್ತು ಒಂಜಿ ಅಂಗವಾದ ಬೇತೆ ಬೇತೆ ಗೆಲ್ಲುಲಿ ಇತ್ತರಕ್ಕ ಹಿಂದೂ ಸಮಾಜ ಪಂಪನ ಒಂಜಿ ವೃಕ್ಷದ ಗೆಲ್ಲುಲಿ ಹೋಗ್ಕೊಂಡೆ ಬೇತೆ ಬೇತೆ ಸಮಾಜದ ಅಂಗಗಳು ಅಂಚೆಪ್ಪನಗ ಗಟ್ಟಿ ಸಮಾಜದ ಒಂಜಿ ಪರಂಪರ ಹಿಡಿದು ಬತ್ತನ ಒಂಜಿ ಮಲ್ಲ ಸಮಾಜ. ಇತ ಪಣ್ಣಿನ ಪ್ರಕಾರ ಒಂದು 25,000 ಜನ ಅಂತಾದ್ರೆ 5 ಡಿಗ್ರಿ ಜನ ಸೇರಿನ ಭಾರಿ ವಿಶೇಷ. ಲಕ್ಷಗಟ್ಟಲೆ ಇತ್ತಿನ ಸಮಾಜಡೆ ಜನ ಸೇರಿನ ಕಷ್ಟ ಇಪ್ಪನಗ 25,000 ಸಂಗಿಡಿ ಜನ ಸೇರ್ತಾರೆ ಪಟ್ಟ ಒಂದು ಮಲ್ಲ ಸಾಧನೆ. ಐಟ್ಲ ಭಾರತ ಒಂದು ಕೃಷಿ ಪ್ರಧಾನವಾದ ಚಿತ್ರ ರಾಷ್ಟ್ರ ಅಂಚೆ ಇಪ್ಪನಗ ಆ ಪದ ಸಾರ್ಥಕ ಆವಡು ಅಂದ ಕೃಷಿಗೆ ನಮ್ಮ ಆದ್ಯತೆ ಕೊರಡು ಇನಿ ಆಯ್ತ ಆದ್ಯತೆ ಕಡಿಮೆ ಒಂದುಂಟು ಆಯ್ತ ಮದ್ದೆಡೆ ಗಟ್ಟಿ ಸಮಾಜ ಕೃಷಿಗೆ ಆದ್ಯತೆ ಕೊರೊಂದು 20% ಜನ ಕೃಷಿತ ಮದ್ದೆಡುವುದೇರು ಪಂಡ್ರಲ್ಲ ಒಂದು ಸಂತೋಷದ ಸಂಗತಿ. ಅಂಚೆ ಇಪ್ಪನಾಗ ಗಟ್ಟಿ ಸಮಾಜದ ಬೇತೆ ಬೇತೆ ಮಹನೀಯರ ನಗಲು ಬೇತೆ ಬೇತೆ ಕ್ಷೇತ್ರದ ಸಾಧನೆ ಬರ್ತದೆ. ಧಾರ್ಮಿಕ ಪರಂಪರೆ ದೈವಿಕವಾಯಿನ ಚಿತ್ತನ ಶ್ರದ್ಧೆ ಐತೆ ಒಟ್ಟಿಗೆ ಆರ್ಥಿಕವಾಯಿನ ಚಿತ್ತನ ಬಲ ನಿನ್ನ ಮಾತ ಪಡೆತೊಂದು ಇನಿ ಸಮಾಜಕ್ಕೆ ಗುರುತಿಸೋಳ್ಳಕ್ಕಿತ್ತನ ಒಂದು 2 ಸ್ಥಾನಮಾನ ಉಳ್ಳೇವೆ. ಇನಿ ಎಂಕ್ 11 ಗಂಟೆಗೆ ಹಿರಿಯಡಿಕೆ ತಲುಪ ಕಾರ್ಯಕ್ರಮ ಅಂಚಾದ ನೆಕ್ಕೆ ಬರ್ಪುನ ಬಾರಿ ಬಂಗಡೆ ಬರ್ಪುನ ಪಂಡಿತ್ತೆ ಅವು ಬಾರಿ ಸಮೇತ ತುಂಬ ನಿಗಂಟ ಆಯ್ನ ಚಿತ್ರ ಕಾರ್ಯಕ್ರಮ ಅಂಡ ಮಮತಾ ಗಟ್ಟಿ ಬೊಕ್ಕ ಸಮಾಜದ ಕೆಲವರು ಬತ್ತ ಮಸ್ತ್ ಕಾಲದ ದಿಂಜಿ ಎಂಕ್ ಪರಿಚಯ ಅಂಚೆಪ್ಪಿನ ಅಗಲ್ನ ಮೋಕ್ಯದ ಲೆಪ್ಪುಲು ತಿರಸ್ಕಾರ ಮಾಡ್ತಾರೆ ಸಾಧ್ಯತೆ ಪಂಡೆ ಅನ್ ಪ್ರೀತಿ ಬೈದೆ. ಇನಿ ನಿಗಲ್ನ ಸಮಾಜ ಕೆಲವು ಜನಕ್ಕಳು ದಾಂಡಲ ರಾಜಕೀಯವಾಯಿನ ಚಿತ್ರ ಕ್ಷೇತ್ರಲ್ಲ ಮಸ್ತ್ ದುಂಪಾತಾರ ಪಂಡ್ರೆ ಸಂತೋಷದ ಸಂಗತಿ. ಇನಿ ನಮ್ಮ ನಮ್ಮ ಕಮಲಾ ಪ್ರಸಾದ್ ಹಸಿರಣ್ಣೇರುಳ್ಳೇರು ಸಮಾಜದ ಬೇತೆ ಬೇತೆ ಬಂದರು ಈ ಚಾವಡಿಡುಳ್ಳೇರು ಉದ್ಘಾಟನೆ ಆವಡು ಆಯ್ತಾ ಮಧ್ಯಾಹ್ನ ಭಾರಿ ತುರ್ತು ನಡೆದವ್ರೆ ನಾನು ಸುರುಗ್ ಪಾತ್ರದ ಬೋಪಾದ ಪಂಡೆ 75 ವರ್ಷದ ಸಾಧನೆ ಪಂಡ ಅವು ಸಾಧಾರಣ ಸಾಧನೆ ಅಸಾಧಾರಣವಾದ ಚಿತ್ರ ಸಾಧನೆ. ಒಂದೊಂದು ಸಂಘ ಒಂದು 10 ವರ್ಷ ಬದುಕುನೇ ಕಷ್ಟ ಅದಕ್ಕೆ 75 ವರ್ಷ ಬದುಕದಂಡು ಸಂಘದ ಸದಸ್ಯರನ್ನ ಬಂದ ಇನಿಕ್ಕಿಲ್ಲ ಎಡ್ಡೆ ಉತ್ತಾಸುಡುಳ್ಳೇರು ಆಯ್ತು ಮಧ್ಯಾಹ್ನ ಎಡ್ಡೆ ಲೊಕೇಶನ್ ಎಡ್ಡೆ ಜಾಗಡ ಒಂಜಿ ಪಡ್ಲುದ ಕಟ್ವಾಣ ಕಟ್ಟದು ಐಟ್ಲ ಸಮಾಜ ಬಂಧುಲಿಗೆ ಬೊಡಿತನಕ್ಕೆ ಇತ್ತನ ಎಂಚಿನ ಸಭೆ ಸೇರಿನ ಇಪ್ಪು ಅಗಲ್ನ ಅಭಿಪ್ರಾಯ ನಿರೂಪಣೆ ಮಲ್ಪನ ಇಪ್ಪು ನೆಕ್ ಮಾತ್ರ ಅವಕಾಶ ಬೈದಿಂಡು ರಾಜಕೀಯವಾಯಿನ ಚಿತ್ತನ ನಮ್ಮ ಬೇಡಿಕೆಯನ್ನು ನಮ್ಮ ಪಡೆದುಂದಾಂಡಲ ಸಮಾಜದ ಸಂಘ ಬಂದು ಗಟ್ಟಿಗೂಡು ಅಂಚೆ ಇಪ್ಪರಾಗ ಗಟ್ಟಿ ಸಮಾಜ ಸೇವಾ ಸಂಘದಗಳು 75 ವರ್ಷ ಇಂಚಿನ ಬೇತೆ ಬೇತೆ ಕ್ಷೇತ್ರ ಬೆಂದಿದ್ದು ಆರ್ಥಿಕವಾಯಿನ ಚಿತ್ರ ಸಂಪತ್ತನ್ನು ಪಡೆತೊಂದು ಆಯ್ತು ಒಟ್ಟಿಗೆ ಸಾಮಾಜಿಕವಾಯಿನ ಚಿತ್ರ ಮನ್ನಣೆಲ್ಲ ಪಡೆತೊಂದು ರಾಜಕೀಯವಾಯಿನ ಚಿತ್ರ ಮನ್ನಣೆಲ್ಲ ಪಡೆತೊಂದು ಆಯ್ತು ಒಟ್ಟಿಗೆ ನಿಗಲು ರಾಜಕೀಯವಾದ ದಾದ ಪಡೆತೋಡ ಸರ್ಕಾರದ ದಾದ ಪಡೆತೋಡ ಅವನು ಪಡೆತೊಡ್ರೆ ಬಡಿತಕ್ಕಿಂತ ಬಲನ ಪಡೆತೊಡ್ರೆಗೋಸ್ಕರ ಅದು ಎಡ್ಡೆ ಸಂಘ ನಿರ್ಮಾಣ ಮಾಡಿದ್ದಾರೆ. ನನ್ನ ದುಬದ ಪರಂಪರೆನ ಈ ಸಂಘನ ಗಟ್ಟಿ ಮಲ್ತೊಂದುಬೋದು ಹಿರಿಯರನ್ನ ಆಚರಣೆ ದೈವದೇವರ ಬಗ್ಗೆ ಇತರ ನಂಬಿಕೆ ಸಮಾಜದ ಐತನೇ ಆಯ್ನ ಚಿತ್ತನ ಆಚರಣೆ ನೆನಪುರ ಉರಿಪ ಒಂದು ಬುಲೆಪ ಒಂದು ಕೊಂಡ ಸಮಾಜ ಒಂದು ಮಲ್ಲ ಸಂಪತ್ತಾಗ್ಬಿಟ್ಟು ಇಂಚಿನ ಸಮಾಜಕ್ಕೆ ಎಡ್ಡೆ ರೀತಿಯ ಶ್ರೇಯಸ್ಸು ದೇವರ ಕೊರಡೆ ನನ್ನೆಲ್ಲ ಹೆಚ್ಚು ಸಮಾಜದ ಸಾಧನೆ ಮಲ್ಪನ ಅವಕಾಶನೇ ಈ ಸಮಾಜದ ಮಾತ ಬಂಧುರೆಲ್ಲ ಕೊರಡು ಪಂಪನ ಪಾತ್ರ ಪಡೆದು ಸಮಾಜದ ಮಾತ ಸದಸ್ಯರನ್ನಾಗಲ್ನ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಮಾತ್ರ ಅಗಲ್ನ ಉತ್ತಾಸಡು ನಿಗಲ್ನ ಮಾತ್ರ ಸೇರಿಕಿಡಿ ಕಾರ್ಯಕ್ರಮ ಪೂರ್ಣಾವಡೆ ನಿಗಲ್ನ ಎಂಚಿನ ಭವಿಷ್ಯದ ಯೋಜನೆ ಉಂಡ ಅವಿನ ಪುರ ದೇವರ ನಡಪಡಾದ ಕೊರಡು ಪಂಪನ ಪಾತ್ರ ಪಡೆದು ನಿಗಲಿಗೆ ಮಾತೆರಿಗ್ಲ ಆರಾಧ್ಯ ಮೂರ್ತಿ ಲಕ್ಷ್ಮೀ ನರಸಿಂಹ ದೇವರೆಲ್ಲ ಎಂಕನ ಕ್ಷೇತ್ರದ ಅಧಿಪತಿ ನಂಚಿನ ಸುಬ್ರಹ್ಮಣ್ಯ ದೇವರನ್ನ ಅನುಗ್ರಹ ನಟೊಂದು ಜನರಡ್ಡು ಪಾತ್ರ ಮುಗಿಪು ಗೌರವಾಧ್ಯಕ್ಷರಾದ ಡಾಕ್ಟರ್ ರೋಹನ್ ಚಂದ್ರ ಗಟ್ಟಿ, ಜಯರಾಮ್ ಶೆಟ್ಟಿ, ದಯಾನಂದ ಗಟ್ಟಿ ಪಿಲಿಕೂರು, ಚಂದ್ರಶೇಖರ್ ಗುಂಡಿಯ, ನಾಯಕ ಬೆಳ್ಳರು, ಇವೆಲ್ಲ
ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ. ದೀಪ ಜ್ಞಾನದ ಸಂಕೇತ, ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸಿ ಸುಜ್ಞಾನವೆಂಬ ಜ್ಞಾನದ ಬೆಳಕನ್ನು ನೀಡಲಿ. ಗಟ್ಟಿ ಸಮಾಜ ಇನ್ನು ಮುಂದಕ್ಕೂ ದೀಪ ಪ್ರಜ್ವಲಿಸುವಂತೆ ಮುಂದೆ 100-150 ವರ್ಷಗಳ ಇತಿಹಾಸವನ್ನು ನಿರ್ಮಿಸಲೆಂದು ದೀಪ ಬೆಳಗಿ ಶುಭ ಹಾರೈಸಿದಂಥ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಲದವರ ಗಟ್ಟಿಯವರ ಸಮಾಜ ಸೇವಾ ಸಂಘದ ಪರವಾಗಿ ಅನಂತ ನಂಗೆ ಎಡ್ಡೆಪ್ಪನ ಬಯಕದೆ ಕುಡಂಜಿ ಊರುದಗಲ ಎಡ್ಡೆಪ್ಪನ ಬಯಕರೆ ದುಂಬಾತೆಲೆ ಅದಕ್ಕೆ ಬೊಕ್ಕರ ದೂರಡೆ ಕಳ್ಮಿಗೆಯೊಂದು ಕಜ್ಜೋಗು ಮುಂದುವರಿಪೆ. ಇನ್ನಿತ ಕಾರ್ಯಕ್ರಮದ ಗುರುಕರ್ಮೇನ ವಹಿಸೊಂದಿರಿ ನಮ್ಮ ಅಮೃತ ಮಹೋತ್ಸವ ಸಮಿತಿದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ರೋಹನ್ ಗಟ್ಟಿಯರು ಮೇರಿನ ಬಗ್ಗೆ ದಾಲಪ ನೋಡೋದಿಜ್ಜಿ ಸಮಾಜೋಡು ಕರ್ನಾಟಕಡು ಬಹುಶಃ ಇನ್ನು ದೇಶವ್ಯಾಪಿತಿ ಇಲ್ಲ. ಡಾಕ್ಟರ್ ರೋಹನ್ ಗಟ್ಟಿ ಪನ್ಪನ ಒಂಜಿ ವೈದ್ಯರ ಬಗ್ಗೆ ತೆರಿಯಂದ ನಕಲು ಬಾರ ಕಮ್ಮಿ ಪನ್ಪನವು ಗಟ್ಟಿ ಸಮಾಜಗೊಜ್ಜಿ ಮಲ್ಲ ಪೆರ್ನದ ವಿಚಾರ ಮೇರಿನ ಪುಗರಡ ಹೆಚ್ಚಾವಂತೆ ವೈದ್ಯಕೀಯ ಸೇವೆದ ಜೊತೆಗೆ ಇನಿ ಸಮಾಜದ ಒಲೈ ಪೊಕ್ಕುದಲ ಸಮಾಜ ಸೇವೆ ಮಲ್ಪಡು ಪನ್ಪನ ಒಂಜಿ ಮನಸ್ಸದ ತುಡಿತೊಡು ಇನಿ ಸಮಾಜದ ಅಮೃತ ಮಹೋತ್ಸವ ಸಮಿತಿದ ಗೌರವ ಗುರುಕರಾದ ಎಂಕುಲೊಟ್ಟಿಗೆ ಸೇರಂದು ಈ ಕಾರ್ಯಕ್ರಮವನ್ನು ಈತು ಮುಂದತ್ತೊಂದು ಪೋಯರೆ ಸಾಕಾರ ಮಲ್ದಿರಿ. ಅದಕ್ಕೆ ಸಮಾಜದ ಪರವಾದ ವೇದಿಕೆಡುಪನ ಮಾತಾ ಹಿರಿಯರ ಪರವಾದ ಸ್ವಾಗತ ಮಂತೊಂದಿಲ್ಲ. ವೇದಿಕೆಡುಪನ ನನ್ನೊಂಜಿ ಮಲ್ಲ ಬಿನ್ನೆರಿ ದಯವಿಟ್ಟು ಉಪಾಧ್ಯಕ್ಷರಾದ ಉಮೇಶ್ ಗಟ್ಟಿಯವರು ಗೌರವ ಅಧ್ಯಕ್ಷರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತೇನೆ. ಡಾಕ್ಟರ್ ರವಿಚಂದ್ರ ಗಟ್ಟಿಯವರಿಗೆ ಉಮೇಶ್ ಗಟ್ಟಿಯವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ವಿದೇಶೋಡ್ಲ ಪುಗರ್ತೆ ಎಂದು ಪಂಡ ಒವೇ ಕಷ್ಟ ಬಂದಾಗ ಸುರು ನೆನಪಾಪನಿ ಅಪ್ಪೆ ಬಂಡಿದ್ವಿ ಅವು ಕಟೀಲಪ್ಪೆ ಅಂಚಿನ ಕಟೀಲಪ್ಪೆನ ಪುರಪ್ಪುಡು ನಂಗೆ ಮಾತೆರಗಿಲ್ಲ ಎಲ್ಲಿ ಜೋಕ್ಲೇಡ್ದು ಮಲ್ಲಕ್ಲೇಗ್ ಮುಟ್ಟಲ್ಲ ನೆನಪು ಬರಪನಿ ಅಸ್ರಣ ಪನ್ಪನ ಮೂಜಿ ಶಬ್ದ ನೇತ ಉಲೈಪುನ ಅಕ್ಕಲೆ ಆತ ಪ್ರಾಣ್ಯರ್ನ ಒಂಜಿ ಕುಟುಂಬ ಐಟ ಹೊರಿ ಇನಿ ನಮ್ಮೊಟ್ಟಿಗೆಲ್ಲರೆ ಶ್ರೀ ಕಮಲಾ ಅಸರಣ್ಣ ಮೇಲೆ ಮಕ್ಕಳು ಯಕ್ಷಗಾನ ಹಾಡು, ಸಾಂಸ್ಕೃತಿಕ ಹಾಡು, ಶೈಕ್ಷಣಿಕ ಹಾಡು, ಧಾರ್ಮಿಕ ಹಾಡು ಈ ಕ್ಷೇತ್ರಗೂ ಪ್ರತಿವರಿಲ್ಲ ಕೊಡುಗೆ ಕೊಡ್ತೀನಿ ಬಣ್ಣ ಐನ ಪಂಡದ ಪುಗಾರು ಅಂಚಿನತ್ತೆ ಅಂಚಿನ ಕಟೀಲಿ ಕ್ಷೇತ್ರದ ಅರ್ಚಕರೆಡ್ಲ ಹೋರಿ ಪ್ರಧಾನ ಅರ್ಚಕರೆಡ್ಲ ಹೋರಿಯನ್ನ ಶ್ರೀ ಕಮಲಾ ಅಸರಣ್ಯರು ನಮ್ಮೊಟ್ಟಿಗೆಲ್ಲರೆ ಅದಕ್ಕೆ ಸಮಾಜದ ಪರವಾದ ವೇದಿಕೆಡುಪನ ಮಾತ ಭಿನ್ನರ ಪರವಾದ ಮೋಕೆಡೆ ಎದ್ಕೊಂದಿಲ್ಲ. ಡಾಕ್ಟರ್ ಸತೀಶ್ ಭಂಡಾರಿ ಮೇರ್ಲಂಚನೆ ವೈದ್ಯಕೀಯ ವೃತ್ತಿಡೆ ಏತು ಪುಗರ್ತೆ ಪಂಪೆ ಪಂಪನೇನೆ ಇದ್ದ ತೆರೆಯೋನಿಗ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಉಪ ಕುಲಪತಿಯಾದ ಡಾಕ್ಟರ್ ಸತೀಶ್ ಭಂಡಾರಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ ಮತ್ತು ಲೇಖನಗಳನ್ನು ಬರೆದಿದ್ದಾರೆ. ಹಲವು ವೈದ್ಯಕೀಯ ಗೌರವಗಳನ್ನು ಮತ್ತು ಬಿರುದುಗಳನ್ನು ಪಡೆದಿದ್ದಾರೆ. ಇವರು ಆರೋಗ್ಯ ಉದ್ದೇಶಿಸುವ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಉಪಕುಲಪತಿಯಾಗಿ ಹಾಗೂ ವೈಯಕ್ತಿಕವಾಗಿ ನೆರವೇರಿಸಿದ್ದಾರೆ. ಸದಾ ಹಸನ್ಮುಖಿಯಾದ ಇವರನ್ನು ಏಪತ್ತೊಂಡಲ ಮೋನೆಡಿ ತೆಲಿಕೆ ಡಾಕ್ಟರ್ ಆದ ಉಡಲಡಿ ಎತ್ತು ಆ ರೋಗಿಲೇನ ನೆನಪುದಿದ್ದೆಡಲ ಅವಿನ ಓಲ ತೆರಿಪ ಅಂದೆ ವೈದ್ಯಕೀಯ ವೃತ್ತಿದೊಟ್ಟಿಗೆ ಮಾತಾ ಸಮಾಜದೊಟ್ಟಿಗೆ ಸೇರೊಂದು ಸಮಾಜ ಸೇವೆಯನ್ನು ಮನ್ಪುನಂಚಿನ ಮಲ್ಲ ಒಂಜಿ ಬುಡು ಉಡಲ್ದ ಡಾಕ್ಟರ್ ಸತೀಶ್ ಭಂಡಾರ್ಲೆಗೆ ವೇದಿಕೆದ ಹಿರಿಯರ ಪರವಾದ್ಲ ಬತ್ತಿಂಚಿನ ಸಮಾಜದ ಪರವಾದ್ಲ ಮೋಕೆ ಸೂಕೆಡೆ ಎದ್ಕೊಂದಿಲ್ಲ.
ನಮ್ಮ ಊರ್ತಾರೆ ಬಹುಶಃ ಗಟ್ಟಿ ಸಮಾಜದೊಟ್ಟಿಗೆ ಒಂದು ನಿಕಟ ಸಂಪರ್ಕ ಇತ್ತಿನಾರೆ ರವೀಂದ್ರ ರೈಕುಲು ನ್ಯಾಯವಾದಿ ಮೇರೆ ಶ್ರೀ ಕ್ಷೇತ್ರ ಸೋಮೇಶ್ವರದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಿಲಾಂಡೆ ಕರೀನ 2 ವರ್ಷದಲ್ಲ 2 ಅವಧಿದಲ್ಲ ಬ್ರಹ್ಮಕಲೋತ್ಸವ ಸಮಿತಿದ ಅಧ್ಯಕ್ಷರಿಲಾಂಡ್ ಮೇರೆ ನ್ಯಾಯವಾದಿಲಾದ ಆ ತುರ್ತು ಕಾರ್ಯದ ನಿಮಿತ್ತಲ ಸಮಾಜದೊಟ್ಟಿಗೆ ಸ್ಪಂದನೆ ಮಂತೊಂದು ಮಾತಾ ಸಮಾಜದ ಕಾರ್ಯಕ್ರಮವನ್ನು ಜೊತೆ ಮಲ್ತೊಂದು ಇನಿ ನಮ್ಮ ಗಟ್ಟಿ ಸಮಾಜದೊಟ್ಟಿಗೆ ನಿರಂತರವಾದ ಸಂಪರ್ಕದಿದೆ ನಮ್ಮ ಮೋಕ್ಯದಲ್ಲೆಪ್ಪುಗೂ ನಮ್ಮೊಟ್ಟಿಗೆ ಬತ್ತು ಸೇರುತ್ತಾರೆ ಆ ರವೀಂದ್ರ ರೈಕುಲೆಗಳ ವೇದಿಕೆಯ ಹಿರಿಯರ ಪರವಾದ ಸಮಾಜದ ಪರವಾದ ಮೋಕೆಡೆ ಸ್ವಾಗತ ಬಯಕೊಂಡಿದೆ. ನಮ್ಮ ಓಲು ಪುದರ್ಲೆನ್ನು ಓದಿನಗಲ್ಲ ಶೆಟ್ಟಿ ಗಟ್ಟಿ ಒಂಜಿ ಅಕ್ಷರದ ವ್ಯತ್ಯಾಸ ಅಂಚಿನ ಬಾಂಧವ್ಯನು ಶೆಟ್ರನಕಲ್ಲ ಗಟ್ಟಿನಕಲ್ಲ ಆನಿರ್ದು ಇನಿಮುಟ್ಟಲ ಒರಿತೊಂದು ಬೈದೇರಿ ನಮ್ಮ ದುಂಬುಗಲ ಒರಿಯೊಂದು ಬೋರ್ಡ್ ಬಂದ್ಬೇಕು ಒಂಜಿ ಸಾಕ್ಷಿ ಇನಿ ಬಂಡರ್ ಸಂಘದ ಒಂಜಿ ವಲಯದ ಅಧ್ಯಕ್ಷರೇ ಜಯರಾಮ್ ಶೆಟ್ರೆ ನಮ್ಮೊಟ್ಟಿಗೆ ಅರ್ನ ಏತ್ ಅಗತ್ಯದ ಕಾರ್ಯ ಇತ್ತನಲ್ಲ ಅವೇನು ಮಾತುಬಿಡ್ತು ನಮ್ಮ ಒಂಜಿ ಲೆಪ್ಪುಗೂ ಈ ಅಮೃತೋತ್ಸವದ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಭಾಗಿಯಾಗ್ತಾರೆ ಅರೇನೆ ಸಮಾಜದ ಪರವಾದ ನಮ್ಮ ವೇದಿಕೆಡುಪನ ಗಣ್ಯನ ಪರವಾದ ಮೋಕೆಡಿ ಈ ಕಾರ್ಯಕ್ರಮಗೂ ಎದ್ಕೊಂಡಿಲ್ಲ. ನಮ್ಮನ್ನು ಇತ್ತೆ ಬತ್ತು ಸೇರೊಂದನಾರೆ ಶರಣ್ ಪಂಪೈಲ್ ಬಜರಂಗ ದಳದ ನಮ್ಮ ಈ ಭಾಗದ ಮುಖ್ಯ ಸಂಚಾಲಕರು ಅರೆದು ಪಕ್ಕ ಮಾತಾ ಕಾರ್ಯಕರ್ತೆರ್ಲ ಅರ್ನ ಓವು ವಾಕುಂಡ ಅವೆಂದೆ ತಂದು ಕಾರ್ಯಕ್ರಮಕ್ಕೆ ಶುರುವಾಪಣಿ ಇನ್ನು ಹಿಂದೂ ಧರ್ಮದ ಒಂಜಿ ವ್ಯವಸ್ಥಿತವಾದ ಒಂಜಿ ಸಾಧಿಡು ನಡಪಡು ಒಂಜಿ ಕಾರ್ಯಕ್ರಮ ವ್ಯವಸ್ಥಿತವಾದ ಪೋಪಡು ಪಂಪನೆಗೆ ಶರಣ್ ಪಂಪೈಲ್ ಮೇರೆನೆ ಎದುರು ಅಂತದ್ದು ಈ ಕಾರ್ಯಕ್ರಮನು ಇನ್ನು ಜವನೆರೆ ಮಾತಾ ಹಿಂದೂ ಸಂಘಟನೆದಾಗಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತದೆ ಆ ಪಾತ್ರ ಪ್ರಕಾರ ನಡತೊಂದು ಪೋಪೆರ್ ಪಂಪನೆಗೆ ಶರಣ್ ಪಂಪೈಲೆ ಒಂಜಿ ಉದಾಹರಣೆ ಬಹುಶಃ ಹೆಚ್ಚಿನಕ್ಲೆಗೆ ಶರಣ್ ಪಂಪೈಲ್ನ ಜವನೆರೆಗೆ ಬಿಟ್ಟ ಪ್ರಾಯದಕ್ಲೆಗೆ ಆತ ಒಲಬಿಚ್ಚಿ ಅಂಚಿನ ಅವಕಾಶ ಇನ್ನು ನಮ್ಮ ವೇದಿಕೆಡಾತದೆ ಈ ಶರಣ್ ಪಂಪೈಲರಿಗೆ ಸಮಾಜದ ಪರವಾದ ವೇದಿಕೆದ ಪರವಾದ ಯಾನು ಉಡಲದಿಂದಿದ ಸ್ವಾಗತವನ್ನು ಬಯಸುತ್ತಿಲ್ಲ. ಶಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿದ್ದೀನಿ. ಸಮಾಜದ ಗಣ್ಯ ಬಿಂದರಿ ಸಮಾಜದ ಗುರುಸ್ಥಾನನು ಕರೀನ 2 ವಾರ ತುಂಬು ಗಡಿಸ್ಥಾನ ಜೊತೆನಂಚಿನ ನಾಯಿಗೇರು ಮೇಲೇರಿ ನಮ್ಮೊಟ್ಟಿಗೆಲ್ಲೇರಿ ಸಮಾಜದ ಒವ್ವೇ ಕಾರ್ಯಕ್ರಮ ಆಡು ದೇವಸ್ಥಾನದ ಪಂಚಪರ್ವ ಕಾರ್ಯಕ್ರಮ ಆಡು ನಾಯಿಗೇರಿನ ಮೇಲೇರಿ ತುಂಬುದಿದೆ ಗಟ್ಟಿ ಸಮಾಜ ಆ ಕಾಲೋಡ್ದು ಇನ್ನು ಮುಟ್ಟಲ ಮುಂದುವರಿದುಂಡು ಅಂಚಿನ ನಾಯಿಗೇರಿನ ಸಾನನ್ನು ಮುರಣಿ ವಹಿಸೋನಂಚಿನ ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆ ಮೇರೆ ನಮ್ಮೊಟ್ಟಿಗೆಲ್ಲೇರಿ ಮೇರೆ ಮಾತೆರ್ನಲ ಪರವಾದ ಮೋಕೆಡ್ ಎದ್ಕೊಂಡಿಲ್ಲ. ಅರೆಲ್ಲ ಸಮಾಜದ ಪರವಾದ ವೇದಿಕೆಯ ಭಿನ್ನರ ಪರವಾದ ಈ ಅಮೃತ ಮಹೋತ್ಸವದ ವೇದಿಕೆಗೆ ಕುಡಾರ ಸ್ವಾಗತ ಬಯಸುತ್ತಿಲ್ಲ. ಸಮಾಜ ಏತು ಮುಂದುವರಿತದೆ ಏತು ಡಾಕ್ಟರ್ ಮಕ್ಕಳು ನಮ್ಮೊಟ್ಟಿಗೆ ಸೇರುವುದರ ಪಂಪರೆಗೆ ಇನ್ನಿತ ವೇದಿಕೆ ಒಂಜಿ ಸಾಕ್ಷಿ ಹಾಪಡು ಸಮಾಜದ್ದು ಏತು ಡಾಕ್ಟರ್ ಮಕ್ಕಳೇ ಆರೋಗ್ಯ ಸೇವೆಗೆ ತಯಾರಾವದು ಪಂಪರೆಗೆ ನೊನರಿ ಇನ್ನಿತ ಭಿನ್ನಯಾದಪ್ಪನಾರೆ ಡಾಕ್ಟರ್ ಹರಿಕಿರಣ್ ಗಟ್ಟಿ ಕೂಟತಜ್ಜೆ ಮೇರ್ಲ ಅಂಚನೆ ಆ ಡಾಕ್ಟರ್ ವೃತ್ತಿದೊಟ್ಟಿಗೆ ಸಮಾಜ ಸೇವೆ ಅಂಚನೆ ಊರ್ದ ಸೇವೆಗಳ ಬೆದರ್ತೇವೆ
ಉಳ್ಳಾಲ್ತಿ ಅಮ್ಮ ಕೂಟ ತಜ್ಜೆ ದೇತ ಆಡಳಿತ ಮುಕ್ತೇಸರಾದ ಕರೀನ ಮೂಜಿ ವರ್ಷದಿಂದ ಸೇವೆಯನ್ನು ಸಂದಾಯಿತ ಮಲ್ತೊಂದುಲ್ಲೇರಿ ಐತೊಟ್ಟಿಗೆ ಸಮಾಜದ ಮಾತ ಕಜ್ಜೋಡ್ಲ ಭಾಗವಹಿಸೊಂದುಲ್ಲೇರಿ ಮೊರೆಗೆ ವೇದಿಕೆ ಮಾತ ಹಿರಿಯನ ಪರವಾದ ಸೇರಿದಿನ ಬಂಧುನ ಪರವಾದ ಮೋಕೆದ ಸ್ವಾಗತವನ್ನು ಬಯಕೊಂದಿಲ್ಲ. ಡಾಕ್ಟರ್ ಭರತ ಗಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಲ್ಲಿಕಾರ್ ಮೂಡಬಿದ್ರೆ ಬಹುಶಃ ಹೆಚ್ಚಿನ ಗಟ್ಟಿಲೆಗೆ ಮೆರ್ನ ಕುರ್ತ ಇನಿಯ ಆಪರಿಂದ ಎಂಕು ತೋಜೊಂದುಂಡು ಹೊಸತುವರಿ ನಾಯಕೆ ಸಮಾಜಗೂ ಬೈದರೆ ಸೇವೆದೊಟ್ಟಿಗೆ ಸಮಾಜದ ಸೇವೆಲ್ಲ ಮಲ್ಪಡೋದು ಎಂಕಲ ಆಶಯ ಅರೆಲ್ಲ ಮಾತನ್ನ ಪರವಾದ ಮೋಕೆಡೆ ಈ ಕಾರ್ಯಕ್ರಮಕ್ಕೂ ಎದ್ಕೊಂಡು ನಮ್ಮ ಮಾಗಣದಕ್ಕೂ ಸೇರಿದ ಮನ್ಪನತ್ತು ಆನಿದ ಹಿರಿಯಕ್ಕಲ ಕಾಲದ ಇನಿ ಮುಟ್ಟಲ್ಲ ಮಾಗಣ ಸೀಮೆ ಸೇರಿದ ಕಾರ್ಯಕ್ರಮವನ್ನು ಮಲ್ತೊಂದಿಲ್ಲ ಅಂಚನೆ ಸೀಮೆ ದಕ್ಲೆಗಲ ನಮ್ಮ ಈ ಕಾರ್ಯಕ್ರಮ ಏಪಲ ಒಂಜಿ ಮುಖ್ಯ ಗೌರವವನ್ನು ಕೋರೋದಿಲ್ಲ ಇನ್ನಿತ್ತ ಬಿನ್ನೆರಡು ಓರಿಯಾದ ಪುನಾರು ಎಸ್ ಕೆ ಗಟ್ಟಿ ಮಧುರ್ ಇತ್ತೆ ಮಧುರ್ದ ಜಾಗೇನು ಬಿಡ್ದು ತಲಪಾಡಿ ಕೇರಳ ರಟ್ಟೆತ ನಡುಟು ಇಂಚಿಗೆಲ ಆಪಲೆಕ್ಕ ಉಂಡು ಪಂಡದು ಸುಮಾರು 10 ವರ್ಷದಿಂದ ಇಲ್ಲ ಮಲ್ತದೆ ತಲಪಾಡಿಡೆ ವಾಸವೇನು ಮಲ್ತಿದ್ದೀರಿ ಮೇರೆ ಪೊಲೀಸ್ ಬರುತ್ತೇವೆ ಸುರುಕಾದ ಕುಡ್ಲಾಡು ಬೇಲೆಗೆ ಸೇರಿಯರೆ 5 ಪಕ್ಕ ಉಡುಪಿಗೆ ಹೋಯರೆ ಪಕ್ಕ ಕುಡ್ಲಾಗ ಬರ್ತಾರೆ ಉಪ್ಪಿನಂಗಡಿಗೆ ಹೋಯರೆ ಕೂಡ ಉಡುಪಿಡಿ ನಿವೃತ್ತಿ ತಂದು ಇತ್ತ ರಡ್ಡು ರಾಜ್ಯದ ಮದ್ದಡು ನೆಲೆಯಾದ ಉಂತಿದ್ದಾರೆ ಎಸ್ ಕೆ ಗಟ್ಟಿ ತಲಪಾಡಿ ಮೇರೆಗೆ ಸಮಾಜದ ಪರವಾದ ಬತ್ತಿಂಚಿನ ಮಾತ ಪಿನ್ನರ್ನ ಪರವಾದ ಮೋಕೆದ ಮೋಕೆಡೆ ಎದ್ಕೊಂಡಿಲ್ಲ. ಬಹುಶಃ ಸಮಾಜದ ಹೆಚ್ಚಿನ ಕೈ ಗುರ್ತೋಪನಾರ್ ಬಂಡ ಸೀತಾರಾಮ ಗಟ್ಟಿ ಮುಂಬೈ ಇನ್ನು ಬೊಂಬೈನ ಬಿಡ್ತೇರೆ ಅಂದಾಡಿ ಸಜಿಪಡೆ ನೆಲೆ ಆದ ಏತುಮಲ್ಲ ಬೇಲಡಿತ್ತನಲ್ಲ ಒಂದು ಪಾತ್ರ ಹಿರಿಯಕಲ್ ಬರ್ಬೇಡಿ ಈ ಓಡೆ ಪೋಂಡಲ್ಲ ಬರಡು ಮಗ ಮಣ್ಣಗೆ ಅಂಚಿನ ಕಜ್ಜೋಗೆ ಇನಿ ಜೈದನಾರೆ ಸೀತಾರಾಮ ಗಟ್ಟಿ ಮುಂಬೈ ಮೇರೆ ಇನಿ ಕೃಷಿನ ಅಂದಾಡಿಡುವಂಥದ್ದು ಕೃಷಿ ಕಾರ್ಯವನ್ನು ಮತ್ತೊಂದಲೇರೆ ಮೊರೆಗೆ ಬಂಧುಲ್ನ ಪರವಾದ ವೇದಿಕೆ ಮಾತ ಹಿರಿಯನ ಪರವಾದ ಮೋಕೆಡೆ ಎದ್ಕೊಂದಿಲ್ಲ. ವಿಶೇಷವಾದ ಸಮಾಜೋಡು ಆನಿಡ್ದು ಬೆಂದದು ಸೊಂದನ ಹಿರಿಯಕ್ಲೆಯನ್ನು ಗುರುತ ಮಲ್ಕೊಡ್ಬಾರ್ದು ಉದ್ದೇಶೋಡು ನಮ್ಮ ಮಾತ ಒಟ್ಟು ಸೇರಿದೆ ಅಂಚಿನ ಹಿರಿಯಕ್ಲೆಗೆ ಗೌರವ ಉಪಸ್ಥಿತಿ ವೇದಿಕೆ ಕೊರ್ಪನ ಉದ್ದೇಶೋಡು ಮಾತೆರೆಗಳ ಫಲಬಿತ್ತನಂಚಿನ ಸುಬ್ರಾಯ ಗಟ್ಟಿ ಪಿಲಾರ್ ಬಹುಶಃ ಅರೇನು ಗಟ್ಟಿಯಿಂದ ಬಂದ್ಬಿಲ್ಲ ಸುಬ್ರಾಯ ಮಾಸ್ಟರ್ ಎಂದು ಪಂಡ ಮಾತೆರೆಗಳ ಗೊತ್ತದು ಅಂಚಿನ ಒಂಜಿ ಮಲ್ಲ ಹಿರಿಯರು ಸಮಾಜದ ಬಹುಶಃ ಹಿರಿಯ ವ್ಯಕ್ತಿ ಪಂಡ ಇನ್ನು ಸುಬ್ರಾಯ ಗಟ್ಟಿ ಪಿಲಾರ್ ಮೇಲೆ ನಮ್ಮ ಪ್ರೀತಿಡೆ ಸಮಾಜದ ಒಂಜಿ ಆಶೀರ್ವಾದ ಕೊರಿಯರ ಬೈತಾರೆ ಅದನ್ನ ಗೌರವ ಉಪಸ್ಥಿತಿಯನ್ನು ಬಯಕದೆ ಅರೆಗೆ ಸಮಾಜದ ಪರವಾದ ವೇದಿಕೆಯ ಮಲ್ಲ ಭಿನ್ನರ ಪರವಾದ ಮೋಕೆಡೆ ಕುಡವರ ಎದ್ಕೊಂಡಿಲ್ಲ. ಪ್ರಾಯುಡು ಹಿರಿಯರತ್ತೆ ಅನುಭವದ ಹಿರಿಯರೇ ಸಮಾಜದ ಸೇವಾ ಸಮಿತಿ ಆದಪ್ಪು ಮಾತೃ ಸಂಘ ಆದಪ್ಪು 4 ಸಂಘದಲ್ಲೊಟ್ಟಿಗೆ ಮಸ್ತ್ ಅನುಭವ ಇರ್ತದೆ ಎಂಕ್ಲೆಗೆ ಎಲ್ಲೆಕ್ಲೆಗೆ ಜೋರು ಮಂತದೆ ಮಲ್ಯಕಂಡ ಬಾರಿ ಬಾಮಿತ್ತದ ಪಾತ್ರೊಂದಿತ್ತಿನಾರು ಬಂಡ KR ಗಟ್ಟಿ ರುಕ್ಮಾ ಗಟ್ಟಿ ಕೊರಂತೋಡಿ ಇನ್ನು KR ಗಟ್ಟಿ ಪನ್ಪನ ಪುದರು ಸಮಾಜೋಡು 3-4 ಜನ ದಿವಂದಿಲ್ಲರಿ ಅಂಚೆ ಅದು ರುಕ್ಮಾ ಗಟ್ಟಿ ಅರೇನು ಪರಿಚಯ KR ಗಟ್ಟಿ ಕೊರಂತೋಡಿ ಆರೆ ಇನಿ ನಮ್ಮೊಟ್ಟಿಗೆ ವೇದಿಕೆಡಲೇರೆ ಅರೆಗೆ ಅಮೃತ ಮಹೋತ್ಸವದ ಪರ್ವದ ಪುರ್ತುಡು ಗೌರವ ಉಪಸ್ಥಿತಿಯನ್ನು ಕೊಡ್ತಾ ಅರೇನು ಸಮಾಜದ ಪರವಾದ ವೇದಿಕೆದ ಭಿನ್ನೇರ್ನ ಪರವಾದ ಮೋಕೆಡೆ ಎದ್ಕೊಂಡ್ರು. ಕುಡಂಜಿ ಮುಖ್ಯ ಉಪಸ್ಥಿತಿ ಬಂಡ SN ಗಟ್ಟಿ ಬಹುಶಃ ಈ ಪುದರ್ಲಂಚನೆ ಹೆಚ್ಚಿನ ಕ್ಲೆಗೆ ಗೊತ್ತಿಜ್ಜಿ ಇತ್ತ ಬರ್ಪುನ ಜವನರಿದ್ದು ತುಂಬು ಸುಮಾರು 10-20 ವರ್ಷ ಮುಟ್ಟ
ಮುಖ್ಯ ಜವಾಬ್ದಾರಿ ಹಿಡಿದು ಕಜ್ಜೋನ್ ನಡಪ ಒಂದು ಬರಂದಿದ್ದಾರೆ ನರಸಿಂಹ ಗಟ್ಟಿ ಕಪಿತಾನ್ಯು ಮೇರೆ ನಮ್ಮೊಟ್ಟಿಗೆ ವೇದಿಕೆಡುಲೇರಿ ಇತ್ತ ಒಂಜಿ 5 ವರ್ಷಡು ಅರ್ನ ಉದ್ಯಮದ ಒಂಜಿ ತುರ್ತು ಕಜ್ಜೋಡು ದಾತ್ರ ಸಮಾಜಡು ಬೆರಕಾಯರೆ ಬಂಗಾದುಲ್ಲೇರಿ ಅಂಚಾದ ಆರಿನಿ ನಮ್ಮ ಮೋಕೆಡಿ ಆ ದುಂಬದ ಕಜ್ಜೋಲಿನಿ ಎನ್ನಿದು ನಮ್ಮೊಟ್ಟಿಗೆ ಬೊಕ್ಕ ಕೊಡೊಂದೇರಿ ನರಸಿಂಹಗಟ್ಟಿ ಕಪಿತಾನೆ ಮೇರೆಗೆ ಸಮಾಜದ ಪರವಾದ ವೇದಿಕೆದ ಗೌರವ ಬಿನ್ನೆರ್ನ ಪರವಾದ ಮೋಕೆಡಿ ಎದುಕೊಂದಿಲ್ಲ. ಸಮಿತಿ ನೇತಾ ಅಧ್ಯಕ್ಷರೇ ಯಾದವ ಗಟ್ಟಿ ಮಡ್ಯಾರ್ ಬಹುಶಃ ನಮ್ಮ ವರ್ಮ ಮಾಗಣೆಡೆ ಗುರುಕರ್ನಡಿ ಇತ್ತಿಂದಾಂಡ ಉಳ್ಳಾಲ ಬಿ ಮಾಗಣೆಡೆ ಒಂಜಿ ಗುರಿಕಾರೆ ಯಾದವ ಗಟ್ಟಿಯರೇ ಐತೊಟ್ಟಿಗೆ ಸಮಾಜದ ಮಾತಾ ಮಾಗಣೆನ ಒಂಜಿ ಮಲ್ಪನಂಚಿನ ಸೋಮನಾಥ ಸೇವಾ ಸಮಿತಿಯ ಅಧ್ಯಕ್ಷರಾದ ಕರೀನ 4 ವರ್ಷಗಳು ಕಚ್ಚೋರು ಮುಂದುವರಿಯುವುದಿಲ್ಲ. ಅರೆಗಲ ಅಮೃತ ಮಹೋತ್ಸವದ ಈ ಪರ್ವದ ಪುರ್ತಡು ಸಮಾಜದ ಪರವಾದ ವೇದಿಕೆದ ಗೌರವದ ಬಿನ್ನೆರ್ನ ಪರವಾದ ಮೋಕೆಡೆ ಸ್ವಾಗತ ಬಯಕೊಂದಿಲ್ಲ. ನೆಂಪುಡು ಆ ಹೊರಟು ಸಮಾಜೋಡ್ಲ ಯುವಜನ ವಿಭಾಗ ಬಂಡದ ಹಿರಿಯಕಲು ಉಂಡು ಮಂತದ ಕೆಲವು ಕರೆಡೆ ಆ ಯುವಜನರನ್ನ ಪುಂಡು ನಮಡಲ ಒಂಜಿ ಉಂಡು ಐತ ಗುರುಕರ್ ಮೇರೆ ವಯಸ್ಸಿನಾರೆ ಪ್ರಶಾಂತ ಗಟ್ಟಿ ಅಡ್ಕ ಮೇರೆ ಸುಮಾರು 5 ವರ್ಷದ ಈ ಕಜ್ಜೋಡು ಮುಂದುವರಿಯುವುದಿಲ್ಲರಿ ಒಂಜಾತು ಸಮಾಜದ ಜವನರ ಜೊತೆಗೂಡೊಂದು ಯುವಜನ ವಿಭಾಗದ ಗಟ್ಟಿ ಮತ್ತೊಂದಿಲ್ಲರಿ ಮೆರೆಗಲ ಅಮೃತ ಮಹೋತ್ಸವದ ಈ ಪರ್ವದ ಕಾಲಡು ಸಮಾಜದ ಪರವಾದ ಬಿನ್ನೆರ್ನ ಪರವಾದ ಮೋಕೆಡೆ ಸ್ವಾಗತ ಬಯಕೊಂದಿಲ್ಲ. ಪಂಡ ಅವು ಭಾರತ ಅಂಚಿನ ಭಾರತದಲ್ಲಿ ಇತ್ತದೆ ನಮ್ಮಲ ಮಹಿಳಾ ಸಂಘದ ಒಂಜಿ ಸಂಘಟನೆಯನ್ನು ಹಿರಿಯಕಲು ದುಂಬುಡ್ದಿಂಚ ಮಲ್ತೊಂದು ವೈದೇರಿ ಅಂಚಿನ ಮಹಿಳಾ ವಿಭಾಗದ ಗುರ್ಕರ್ದಿಯಾದ ಕರೀನ 1.5 ವರ್ಷದಿಂಚ ಜವಾಬ್ದಾರಿಯಿಂದ ತಂದು ಆ ಘಟಕವನ್ನು ಮುಂದುವರಿತೊಂದುಲೇರಿ ಶ್ರೀಮತಿ ಶ್ರೀಲತಾ ಗಟ್ಟಿ ಪಡೀಲ್ ಮೇರೆಲ್ಲ ಮೋಕೆಡಿ ಪರ್ವಕಾಲಡು ಎದ್ಕೊಂಡು ಬಿನ್ನೆರೆಗೆ ಕುಡಾರ ಸ್ವಾಗತ ಬಯಕೊಂದು ಸೊಲ್ಮೇಲ್ ಸಂತಾಯಿತು ಮಂತೊಂದು ಸೇರ್ದಿನ ಸಭೆ ಸರ್ವೇರೆಗಳ ಸೊಲ್ಮೇಲ್ ಸಾಯ್ತು ಮಂತೊಂದು ಎನ್ನ ರಡ್ಡು ಪಾತಿರಗು ಬರವೈತೊಂದುಲೆ ಸೊಲ್ಮೇಲ್ ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಭಾಷೆಗೂ ಈ ತುಳು ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಉಂಟು. ನಮ್ಮ ಈ ಬ್ರಾಹ್ಮಣರ ಸುಳು ಭಾಷೆಗೂ ಆಗ ಕೆಲವೊಮ್ಮೆ ನಮ್ಮ ಬ್ರಾಹ್ಮಣ ಭಾಷೆ ಬಂದುಬಿಡ್ತದೆ. ಅದು ಬೇಡ, ಗೊಂದಲವೇ ಬೇಡ ಅಂತ ನಮ್ಮ ರಾಜ್ಯದ ಭಾಷೆ ಅಂತ ಕನ್ನಡದಲ್ಲೇ ಮಾತಾಡೋಣ ಅಂತ ಇವತ್ತು ಒಂದು ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಎದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ. ಉತ್ತಮರು ಯಾವ ರೀತಿ ತಮ್ಮ ಇದನ್ನು ಅನುವರ್ತಿಸಬೇಕು ಅಂತಂದರೆ, ಎದೃಚ್ಛಾ ಲಾಭ ಸಂತುಷ್ಟ, ನಮಗೆ ಲಾಭ ಆಗ್ತದೆ ಎಂಬ ನಿರೀಕ್ಷೆ ಅಲ್ಲ, ಅದು ಯಾದೃಚ್ಛಿಕವಾಗಿ ನಾವು ಇಚ್ಛಿಸಿದದೇ ನಮಗೆ ಯಾವುದು ಲಾಭ ಆದರೆ ಅದೊಂದು ದೊಡ್ಡದಾದಂತಹ ಲಾಭ ಅಂತ ತಿಳ್ಕೊಳ್ಬೇಕು. ನಾವು ಇಚ್ಛಿಸದೇ ಆಗುವಂಥದ್ದು. ಇವತ್ತು ನನಗೆ ಅದೇ ಲಾಭ ಆಯಿತು ಅಂತ ನಾನು ಭಾವಿಸುವುದು. ನನ್ನ ತಮ್ಮನಾದಂತಹ ಹರಿಹಾಸ್ರಣ್ಣರು ಇಲ್ಲಿಗೆ ಬರಬೇಕಿತ್ತು, ಇನ್ವಿಟೇಷನಲ್ಲಿ ಅವರ ಹೆಸರೇ ಇರುವುದು. ಆದರೆ ಯಾದೃಚ್ಛಿಕವಾಗಿ ಅವರು ಹರಿದ್ವಾರ ಕಾಶಿಗಳಿಗೆ ಹೋಗಬೇಕಾಗಿದ್ದರಿಂದ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಭಾಗ್ಯ ಬಂತು. ಹಾಗಾಗಿ ಎದೃಚ್ಛಾ ಲಾಭ ಸಂತುಷ್ಟ, ಯಾದೃಚ್ಛಿಕವಾಗಿ ಬಂದಂತಹ ಲಾಭ ಇದು. ಹಾಗಾಗಿ ಬಹಳ ಉತ್ತಮವಾದಂತಹ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತ ಭಾವಿಸ್ತೇನೆ. ಯಾಕಂದರೆ ಇಷ್ಟರವರೆಗೆ ನನ್ನ ಒಡನಾಟದವರು ಚಂದ್ರಶೇಖರ್ ಗಟ್ಟಿ ಮೊದಲಾದ ಅನೇಕ ಗಟ್ಟಿ ಸಮಾಜದ ಅನೇಕ ವ್ಯಕ್ತಿಗಳು ನಮ್ಮೊಡನೆ ಒಡನಾಟದಲ್ಲಿದ್ದರು. ಆದರೆ ಗಟ್ಟಿ ಅಂದರೆ ಏನು,
ಈ ಗಟ್ಟಿ ಸಮಾಜ ಎಂದ್ರೇನು ನನಗೆ ಇಲ್ಲಿಗೆ ಬಂದದ್ದೇ ನನಗೆ ಗೊತ್ತಾದ್ದು ಏನು ಗಟ್ಟಿ ಸಮಾಜ. ಅದಕ್ಕೊಂದು ಸಮಾಜ ಇದೆ, ಅದೊಂದು ಇಷ್ಟು ರೀತಿಯಾದಂತಹ ಒಂದು ವೈಭವ ಇದೆ, ಅದಕ್ಕೆ ಅದರದೇ ಆದಂಥ ಒಂದು ಸಂಪ್ರದಾಯ ಉಂಟು, ಅದರದೇ ಆದಂಥ ಒಂದು ಸಂಸ್ಕೃತಿ ಉಂಟು, ಅದಕ್ಕೆ ಒಂದು ಮೂಲ ಉಂಟು. ಎಲ್ಲವೂ ನನಗೆ ಅರಿವಾಯಿತು ಇವತ್ತು. ಹಾಗಾಗಿ ಇನ್ನೊಂದು ಕಡೆ ಗಟ್ಟಿ ಸಮಾಜ ಅಂದರೆ ಏನು ಅಂತ ಹೇಳಲಿಕ್ಕೆ ನನಗೆ ಅದಕ್ಕೊಂದು ನಿಶ್ಚಯವಾಗಿ ಹೇಳಲಿಕ್ಕೆ ಈ ಕಾರ್ಯಕ್ರಮ ನನಗೆ, ಈ ಅಮೃತ ಮಹೋತ್ಸವ ನನಗೆ ವಿಶಿಷ್ಟವಾದಂತಹ ಒಂದು ಲಾಭವನ್ನು ನನಗೆ ದೊರಕಿಸಿಕೊಟ್ಟಿತು ಅಂತ ಭಾವಿಸ್ತೇನೆ. ಗಟ್ಟಿ ಅಂದರೆ ನಾನು ಪ್ರತಿಯೊಂದರಲ್ಲೂ ಕೂಡ ಒಂದು ಆಧ್ಯಾತ್ಮವನ್ನು ಹುಡುಕುವಂತಹ ಹುಚ್ಚು ನನಗೆ. ನಾನು ಒಂದು ಸಂದರ್ಭದಲ್ಲಿ ಮೂಲ್ಯ ಜನಾಂಗದ ಒಂದು ಸಮಾರಂಭಕ್ಕೆ ಹೋಗಿದ್ದೆ. ಅಲ್ಲಿ ಆ ಮೂಲ್ಯ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ಅದು ಅಮೂಲ್ಯವಾದಂತಹ ಜನಾಂಗ, ಅದರಿಂದ ಮೂಲ್ಯ ಬಂತು ಅಂತ ನಾನು ಅಲ್ಲಿ ಹೇಳಿದಾಗ ಬಹಳ ಸಂತೋಷ ಆಯಿತು. ಆಮೇಲೆ ಮೊಘವೀರರ ಸಮಾಜಕ್ಕೆ ಅಲ್ಲಿಗೂ ಕರೆದಿದ್ರು ನಮ್ಮನ್ನು. ಅಲ್ಲಿಗೂ ಹೇಳಿದೆ ನಾನು, ಅವರಿಗೆ 2 ಹೆಸರು, ಒಂದು ಮೊಘವೀರ, ಒಂದು ಮರಕಲರು ಅಂತ. ಮರಕಲರು ಅಂತ ಹೇಳಿದ ಕೆಲವರಿಗೆ ಒಂದು ಕೀಳು ಭಾವನೆ ಬರ್ತದೆ. ಈಗ ಕೀಳು ಭಾವನೆ ಇಲ್ಲ ಅದರಲ್ಲಿ ಒಂದು ಅಧ್ಯಾತ್ಮ ಇದೆ. ಅದನ್ನು ಹೇಗೆ ಕೇವಲ ನಾವು ಶಬ್ದವನ್ನು ಮಾತ್ರ ಅದಕ್ಕೆ ಅರ್ಥ ಮಾಡುವುದಲ್ಲ, ಭಾರತೀಯ ಸಂಸ್ಕೃತಿಯಿಂದ ಅರ್ಥ ಮಾಡಿದರೆ ಬಹಳ ಉತ್ತಮವಾದಂತಹ ಅರ್ಥ ಬರ್ತದೆ ಅದಕ್ಕೆ. ನಾನು ಹೇಳಿದೆ ಮರಕಲರು ಅಂತಲ್ಲ, ಅಮರಕಲಾ ಅಂತ ಅದಕ್ಕೆ ಅರ್ಥ ಮಾಡಿದರೆ ತುಂಬ ಒಳ್ಳೆಯ ಅರ್ಥ ಆಗ್ತದೆ ಅಂತ. ಅವರ ಆ ಸಮುದ್ರದ ಜೀವನೇ ಒಂದು ಒಂದು ಯಾರೂ ಮರೆಯದ ಅಂತಹ ಉತ್ತಮವಾದಂತಹ ಒಂದು ಕಲೆ ಅಂತ ಹೇಳಿದರೆ ಎಷ್ಟು ಚಂದವಾದಂಥ ಅರ್ಥ ಆಗ್ತದೆ. ಆಗ ಅದಕ್ಕೆ ನಾವು ಆ ಶಬ್ದಕ್ಕೆ ನಮಗೇನು ವೈಯರ್ಥ ಬರುವುದಿಲ್ಲ. ಆಮೇಲೆ ಮೊಘವೀರರು ಅಂತ, ಮೊಘವೀರರನ್ನು ಹೇಗೆ ಅರ್ಥ ಮಾಡೋದಂದರೆ ಅಮೋಘ ವೀರರು ಅಂತ ನಾವು ಅರ್ಥ ಮಾಡಬೇಕು. ಅಮೋಘ ಅಂದರೆ ಅದು ಎಲ್ಲಿಯೂ ಸಿಗದಂತಹ ವೀರ ಭಾವ ಅವರಲ್ಲಿ ಇದ್ದದ್ರಿಂದ ಅಮೋಘ ವೀರರು ಅಂತ ಅರ್ಥ ಮಾಡಿದರೆ ಬಹಳ ಉತ್ತಮವಾದ ಅರ್ಥ ಆಗ್ತದೆ ಅಂತ ಹೇಳಿದಾಗ ಆ ಸಮಾಜಕ್ಕೆ ಬಹಳ ಸಂತೋಷ ಆಯಿತು ಆ ದಿವಸ. ಇವತ್ತು ನಾನು ಈ ಗಟ್ಟಿ ಸಮಾಜಕ್ಕೆ ಏನು ಅರ್ಥ ಮಾಡ್ತೇನೆ ಅಂತಂದರೆ, ಗಟ್ಟಿ ಅಂದರೆ ಯಾವ ಶಬ್ದದಿಂದ ಬಂತು ಅಂತ ನಾವು ಮೊದಲ ಮೂಲವನ್ನು ಅರ್ಥ ಮಾಡಿಕೊಳ್ಳೋಣ. ಗರಿಷ್ಠ ಶಬ್ದದಿಂದ ಈ ಗಟ್ಟಿ ಅಂತ ಬಂದಿರ್ಬೋದು. ಈ ಗರಿಷ್ಠ ಅಂದರೆ ಅತ್ಯಂತ ಮೇಲಿನ ಮಟ್ಟಕ್ಕೆ ನಾವು ಗರಿಷ್ಠ ಅಂತ ಹೇಳೋದು. ಅಂತಹ ಗರಿಷ್ಠ ಶಬ್ದದ ಅಪಭ್ರಂಶ ಅಂದರೆ ಅದರಿಂದ ಬಂದಂತಹ ಶಬ್ದವೇ ಈ ಗಟ್ಟಿ ಅಂತ ಆಗಿರಬೇಕು. ಇಲ್ಲದಿರೋ ಒಂದು ಸಮಾಜಕ್ಕೆ ಅಂತಹ ಒಂದು ಹೆಸರು ಯಾಕೆ ಬರ್ತದೆ ಅಂತ ಹೇಳಿದರೆ ಅದು ಒಂದು ಯಾವುದೋ ಒಂದು ಮೂಲದಿಂದ ಖಂಡಿತ ಬಂದಿರಬೇಕು. ಹಾಗಾಗಿ ಈ ಗಟ್ಟಿ ಸಮಾಜ ಕೇವಲ ಕೆಳಗಿನ ಸಮಾಜ ಅಲ್ಲ, ಅಲ್ಪಸಂಖ್ಯಾತರ ಸಮಾಜ ಅಲ್ಲ, ಇದು ಗರಿಷ್ಠವಾದಂತಹ ಸಮಾಜ ಅಂತ ನಾವು ಗಟ್ಟಿಯಾಗಿ ಹೇಳ್ಬೋದು. ಗಟ್ಟಿ ಅಂದರೆ ಇನ್ನೊಂದು ಭದ್ರ ಅಂತ ಅರ್ಥ ಉಂಟು ನಮ್ಮಲ್ಲಿ. ಗಟ್ಟಿ ಅಂದರೆ ಭದ್ರವುಳ್ಳಂತಹ ಸಮಾಜ, ಯಾವತ್ತೂ ವಿಚಲಿತರಾಗದ. ಈಗಾದರೆ ನಮ್ಮ ಸಂಖ್ಯೆ ಬಹಳವಾಗಿದ್ರೂ ಕೂಡ ಅದರಲ್ಲಿ ವಿಚಲಿತತ್ವ ಬಂದರೆ ಆ ಸಮಾಜಕ್ಕೆ ಬೆಲೆ ಇಲ್ಲ. ಇದು 25,000 27,000 ಸಂಖ್ಯೆ ಇದ್ದರೆ ಸಣ್ಣ ಸಂಖ್ಯೆಯಲ್ಲಿದ್ದಷ್ಟು ಭದ್ರತೆ ದೊಡ್ಡ ಸಂಖ್ಯೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಇದು ಗಟ್ಟಿ ಸಮಾಜ, ಇದು ಭದ್ರ ಸಮಾಜ, ಇದು ಗರಿಷ್ಠ ಸಮಾಜ ಅಂತ ಹೇಳಿದರೆ ಬಹಳ ಉತ್ತಮವಾದಂತಹ ಒಂದು ಅನ್ವರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅಂತಹ ಉತ್ತಮ ಸಮಾಜದ ಉತ್ತಮ ಹೊಸ್ತಿಯಲ್ಲಿ ನಾವಿದ್ದೆ. 75 ವರ್ಷ ಸ್ವಾಮಿಗಳು ಹೇಳಿದಾಗೆ 75 ವರ್ಷ ಪೂರೈಸುವುದಂದ್ರೆ ಅದು ಸಾಧಾರಣವಾದಂತಹ ವಿಷಯ ಅಲ್ಲ ಅದು. ಯಾಕಂದರೆ ಅಂತಹ ನಮ್ಮ ಮೋಹನ್ ಭಾಗವತರು ಒಂದು ವರ್ಷದ ಹಿಂದೆ ಬಹಳ ಉತ್ತಮವಾದಂತಹ ಒಂದು ಭಾಷಣ ಮಾಡುವಾಗ, ಸ್ಪೀಚ್ ಮಾಡುವಾಗ ಒಂದು ಅಂಶವನ್ನು ಹೇಳಿದರು. ಭಾರತದಲ್ಲಿ ಜಾತಿ ಹೆಚ್ಚು, ಅಲ್ಲಲ್ಲಿ ಜಾತಿ ಇದ್ದದ್ರಿಂದ ನಮ್ಮಲ್ಲಿ ಒಡಕುಗಳು ಹುಟ್ಟಿದ್ದು ಅಂತ ಈಗಿನ ರಾಜಕಾರಣ ಅದನ್ನು ಬಹಳವಾಗಿ ಒತ್ತು ಹೇಳ್ತದೆ. ಆದರೆ ಅದೇ ರಾಜಕಾರಣ ಮಾಡ್ತದೆ, ಜಾತಿಗೆ ಮಾತ್ರ ಬೆಲೆ ಕೊಡ್ತದೆ. ಜಾತಿ ಜಾಸ್ತಿ ಇಲ್ಲ. ಯಾವತ್ತು ಭಾರತದ ಜಾತಿಗಳು ಒಂದು ಕೆಟ್ಟದಾಗಿ ಹುಟ್ಟಿದ್ದಲ್ಲ, ಜಾತಿ ಮತ ಭೇದ ಉಂಟು ಅಂತ ಕೆಟ್ಟದಾಗಿ ಹುಟ್ಟದಲ್ಲ. ಪ್ರತಿಯೊಂದು ಜಾತಿಗೂ ಅದರದೇ ಆದ ಒಂದು ಸಂಸ್ಕೃತಿ ಉಂಟು, ಒಂದು ವೈಶಿಷ್ಟ್ಯ. ನೀವು ಒಂದು ಜಾತಿಯ ಬಗ್ಗೆ ನೀವು ಏನಾದರೂ ಅದಕ್ಕೆ ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಅದರದ್ದೇ ಆದ ಒಂದು ವೈಶಿಷ್ಟ್ಯ, ಅದರದ್ದೇ ಆದ ಒಂದು ಸಂಸ್ಕೃತಿ, ಅದರದ್ದೇ ಆದಂತಹ ಕೊಡುಗೆ. ಹಾಗಾಗಿ ಆ ಮೋಹನ್ ಭಾಗವತರು ಹೇಳಿದರು, ಜಾತೀಯತೆಯಿಂದ ಭಾರತ ಕೆಟ್ಟದ್ದಲ್ಲ, ಜಾತಿಯಲ್ಲಿರ್ತಕ್ಕಂತಹ ಮತಭೇದದಿಂದ ಕೆಟ್ಟದ್ದು. ಮತ ಅಂದರೆ ಏನು? ಅಭಿಪ್ರಾಯ. ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಆದದ್ರಿಂದ ಕೆಟ್ಟದ್ದೇ ಹೊರತು ಜಾತೀಯತೆಯಿಂದ ಭಾರತ ಕೆಡಲಿಲ್ಲ. ನಾವು ಒಂದೇ ಅಭಿಪ್ರಾಯಕ್ಕೆ ಎಲ್ಲರೂ ಬಂದರೆ, ಒಂದು ಅಭಿಪ್ರಾಯ, ಒಂದು ಮೂಲಕ, ಒಂದು ಇದಕ್ಕೆ ನಾವು ಒಟ್ಟಾಗಿ ನಾವು ಬಂದರೆ ನಮ್ಮ ಜಾತಿಯ ಪ್ರಜ್ಞೆಯೇ ನಮಗೆ ಬರುವುದಿಲ್ಲ. ಯಾವುದು ಹಿಂದೂ ಭಾವನೆ, ನಾವೆಲ್ಲ ಹಿಂದೂಗಳು ಅಂತ ನಾವು ಒಂದು ಭಾವನೆಗೆ ನಾವು ಹೊರಟ್ರೆ ನಮಗೆ ಜಾತೀಯತೆ ಪ್ರಜ್ಞೆ ಬರುವುದಿಲ್ಲ. ನಾವೆಲ್ಲ ಹಿಂದೂಗಳು ಎಂಬಂತಹ ಧಾವಂತ ಹೊರಡ್ತದೆ. ನಮ್ಮ ಬಜರಂಗ ದಳದ ಮುಖ್ಯಸ್ಥರು ಇಲ್ಲಿದ್ದಾರೆ, ನಾವು ಹಿಂದೂ ಎಂಬಂತಹ ಭಾವನೆ ಅಷ್ಟೇ.
ಈಗ ನಾವು ನರೇಂದ್ರ ಮೋದಿಯವರನ್ನು ಯಾಕೆ ನಾವು ವಿಶಿಷ್ಟವಾದಂತಹ ನಾವು ವ್ಯಕ್ತಿ ನಮ್ಮ ಹಿಂದೂ ನಾಯಕ ಅಂತ ನಾವು ಅವರನ್ನು ಹೊಗಳು ಪ್ರಜೆಯನ್ನು ಕೂಡ ತಾವು ಗೌರವಿಸಿಕೊಳ್ಬೇಕು. ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದೆ, ಬಡತನವೆಂಬುದು ಅವರಲ್ಲಿ ಮನೆ ಮಾಡದೆ, ಪ್ರತಿಯೊಬ್ಬರು ಕೂಡ ಅನ್ನಕ್ಕೂ ವಸ್ತ್ರಕ್ಕೂ ಅಥವಾ ಆರೋಗ್ಯಕ್ಕೂ ತೊಂದರೆ ಆಗದ ಹಾಗೆ ನೋಡಿಕೊಂಡ್ರೆ ಪ್ರತಿಯೊಂದು ಸಮಾಜ, ಅನೇಕ ಸಮಾಜಗಳು ಭಾರತದಲ್ಲಿವೆ, ಪ್ರತಿಯೊಬ್ಬರು ಕೂಡ ತಮ್ಮ ಸಮಾಜದವರು ಯಾವುದೇ ರೀತಿಯ ಬಡತನಕ್ಕೆ ಬಲಿಯಾಗಬಾರದು, ಅಥವಾ ಆರೋಗ್ಯದ ದೃಷ್ಟಿಯಲ್ಲಿ ಬಲಿಯಾಗಬಾರದು, ಅಥವಾ ವಿದ್ಯಾ ಅರ್ಹತೆಯಲ್ಲಿ ಬಲಿಯಾಗಬಾರದು ಅಂತ ಪ್ರತಿಯೊಬ್ಬ ಆಲೋಚನೆ ಮಾಡಿದರೆ ಯಾವ ಜಾತಿಯೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಮಟ್ಟವನ್ನು ಬಿಡುತ್ತದೆ. ಹಾಗಾಗಿ ನಾವು ಏನು ಮಾಡಬೇಕು, ಅಂತಹ ಒಂದು ವೈಶಿಷ್ಟ್ಯಕ್ಕೆ ಹೊರಡಬೇಕು, ಅಂತಹ ಒಂದು ಸಾಧನೆಗೆ ನಾವು ಹೊರಡಬೇಕು. ಹಾಗಾಗಿ ಈಗ ನಾವು ಹೆಚ್ಚಿ ತೊಂದರೆಗೊಳಗಾಗುವುದು ಆಸ್ಪತ್ರೆಗೆ ಹೊರಟಾಗ. ಆಸ್ಪತ್ರೆಯಲ್ಲಿ ದೊಡ್ಡದಾದಂತಹ ಒಂದು ಬಿಲ್ಲು ಬರ್ತದೆ. ಬಿಲ್ಲು ಬಂದಾಗ ಏನು ಮಾಡುವುದು ಅಂತ ಅವರಿಗೆ ಕಾಣುವುದಿಲ್ಲ. ಆ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನು ಕಾಣತಕ್ಕಂತಹ ಒಂದು ಇದು ಇದೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದವರು, ಅನೇಕರು ಸಮಾಜದವರು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಶ್ರೀಮಂತರಿಗಿರತಕ್ಕಂತಹ ಯಾವುದೇ ರೀತಿಯಾದಂತಹ ಅವರ ಆ ಸಂಪತ್ತಿಗೆ ನಾವು ಹರಿವು ಕೊಡಬೇಕು. ಹರಿವನ್ನು ಕೊಟ್ಟು ಒಂದು ದೊಡ್ಡದಾದಂತಹ ಒಂದು ಟ್ರಸ್ಟನ್ನು ಏನೋ ಮಾಡಿ, ಅದರಿಂದಾಗಿ ಯಾರು ಆರೋಗ್ಯಹೀನರೋ, ಯಾರು ಬಡತನದಲ್ಲಿದ್ದಾರೋ, ಯಾರಿಗೂ ಅನ್ನ ಇಲ್ವೋ, ಬಟ್ಟೆ ಇಲ್ವೋ, ಯಾರಿಗೆ ಅನೇಕ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಿರ್ತಾರೆ, ಎಷ್ಟೋ ಸಾಧನೆ ಮಾಡತಕ್ಕಂತಹ ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ಶ್ರೇಷ್ಠವಾದಂತಹ ವಿದ್ಯೆಯನ್ನು ಕಲೀಲಿಕ್ಕೆ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಬೇಕಾದಂತಹ ಸೌಲಭ್ಯವನ್ನು ಕೊಟ್ಟರೆ ಅದು ಇನ್ನೂ ಗಟ್ಟಿ ಸಮಾಜ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅಂತಹ ಸಾಧನೆಯನ್ನ ಇವತ್ತಿನ ಅಮೃತ ಮಹೋತ್ಸವದಲ್ಲಿ ಪ್ರತಿಯೊಬ್ಬರು ಮಾಡಿದರೆ, ಆಗ ಶತಮಾನೋತ್ಸವವನ್ನು ಕಾಣುವಾಗ ಗಟ್ಟಿ ಸಮಾಜದವರೆಲ್ಲ ಮನೋಭಾವದಲ್ಲಿ ಆಗಲಿ, ಆರ್ಥಿಕವಾಗಲಿ, ಎಲ್ಲದರಲ್ಲೂ ಶ್ರೀಮಂತರಾಗ್ತಾರೆ ಅಂತ ನಾನು ಭಾವಿಸ್ತೇನೆ. ಅಂತಹ ಉತ್ತಮವಾದಂತಹ ಒಂದು ಸಭೆ, ಪ್ರತಿಯೊಬ್ಬರಿಗೂ ಒಂದು ಸಂದೇಶವನ್ನು ಕೊಡತಕ್ಕಂತಹ ಸಭೆ. ಆ ಸಭೆಯಲ್ಲಿ ಪೇಜಾರ ಸ್ವಾಮಿಗಳು ಹೇಳಿದ, ನಾನು ಎಲ್ಲ ಕಡೆಯಲ್ಲಿ ಹೇಳ್ತೇನೆ ಇದನ್ನು, ಅದು ಪುನರುಕ್ತಿ ಆದರೂ ಕೂಡ ಅದರ ಬಗ್ಗೆ ನನಗೆ ಒಂದು ಹೆಮ್ಮೆ ಇದೆ. ಅವರು ಪೇಜಾರ ಸ್ವಾಮಿಗಳು ತಮ್ಮ ಅವಸಾನ ಕಾಲದ 2 ತಿಂಗಳ ಮುಂಚೆ ಒಂದು ಸ್ಪೀಚಲ್ಲಿ ಹೇಳಿದರು. ಉಜಿರೆಯಲ್ಲಿ ಆದ ಸ್ಪೀಚ್ ಅಂತ ನಾನು ಭಾವಿಸ್ತೇನೆ. ಅಲ್ಲಿ ಒಂದು ಹೇಳಿದರು, ಇಡೀ ನಮ್ಮ ಭಾರತ ದೇಶವನ್ನು ಕುರಿತು ಹೇಳಿದ್ದು, 2 ಬಿಡಿ, 2 ಸ್ವೀಕರಿಸಿ, 2 ಬೇಕು, 2 ಬೇಡ. ಯಾವುದು 2 ಬೇಕು, 2 ಬೇಡ? 2 ಬೇಕು ಯಾವುದು ನೋಡುವ, ಮತ್ತೆ ಬೇಡದ್ದು ನೋಡುವ. ನಮಗೆ ಬೇಕಾದದ್ದು ಅವರು ಹೇಳಿದ್ದು 2 ಬೇಕಾದದ್ದು, ಒಂದು ದೇವಾಭಿಮಾನ, ಒಂದು ದೇಶಾಭಿಮಾನ. ಇದನ್ನು ನೀವು ಎಲ್ಲರೂ ಇಟ್ಟುಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ದೇವರ ಬಗ್ಗೆ, ತಮ್ಮ ನಾಡಿನ ದೇವರ ಬಗ್ಗೆ, ತಮ್ಮ ದೇವರುಗಳ ಬಗ್ಗೆ ಪ್ರತಿಯೊಂದರಿಗೂ ಕೂಡ ಅಭಿಮಾನ ಬೇಕು. ಆಗ ಒಂದು ದೇವರ ಪ್ರತಿಯೊಂದು ಕೂಡ ಒಂದು ದೇವರ ಕಡೆಯಿಂದ ಒಂದು ದೇವ ಸೃಷ್ಟಿಯನ್ನು ನಾವು ಪ್ರತಿಯೊಂದಕ್ಕೂ, ನಮ್ಮ ಶಾಸ್ತ್ರ ಯಾವತ್ತೂ ಹೇಳುವುದು ಒಂದು ದೇವ ಸೃಷ್ಟಿ ಅಥವಾ ಒಂದು ದೇವತೆಯನ್ನು ನಂಬಿದರೆ ನಮಗಿಂತ ಮೇಲಾದಂತಹ ಒಂದು ಶಕ್ತಿ ಇದೆ ಅಂತ ನಮ್ಮ ಅಹಂಕಾರ ಭಾವ ತುಂಬ ಕಡಿಮೆ ಆಗ್ತದೆ. ಹಾಗಾಗಿ ದೇವ ಭಾವ ಎಂಬುದು ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಸಂಸ್ಕೃತಿಯನ್ನು ಮೂಡಿಸಲಿಕ್ಕೆ ದೇವಭಾವ ಬೇಕು. ನಮ್ಮ ದೇವರು ಹೇಗಿದ್ದಾರೆ ಹಾಗೆ ನೀವು, ಈಗ ನಿಮಗೆ ಗಟ್ಟಿ ಸಮಾಜದವರಿಗೆ ಸೋಮನಾಥ ದೇವರ ಮೂಲ ಅಂತ ಹೇಳಿದರೆ, ಸೋಮನಾಥ ದೇವರ ಆದರ್ಶಗಳೆಲ್ಲ ನಿಮ್ಮಲ್ಲಿ ತುಂಬಬೇಕು. ಸೋಮನಾಥ ದೇವರು ಏನು ಸಾಧನೆ ಮಾಡಿದ್ದಾರೆ, ಅಥವಾ ಸೋಮನಾಥ ದೇವಾಲಯದಿಂದ ಈ ಲೋಕಕ್ಕೇನು ಉಪಕಾರ ಆಗಿದೆ, ಅಥವಾ ಈ ನಾಡಿಗೇನು ಉಪಕಾರ ಆಗಿದೆ, ಅಂತಹ ಒಂದು ಆದರ್ಶವನ್ನು ಅವರು ರೂಪಿಸಿಕೊಂಡ್ರೆ ಸೋಮನಾಥ ದೇವರನ್ನು ನಾವು ಭಜನೆ ಮಾಡಿದ್ದಕ್ಕೂ ಭಕ್ತಿ ಮಾಡಿದ್ದಕ್ಕೂ ಒಳ್ಳೆದಾಗ್ತದೆ, ನಮ್ಮ ಸಮಾಜವು ಉದ್ಧಾರ ಆಗ್ತದೆ. ಈ ರೀತಿಯಾದಂಥ ದೇವಭಾವ ಮೊದಲು ಬೇಕು ನಮಗೆ. 2ನೇದು ದೇಶಭಾವ. ನಮ್ಮ ದೇಶವನ್ನು ಎಲ್ಲಿಯೂ ಬಿಟ್ಟು ಕೊಡಬಾರದು. ನಾವು ಎಲ್ಲಿಯೂ ಬೇಕಾದ್ರೆ ಇರಿ, ನೀವು ಅಮೆರಿಕದಲ್ಲಿರಿ, ಇಂಗ್ಲೆಂಡಲ್ಲಿರಿ, ಎಲ್ಲಿ ಬೇಕಾ, ಲಂಡನ್ ಅಥವಾ ನಮ್ಮ ಎಲ್ಲಿಯೂ ಜರ್ಮನಿಲಿ ಬೇಕಾದ್ರೆ ಇರಿ, ದೇಶವನ್ನು ನಾವು ಒಳ್ಳೆಯ ಅಭಿಮಾನದಿಂದ ಕಾಪಾಡಿಕೊಳ್ಬೇಕು. ಯಾಕಂದರೆ ಭಾರತ ದೇಶದಷ್ಟು ಉತ್ತಮವಾದ ದೇಶ ಪ್ರಪಂಚದಲ್ಲೇ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕೆ, ಪ್ರತಿಯೊಂದು ಕೂಡ ನೀವು ನೋಡಿ, ಒಂದು ನಾವು ಬದುಕತಕ್ಕಂತಹ ರೀತಿ, ನಾವು ಬದುಕತಕ್ಕಂತಹ ಪ್ರತಿಯೊಂದು ಕೂಡ ಪರದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಎಲ್ಲ ಸಭೆಯಲ್ಲಿ ಹೇಳಿದ್ದುಂಟು, ಒಂದು ಗಂಡ ಹೆಂಡಿರು ಒಟ್ಟಿರಬೇಕಾಗಿರೋದು ಭಾರತ ದೇಶಕ್ಕೆ ಕಲಿಬೇಕು. ನಾವು ಅನೇಕ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಒಂದು ಟೌನ್ ಹಾಲಲ್ಲಿ ಒಬ್ಬರಿಗೆ ವಿಶ್ವಕರ್ಮ ಬ್ರಾಹ್ಮಣರ ಅವರ ಒಂದು 25ನೇ ವರ್ಷದ ಒಂದು ಮದುವೆಯಾಗಿ 25 ವರ್ಷ ಸಮಾರಂಭಕ್ಕೆ ಅವರು ಹೋಗಿದ್ದರು. ನಾನು ಆ ಸಭೆಯಲ್ಲಿದ್ದೆ. ಆಗ ಅವರ ಮಿತ್ರ
ಫಾರಿನ್ ಅವರೊಬ್ಬರು ಬಂದಿದ್ದರು. ಅವ್ರು ಹೇಳಿದ್ರು, ಅವರಿಗೆ ಇದು ಆಶ್ಚರ್ಯ ಆಯಿತು, 25 ವರ್ಷ ಒಂದು ಮುಗಿಸಿದ್ದು ಒಂದು 25 ಇಯರ್ಸ್ ಅವ್ರು ಹೇಳಿದ್ರು. 25 ಇಯರ್ಸ್ ಅವ್ರಿಗೆ ಆಶ್ಚರ್ಯ. ನಮ್ಮಲ್ಲಿ 50 ವರ್ಷ ತುಂಬಿದ ಎಷ್ಟೋ ದಂಪತಿಗಳನ್ನು ನಾವು ಕಾಣ್ತೇವೆ, ಎಷ್ಟೋ ದಂಪತಿಗಳನ್ನು ನಾವು ಕಾಣ್ತೇವೆ. ಇದು ಯಾವುದು ಭಾರತ ದೇಶ, ಬೇರೆ ಯಾವ ದೇಶದಲ್ಲೂ ಇಲ್ಲ. 1 ವರ್ಷ, 1 ತಿಂಗಳು 2 ತಿಂಗಳು ಇರುವುದಿಲ್ಲ ಡೈವರ್ಸ್. ಎಷ್ಟೋ ಮದುವೆಗಳಾಗ್ತೇವೆ. ನಾನು ವಿಕ್ಟೋರಿಯಾ ಅಂತ ಒಬ್ಬ ರಾಣಿ ಅಲ್ಲ, ಒಬ್ಬಳು ಮಹಿಳೆಯ ಒಂದು ಇದು ನೋಡಿದ್ದೆ, 35-40 ಮದುವೆ ಆದಂತಹ ಉದಾಹರಣೆ ಹೊಡಿಲ್ಲ. ನಮ್ಮ ಭಾರತದಲ್ಲಿ ಇಲ್ಲ. ಈಗ ಶುರುವಾಗಿದೆ ಅನೇಕ ವಿರಸಗಳು. ಮೊದಲಲ್ಲಿ ನಮ್ಮ ವಿರಸ ಇಲ್ಲ. ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಿ ಮಾಡತಕ್ಕಂತಹ ವಿಶಿಷ್ಟ ಸಂಪ್ರದಾಯ ಈ ಭಾರತದಲ್ಲಿರುವುದು. ಅಂತಹ ವಿಶಿಷ್ಟ ಸಂಪ್ರದಾಯವನ್ನು ಹೊತ್ತಂತಹ ಇದರಿಂದ ನಾವು 50 ವರ್ಷ ಕಳೆದಂತಹ ಅನೇಕ ದಂಪತಿಗಳು ನೋಡ್ತೇವೆ. ನನ್ನ ಅಣ್ಣನಾದಂತಹ ವಾಸುದೇವಾಸರಣ್ಣರು ಮೊನ್ನೆ 50ನೇ ದಾಂಪತ್ಯ ಜೀವನದ ಹೊಸ್ತಿಲಿಗೆ ಉಂಟಿದರು. ಇದು ಭಾರತ ದೇಶದ ವೈಶಿಷ್ಟ್ಯ. ಇದು ಯಾವ ದೇಶದಲ್ಲಿ ಉಂಟು ಹೇಳಿ? ಅಲ್ಲಿ ಉಂಟಾದರೆ ಇಲ್ಲಿಯ ಅನುಸರಣೆಯನ್ನು ಅವರು ಮಾಡೋದು ಬೇರೆ ಯಾವ ದೇಶದಲ್ಲೂ ಇಲ್ಲ. ಒಂದು ಮಕ್ಕಳೊಡನೆ ಮಾಡತಕ್ಕಂತಹ ಜೀವನ, ನಾವು ಮೊಮ್ಮಕ್ಕಳು ಮರಿಮಕ್ಕಳ ಗೊಡುಗಳನ್ನು ಜೀವನ ಮಾಡ್ತೇವೆ. ಅಲ್ಲಿ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಯಾರು ಅಂತ ಗೊತ್ತಿರುವುದಿಲ್ಲ. ತಮ್ಮ ತಂದೆ ತಾಯಿಗಳನ್ನು ಹುಡುಕಿಕೊಂಡು ಹೋಗಬೇಕು. ಫಾದರ್ಸ್ ಡೇ, ಮದರ್ಸ್ ಡೇ ಅಂತ ಮಾಡಿ ತನ್ನ ತಂದೆ ತಾಯಿಗಳು ಎಲ್ಲಿದ್ದಾರೆ ಅಂತ ಹುಡುಕಬೇಕು. ಯಾರೊಟ್ಟಿಗೂ ಇರ್ತಾರೆ. ನೀವು ಅಮೆರಿಕದ ಅಪ್ಲಿಕೇಶನ್ ಫಾರ್ಮ್ ನೋಡಿ, ಹೇಗುಂಟು ನೋಡಿ, ಆಗ ಗೊತ್ತಾಗ್ತದೆ ಭಾರತ ಎಷ್ಟು ದುಡ್ದು ಅಂತ. ಅಮೆರಿಕದ ಫಾರ್ಮ್ ಎಲೆಗೊಂಡು ನಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಇರೋದು ತಂದೆ ಹೆಸರು, ತಾಯಿ ಹೆಸರು, ಪೋಷಕ ಹೆಸರು, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಗಾರ್ಡಿಯನ್ ನೇಮ್. ಅಲ್ಲಿ ಹಾಗಲ್ಲ, ಪ್ರೆಸೆಂಟ್ ಫಾದರ್, ಪಾಸ್ಟ್ ಫಾದರ್, ಹಿಂದಿನ ತಂದೆ ಮತ್ತೆ ತಂದೆ. ನಮಗೆ ಹಾಗುಂಟ ಹೇಳಿ? ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಒಂದೇ ತಂದೆ ಒಂದೇ ತಾಯಿಯನ್ನು ಪಡೆದಂತಹ ಪ್ರತಿಯೊಬ್ಬರು ಇರಕೂಡದು. 2-3 ತಂದೆ ತಾಯಿಗಳನ್ನು ಹೊಂದಿದಂತಹ ವ್ಯಕ್ತಿ ಅಲ್ಲ ನಮ್ಮ. ಅಂತಹ ಆದರ್ಶವನ್ನು ಕಾಣಬೇಕಿದ್ರೆ ದೇಶವೇ ಆಗಬೇಕು. ಇದನ್ನೇ ನಮ್ಮ ನರೇಂದ್ರ ಮೋದಿಯವರು ಹೇಳಿದ್ದು ಆತ್ಮನಿರ್ಭರ ಭಾರತ ಅಂತ. ನಮ್ಮ ಆತ್ಮನಿರ್ಭರ ಅಂದರೆ ನಮ್ಮ ಮನಸ್ಸು ದೊಡ್ಡದು. ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ ಉಂಟು, ದೇಶ ಅಂತ ಅರ್ಥ ಉಂಟು, ಅಥವಾ ಆತ್ಮ ಅಂತಂದರೆ ದೇಹ ಅಂತ ಅರ್ಥ ಉಂಟು, ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ ಉಂಟು. ಇದನ್ನೆಲ್ಲ ನೀವು ರೂಢಿಸಿಕೊಂಡು ಆತ್ಮನಿರ್ಭರ ಭಾರತ ಅಂತ ಆಗಬೇಕೆ ಹೊರತು ಬೇರೆ ಯಾವುದು ದೇಶಾಭಿಮಾನ, ದೇವಾಭಿಮಾನ, ದೇಶಾಭಿಮಾನ ಇದನ್ನೆರಡು ಉಳಿಸಿಕೊಟ್ರೆ ಸಾಕು. ನಾವು ಬೇರೆ ಯಾವುದೇ ಸಮಾಜದ ನಾವು ಆದರ್ಶ ಮಾಡುವಾಗ, ಯಾವುದೇ ರೀತಿಯಾದಂತಹ ಒಂದು ಇದನ್ನು ನಾವು ಮಾಡುವಾಗ, ಸಮಾಜವನ್ನು ಗಟ್ಟಿಗೊಳಿಸಿದಾಗ ಭಾವ ಒಂದೇ ಇರಬೇಕು. ನಮ್ಮ ದೇಶ ದೊಡ್ಡದು. ಆ ದೇಶದ ಬಗ್ಗೆ ನಾನು ನಿನ್ನೆ ಒಂದು ಕ್ರಿಶ್ಚಿಯನ್ ಇದಕ್ಕೆ ಹೋದಾಗ ನಾನು ಅದೇ ಹೇಳಿದ್ದೆ. ಕ್ರಿಶ್ಚಿಯಾನಿಟಿ ಅಂತ ನಾವು ಹೇಳ್ತೇವೆ, ಅದೆಲ್ಲಕ್ಕೂ ಕೂಡ ಭಾರತದ ಕ್ರಿಶ್ಚಿಯಾನಿಟಿ ಬೇರೆ, ನಮ್ಮ ವಿದೇಶದ ಕ್ರಿಶ್ಚಿಯಾನಿಟಿ ಬೇರೆ. ಒಬ್ಬರು ರೈಲಲ್ಲಿ ನಾವು ಹೋಗುವಾಗ 2 ಕ್ರಿಶ್ಚಿಯನ್ ದಂಪತಿಗಳು ಇದ್ದರು. 75 ವರ್ಷ ಆಗಿತ್ತು ಅವರ ಗಂಡನಿಗೆ, ಅವರಿಗೆ 70 ವರ್ಷ ಆಗಿತ್ತು. ಅವರು ತನ್ನ ಮಕ್ಕಳು ಅಮೆರಿಕದಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಹೇಳಿದರು. ನನ್ನಲ್ಲಿ ನಾವು ಹೇಳುವಾಗ ಅವರು ಹೇಳಿದರು, ಅಲ್ಲಿಯ AC ನಮ್ಮ AC ಕಂಪಾರ್ಟ್ಮೆಂಟನ್ನು ದೂರಿಸಿ ಅಮೆರಿಕದ AC ಹೇಗುಂಟು ಅಂತ ಹೇಳ್ತಾ ಇದ್ರು. ಹೌದು, ಅಮೆರಿಕದ AC ಎಲ್ಲ ದೊಡ್ಡದೆ, ಆದರೆ ನೀವು ಕ್ರಿಶ್ಚಿಯಾನಿಟಿಯಲ್ಲಿ ಇದ್ದು 75 ವರ್ಷ ನಿಮಗೆ ಇರುವ ಇಷ್ಟು ದಂಪತಿಗಳು ಒಟ್ಟಿಗಿದ್ದು ಭಾರತದ ಕೊಡುಗೆ ನಿಮಗೆ, ಅಲ್ಲಿದ್ದು ಕೊಡುಗೆ ಅಲ್ಲ ಅಂತ. ನೀವು ಕ್ರಿಶ್ಚಿಯಾನಿಟಿ ಕೂಡ ಒಟ್ಟಾಗಿರ್ಬೇಕಿದ್ರೆ ಅವರಿಗೆ ಈ ಕೊಡುಗೆ, ನಮ್ಮ ದಾಂಪತ್ಯದ ಒಂದು ಏನು ಒಂದು ಸಂಬಂಧ ಉಂಟು ಅದು ಅವರಲ್ಲಿಯೂ ಬೆಳೆಯಿತು, ಮುಸಲ್ಮಾನರಲ್ಲಿಯೂ ಬೆಳೆಯಿತು. ಇದು ನಮ್ಮ ಭಾರತೀಯ ತತ್ವದ ಕೊಡುಗೆ. ಹಾಗಾಗಿ ದೇಶವನ್ನು ಬಿಟ್ಟು ಯಾರು ದೇಶವನ್ನು ದೂರ್ಲಿಕ್ಕೆ ಹೋಗಬೇಡಿ. ಎಲ್ಲಿದ್ರು ಹೇಗೆ ಇರಬೇಕಾದ್ರೆ ಇರಿ, ದೇಶವನ್ನು ಬಿಡಬೇಡಿ. ದೇಶವನ್ನು ಸಮರ್ಥಿಸ ಹೊರಟಿ. ಭಾರತದ ಇಂತಹ ಒಂದು ಸಮಾಜ ಒಗ್ಗೂಡುವಿಕೆ, ಎಲ್ಲರೂ ಬಂದು ಸೇರುವುದು ಒಂದು ಕಡೆ, ಒಂದು ಸಮಾಜಕ್ಕಾಗಿ, ಬೇರೆ ಎಲ್ಲಿಯೂ ಇಲ್ಲ. ಒತ್ತಿಗೆ ಸ್ವಾಮಿಗಳು ಅಲ್ಲಿ ಫಾರಿನಿಗೆ ಹೋಗುವಾಗ ಅವರಿಗೆ ಅದೇ ಅನುಭವ. ಯಾವುದೂ ಇಲ್ಲ ಅಲ್ಲಿ, ಎಲ್ಲವನ್ನೂ ಅಲ್ಲಿ ಮೊದಲಿನಿಂದ ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದಾರೆ. ಎಂಥದೂ ಇಲ್ಲ, ಯಾರಿಗೂ ಯಾವ ದುಃಖಕ್ಕೂ ಯಾರಿಗೂ ಇಲ್ಲ. ಅನೇಕ ಮನೋರೋಗಿಗಳನ್ನು ಕಾಣ್ತೇವೆ ನಾವು ಇಲ್ಲಿ. ನಮ್ಮ ಮನೋರೋಗಕ್ಕೆ ಪರಿಹಾರಗಳು ಅನೇಕ ದೇವಸ್ಥಾನಗಳು, ಸ್ವಾಮೀಜಿಗಳು, ಅನೇಕ ಚಿಂತಕರು ಇರುವುದರಿಂದ ಅತಿ ದೊಡ್ಡದಾದಂತಹ ದೇಶ ಭಾರತ. ಇದನ್ನು ಉಳಿಸಿಕೊಳ್ಳಿ. ಆಮೇಲೆ ಎರಡನ್ನು ಬಿಡಬೇಕು ಅಂತ ಹೇಳಿದ್ದವರು, ಒಂದು ದುರ್ವ್ಯಸನ. ನಮ್ಮ ಸಮಾಜ ಹಾಳಾಗುವುದು ನಮ್ಮ ದುರ್ವ್ಯಸನ. ದುರ್ವ್ಯಸನದ್ದಾಗಿ ನಮಗೆ ಏನನ್ನು ಮಾಡ್ತೇವೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಮದವನ್ನು ಉಂಟು ಮಾಡತಕ್ಕಂತಹ ಎಲ್ಲವುದರಿಂದ, ವ್ಯಸನಗಳಿಂದ ನೀವು ದೂರ ಆಗಬೇಕು. ಮುಂದಿನ ಜನಾಂಗಕ್ಕೆ ಅದಕ್ಕೆ ಉತ್ತಮವಾದಂತಹ ಸಂದೇಶವನ್ನು ನಾವು ಕೊಡಬೇಕು. ದುರ್ವ್ಯಸನಕ್ಕೆ ಬಲಿಯಾಗಬಾರದು. ಮೊನ್ನೆ ನಾವು ಬೆಂಗಳೂರಿಗೆ ಹೋಗುವಾಗ ನಮ್ಮ ಒಂದು TTಯನ್ನು ಒಬ್ಬರು 1-2 ಹುಡುಗರು ನಿಲ್ಲಿಸಿ ಹಣ ಕೇಳಿ ಕೊಡದದ್ದಕ್ಕೆ ಅವರು ಕಲ್ಲನ್ನು ಬಿಸಾಡಿದರು ಆ TTಗೆ. ಯಾವುದರಿಂದ? ಅವರು ಗಾಂಜಾವನ್ನು ಸೇವಿಸಿದ್ರಿಂದ. ಶುದ್ಧ ಮನಸ್ಸಿಗೆ ಕೆಟ್ಟದಾದದನ್ನು ಮಾಡುವಂತಹ ಯಾವ ಭಾವವೂ ಬರುವುದಿಲ್ಲ.
ಒಳ್ಳೆಯದಾದಂತಹ ಮನಸ್ಸನ್ನು ನಾವು ಕಾಪಾಡಬೇಕಿದ್ರೆ ದುರ್ವ್ಯಸನದಿಂದ ದೂರಾಗಿ, ಆಗ ಸಮಾಜವು ನಮಗೆ ಶುದ್ಧವಾಗಿ ಕಾಣ್ತದೆ. ಹಾಗಾಗಿ ದುರ್ವ್ಯಸನದಿಂದ ದೂರಾಗಿ, ಎರಡನೇದು ಅವರು ಹೇಳಿದ್ದು ಈಗಿನ ಕಾಲಕ್ಕೆ ಎಷ್ಟು ಮಹತ್ವವನ್ನು ಹೇಳ್ತಕ್ಕಂಥ ಎರಡನೇ ಬಿಡಬೇಕು ಅಂತ ಏನು ಹೇಳಿದ್ದು, ಭ್ರಷ್ಟಾಚಾರವನ್ನು ಬಿಡಬೇಕು ಅಂತ. ಭ್ರಷ್ಟಾಚಾರ ಬೇಡ ನಮಗೆ, ಶುದ್ಧವಾದ ಸಂಪಾದನೆ ಮಾಡೋಣ. ಸ್ವಾರ್ಜಿತಂ ಉತ್ತಮಂ ಅಂತ ಹೇಳುದು ನಮ್ಮ ಇದರಲ್ಲಿ ಭಾಷೆಯಲ್ಲಿ ಹೇಳಿದಾಗೆ ಆದರೆ ಸ್ವಾರ್ಜಿತಂ ಉತ್ತಮ, ನಾವು ಅರ್ಜನೆ ಮಾಡಿದ ಉತ್ತಮ. ಇದು ಗಟ್ಟಿ ಸಮಾಜ ಉತ್ತಮವಾದಂತಹ ಸಂಪಾದನೆಗೆ, ಸ್ವಾರ್ಜಿತವಾದ ಸಂಪಾದನೆಗೆ ಈ ಗಟ್ಟಿ ಸಮಾಜ ಉದಾಹರಣೆ ಅಂತ ಹೇಳಿದ್ರಿಂದ ಹೊಲದವರ ಅಂತ ಹೇಳಿದ್ರು. ಹೊಲದವರವರು ಅವರು ಕೃಷಿಕರು, ಅವರ ಕೃಷಿಕರಿಗೆ ಸ್ವಾರ್ಜಿತವಾದದ್ದೇ ಸಂಪಾದನೆ ಹೊರತು ಬೇರೆ ಯಾವ ಸಂಪಾದನೆ ಅವರಿಗೆ ಇರುವುದಿಲ್ಲ, ಯಾವ ಭ್ರಷ್ಟತೆ ಇರುವುದಿಲ್ಲ ಅವರಿಗೆ. ಹಾಗಾಗಿ ಅಂತಹ ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಪ್ರತಿಯೊಬ್ಬರು ಅವರು ತಮ್ಮ ಇದನ್ನು ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಡಬೇಕು. ಹಾಗಾಗಿ ಇಷ್ಟನ್ನೇ ಹೇಳಿ ನನಗೊಂದು ಅತ್ಯಂತ ವಿಶಿಷ್ಟವಾದಂತಹ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ, ಕೆಟ್ಟದ್ದನ್ನು ತುಂಬ ಹೇಳಿದರೆ ಅದನ್ನು ವಾಚಾಳಿ ಅಂತ ಹೇಳ್ತಾರೆ, ಹಾಗಾಗಿ ಬೇಡ. ನಾನು ಎಲ್ಲರಿಗೂ ಕೂಡ ನಮ್ಮ ಕಟೀಲು ಆರಾಧ್ಯ ದೇವರು ಕಟೀಲು ದುರ್ಗಾ ಪರಮೇಶ್ವರಿ ಅವರು ಅಂತ ಆ ದೇವರನ್ನು ಎಲ್ಲರೂ ಆರಾಧಿಸ್ತಾರೆ. ಹಾಗಾಗಿ ಎಲ್ಲರೂ ನನ್ನ ಬಂಧುಗಳಂತೆ ನಾನು ಭಾವಿಸಿ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ಚಿರಋಣಿ. ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂಥ ಅವಕಾಶಗಳು ನನಗೆ ಮತ್ತೆ ಮತ್ತೆ ಸಿಗಲಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಶುಭ. ದಯಾನಂದ ಗಟ್ಟಿ ಪಿಲ್ಕೂರ್ರವರಿಗೆ ಮಾಜಿ ಅಧ್ಯಕ್ಷರಾದ ಜನಾರ್ದನ್ ಮೂಲು ಸೇರಿದಿನ ಬಂಧು ಭಗಿನಿಯರೇ, ಕಾಕತಾಳೀಯ ಬಂದ ನಮ್ಮ ದೇಶದಲ್ಲ ಗಟ್ಟಿ ಸಮಾಜದಲ್ಲ ಅಮೃತ ಮಹೋತ್ಸವ ಒಟ್ಟಿಗೆ ರಡ್ಲ ಬಾರಿ ಒಂಜಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಲ್ತೊಂದುಲ್ಲೇರು. ಸ್ವಾಗತ ಭಾಷಣ ನೋಡ್ಕೊಂಡಾಗ ದಯಾನಂದ ಗಟ್ಟಿ ಅಲ್ಲಿ ಬಂದಿರು ಅಧ್ಯಕ್ಷರು ರವೀಂದ್ರನಾಥ್ ರೈ ಬಂಡ ಗಟ್ಟಿ ಸಮಾಜಕ್ಕೆ ಬಾರಿ ನಿಕಟವಾದ ಸಂಬಂಧ ಇತ್ತು ನಾರನ್ನು ಖಂಡಿತವಾದಲ್ಲ ಅಂದು ನಿಕಟವಾದ ಬಂಡ ಯಾನು ಒಂದು ಸಾಧಾರಣ 20-25 ವರ್ಷದ ಸೋಮನಾಥ ದೇವರನ್ನ ಒಂದು ಸೇವೆ ಮಾಡ್ಪಡ ಹಿಂಗೆ ಭಾಗ್ಯ ತಿಕ್ಕಿಂಡು ಆ ಸಂದರ್ಭ ಈ ಸಮಾಜ ಬಂಡ ಈ ಸಮಾಜ ಸೋಮನಾಥ ಬಂಡ ಒಂಜಿ ಕುಲದೇವರ ಲೆಕ್ಕ ಅಕ್ಕಲನೊಟ್ಟಿಗೆ ಭಾರಿ ನಿಕಟ ಸಂಪರ್ಕ ಇತ್ತು. ಈ ಸಂದರ್ಭ ಕೆಲವರು ನಾನು എന്നോട് ആപ്പുണ്ട് പണ്ട് ഗട്ടി സമാജ മസ്ത് ജന ಮಿತ್ರರು ಅಂಡ ಕೆಲವರು ನೆಂಗೆ ಯಾಪಲ್ಲ ಮರಪೆರ ಸಾಧ್ಯ ಇಜ್ಜಿ ಅವು ಬಂಡ 2005 ಬ್ರಹ್ಮಕಲಶ ಸಂದರ್ಭ ಜೀವನೋದರಾದ ಕೆಲಸ ಮಲ್ತೊಂದಿತ್ತ ಜೀವನೋದರಾದ ಬ್ರಹ್ಮಕಲಶ ಅನ್ನಾಗ ಪೂರ ಸೇರಿದೆ ನಾನು ಅಧ್ಯಕ್ಷ ಮಂತ್ರಿ ಹೆಂಗೆ ಧಾರ್ಮಿಕದ ಅವಾಗ ಆತ್ ಇಂದು ಆ ಸಂದರ್ಭ ಹೆಂಗೆ ಒಂಜಿ ಇಂದುಕೊರ್ನಾರ ಒಂಜಿ ಧೈರ್ಯ ಒಂಜಿ ಮಾನಸಿಕ ಇಂದುಕೊರ್ನಾರ ದಿವಂಗತ ಸಂಜೀವ ಗಟ್ಟಿ ಅಲ್ಲ ಮಮತಕ್ಕನ ಪಪ್ಪ ಆರು ಬಂಡೇರು ದಾಲಾಪಜಿರವಣ್ಣ ಸೋಮನಾಥಲ್ಲಿ ಈರ ಅಧ್ಯಕ್ಷರಲ್ಲಿ ಅವಕ್ಕೆ ತಂತಿರದಾರ್ಲ ಭಾರಿ ವಿಜೃಂಭಣೆ ಅಂಡ್ ಆ ಸಂದರ್ಭ ಭಾರಿ ಹೆಂಗೆ ಒಂಜಿ ಸಮಾಜದ ಹೆಂಗೆ ಒಂದು ಶಕ್ತಿ ತಿರೋಡ್ದಿತ್ತು ಐದು ಪಕ್ಕ ಒಂದು ಮೇಂಡೆ ಇರುತ್ತೆ ನಾರಾಯಣ ಗಟ್ಟಿಯಲ್ಲಿ ಒಂದು ದಿವಂಗತ ಆ ಪ್ರತಿ ಸರ್ತಿ ಪೋನಾಗ ಒಂದು ಪ್ರೀತಿ ಯಾರೊಂದು ಪ್ರೀತಿ ರೋಜವನಿ ಆರು ಕೊರ್ಕೊಂಡೊಂದು ಆಶೀರ್ವಾದ ಮುರಾಣಿ ರಥೋತ್ಸವದನ್ನೇ ನಾನು ಕೈ ಬರ್ತೀವಿ ಬ್ರಹ್ಮ ರಥೋತ್ಸವದಲ್ಲಿ ಹಿಂಗೆ ಬ್ರಹ್ಮ ರಥೋತ್ಸವ ಅಂತ ತಿಳ್ಕೊಂಡು ಭಾಗ್ಯ ತಿಕ್ಕನು ದೇವರು ಸೋಮನಾಥ ಇದಕ್ಕೆ ನೂಮನ್ ಪಡೋದು ನಾನು ಅದನ್ನ ಕಾರ್ ಬತ್ತೆ ಅದನ್ನ ಕಣ್ಣನ್ನು ನೀರು ಬೈದು ನಾನು ತೂತೇನೆ ಅಶುದ್ಧ ಒಂಜಿ ಹಿಂಗೆ ಅವನ್ನ ಮರಪೆರ ಸಾಧ್ಯ ಬಕ್ಕೊಂಜಿ ವಿಶ್ವನಾಥ್ ಗಟ್ಟಿ ಅಲ್ಲ ಅಪಗಾರ ಈ ಸರ್ತಿದ ಹೆಂಗೆ ಬ್ರಹ್ಮಕಲಶ ಸಂದರ್ಭಗಳು ಎಂಕ್ಲು ಜೀರ್ಣೋದ್ಧಾರ ಕೆಲಸ ಕೈಪಡ್ನಾಗ ಅವ್ರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಇರ್ತಾರೆ ಎಂಕ್ಲು ಮಾರಿಮಲ್ಲ ಒಂದು ಕೆಲಸ ಕಾರ್ಯ ಕೈಪಾಡ್ನಾಗ ಅವ್ರು ಭಾರಿ ಸಹಕಾರ ಕೊರಿಯರು ಅನ್ನ ಕಾರಣಾಂತರದಾದ 2020 ಅಪ್ಪನ ಬ್ರಹ್ಮಕಲಶ ಕೊರೋನಾಡ್ದಾದ ತಿರಫೋಂಡು ಅಂಡ್ ಅವ್ರನ್ನ ಸಹಕಾರ ನಾನು ಮರಪೆರ ಸಾಧ್ಯ ಆಯ್ತು ಮಸ್ತ್ ಜನ ಬಣ್ಣ ಪವಿತ್ರ ಗಟ್ಟಿ ಇರ್ತಾರೆ ಕೇರ್ ಗಟ್ಟಿ ಪದ್ಮನಾಭ ಗಟ್ಟಿ ಯಾದವಣ್ಣೆ ಇಂಚೆ ಮಸ್ತ್ ಜನ ಅನ್ನ ಕೃಷ್ಣಣ್ಣೆ ನಮ್ಮ ನಿವೃತ್ತ ಸೈನಿಕ ಇಂಚೆ ಮಸ್ತ್ ಜನ ಆಯಂಬೇನು ಬಂದು ಜನ ಊರಲ್ಲಿ ಇಂಕ ಒಂಜಿ ಸೋಮನಾಥನ ಕ್ಷೇತ್ರದ ಒಂದು ಇನ್ನೂ ಒಂದು ಪೇರೆ ಇಂಕ ಭಾರಿ ಸಹಕಾರ ಕೊರ್ನತ್ತಿನ ಒಂದು ಸಮಾಜ ಇನಿ ಈ ಸಮಾಜದ ಅಮೃತ ಮಹೋತ್ಸವದ ಒಂದು ಕಾರ್ಯಕ್ರಮ ಮಮತಕ್ಕ ಬಂಡಿ ಬರೋಡೆ ಎಂದು ಪಂಡ ಎಂಕ್ಲ ಇನ್ನು ಊರದ ಜಾತ್ರೆ ಬಂಡಾರಿ ಎಂದು ನೇಮ ಒಂದುಂಡು ಪಟ್ಟು ಕೊಣಜೆಡು ನೇಮ ಒಂದು ಇತರ ಫೋನ್ ಬರೋದುಂಡು ಇಂಕ ಅಲ್ಪ ಬೂಲಿಯದ ಕೊನೆಯ ಫೋರುಂಡು ಅಂಥದ್ದು ಇರು ಬತ್ತದು ಒಂದು 10 ನಿಮಿಷ ಉತ್ತದು ಹೋಡು ಮಮತಕ್ಕ ಬಂಡಿರು ಎನ್ನ ಭಾರಿ ಪ್ರೀತಿದಾರರು ಸೊ ಇಂಜಿ ಬೈದ ನಿಕ್ಲೆ ಇಂಜಿ ಹೆಂಗೆ ನೇಟ್ ಭಾಗವಹಿಸೋ ಅವಕಾಶ ಕೊಡ್ತಾರೆ ಸಮಾಜದಲ್ಲಿ ನಿಕ್ಲೆಗೆ ನನಾತ್ ಸೋಮನಾಥೆ ಸಮಾಜ ಸೇವೆ ಸೋಮನಾಥ ಕ್ಷೇತ್ರದ ಸೇವೆ ಮಂತಾರೆ ಸೋಮನಾಥ ನಿಕ್ಲೆ ಸಕಲ ಸೌಭಾಗ್ಯ ಕೊರಡು ಈ ಸಂದರ್ಭ ಪಣೊಂದು ಎನ್ನ ರಾಡ್ಪಾತ್ರೆ ಅಂತ ಆದರೂ ಕೂಡ ಈ 75ನೇ ವರ್ಷದಲ್ಲಿ ಗಟ್ಟಿ ಸಮಾಜ
ನಡೆದು ಬಂದ ರೀತಿಯನ್ನು ನಾವು ಒಂದು ಸಮಾರಂಭದ ಮೂಲಕ ಹಂಚಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅಂತ ನಾನು ಎಣಿಸ್ಕೊಳ್ತೇನೆ. ಯಾಕಂತೇಳಿ ಈಗಾಗಲೇ ಹೇಳಿದ್ದಾರೆ, ದೇಶದ 75ನೇ ವರ್ಷದ ಮುಂದೆ, ಅದಕ್ಕೆ ಮೊದಲೇ ಸ್ವಾತಂತ್ರ್ಯ ಬರುವ ಮೊದಲೇ ಗಟ್ಟಿ ಸಮಾಜ ಈ ಸಂಸ್ಥೆ ಆರಂಭ ಆಗಿತ್ತು ಅಂತ ಹೇಳಿದರೆ ಆಗಿನ ಹಿರಿಯರ ದೂರದರ್ಶಿತ್ವವನ್ನು ನಾವು ಹೇಳಬೇಕಾಗ್ತದೆ. ಈಗಲೇ ನಾನು ಕೇಳಿದೆ 10,000 ಈ ಜಾಗದಲ್ಲಿ, ಹೊರಗಿನವರೆಲ್ಲ ಸೇರಿ ಒಂದು 20-25 ಸಾವಿರ ಜನ ಇರುವಂಥ ಒಂದು ಸಮಾಜ 75 ವರ್ಷದ ಹಿಂದೆ ಎಷ್ಟಿರ್ಬೋದು ನನಗೆ ಗೊತ್ತಿರಲಿಲ್ಲ, ಎಷ್ಟು ಜನಸಂಖ್ಯೆ ಇತ್ತು ಅಂತ ಆ ಸಮಯದಲ್ಲಿ. ಆದರೆ ಒಂದು ಸಂಸ್ಥೆ ಬೇಕು, ಯಾಕಂದರೆ ಮನುಷ್ಯ ಒಬ್ಬ ಸಂಘಜೀವಿ. ನಮಗೆ ಒಬ್ಬರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರೇ ಇದ್ದರೆ ನಮಗೆ ಕಾಯಿಲೆಗಳು ಬಂದು ಯಾವಾಗಲೂ ಸತ್ತು ಹೋಗ್ತಿದ್ದೇವೆ. ನಾವು ಜನರ ಒಡನಾಟದಲ್ಲಿ ಜನರ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯುವುದು ಮತ್ತು ಅದರಿಂದಾಗಿ ನಮ್ಮಲ್ಲಿ ಏನು ಸಮಾಜಕ್ಕೆ ಕೊಡಬಹುದು ಅನ್ನೋದನ್ನು ಚಿಂತನೆ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ. ಈಗ ಒಂದು ಚಿಕ್ಕ ಕತೆ ನಾನು ಹೇಳ್ತೇನೆ, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳಿ. ಅಲೆಕ್ಸಾಂಡರ್ ಗ್ರೇಟ್ ಅನ್ನೋನು ಬದುಕಿದ್ದು ಕೇವಲ 33 ವರ್ಷ ಅಂತೆ. ಅವನೆಲ್ಲ ಅಂದರೆ ಬಹಳ ದೊಡ್ಡ ಸಾಮ್ರಾಜ್ಯವನ್ನು ಗೆದ್ದು ಕಡೆಗೆ ಭಾರತಕ್ಕೆ ಬರ್ತಾನೆ. ಅವನು ಸಾಯುವಾಗ ಅವನಿಗೊಂದು ಕಾಯಿಲೆ ಬರ್ತದೆ ಕಡೆಗೆ. ಯಾವುದು ಕಾಯಿಲೆ ಅಂತ ಗೊತ್ತಿಲ್ಲ, ಆಗ ಚಿಕಿತ್ಸೆ ಮಾಡುವಂಥ ಡಯಾಗ್ನೋಸ್ ಮಾಡುವಂಥ ಇದಿರಲಿಲ್ಲ. ಆಗ ಅವನು ಸಾಯುವಾಗ ಅವನಿಗೆ ಕಾಯಿಲೆ ಬಂದು ಮರಣಶೈಲಿರುವಾಗ ಇತರರು ಕೇಳ್ತಾರೆ, ನಿನ್ನ ಕಡೆಯ ಇಚ್ಛೆ ಏನು ಅಂತೇಳಿ. ಆಗ ಹೇಳ್ತಾನೆ ಅವನು, ನನ್ನನ್ನು ಹೂಳುವಾಗ ನನ್ನ 2 ಕೈಗಳನ್ನು ಹೊರಗಿಡಿ ಅಂತ, ಮಣ್ಣಿನ ಒಳಗೆ ಹಾಕಬೇಡಿ, ನನ್ನನ್ನು ಹೂಳುವಾಗ 2 ಕೈಗಳು ಹೊರಗಿರಲಿ ಅಂತ. ಆಗ ಕೇಳ್ತಾರೆ, ಯಾಕಪ್ಪ ನಿನ್ನ ಇಷ್ಟು ದೊಡ್ಡ ಸಾಮ್ರಾಜ್ಯದ ಒಬ್ಬ ದೊರೆಯನ್ನು ನಾನು ಮಣ್ಣಿನ ಒಳಗಿಡಿ ಭಾಳ ಸಂತೋಷದಲ್ಲಿ ದೊಡ್ಡದಲ್ಲಿ ರೀತಿಯಲ್ಲಿ ಮಾಡುವ ಕ್ರಮವನ್ನು ನನ್ನ 2 ಕೈಗಳನ್ನ ಯಾಕೆ ಹೊರಗಿರಬೇಕು ಅಂತ ಕೇಳಿದರೆ, ಈ ಪ್ರಪಂಚವನ್ನು ಗೆದ್ದಂಥ ದೊರೆಗೆ ಕೂಡ ಹೋಗುವಾಗ ಏನು ಕೊಂಡೋಗ್ಲಿಕ್ಕೆ ಆಗಲಿಲ್ಲ ಅಂತೇಳಿ. ಅವ್ರು ಹೋಗುವಾಗ ನಾನು ಕೂಡ ಈ ಎಂಪರರ್ ಕೂಡ ಹೋಗುವಾಗ ಬರೆ ಕೈಲಿ ಹೋಗ್ತಾ ಇದ್ದೇನೆ, ಇದನ್ನು ನೀವು ಸಮಾಜಕ್ಕೆ ತೋರಿಸ್ಬೇಕು ಅಂತ ಹೇಳಿ. ನಾವು ಎಷ್ಟು ಬೇಕಾದರೂ ಹಣ ಸಂಪಾದನೆ ಮಾಡ್ಬೋದು, ಎಷ್ಟು ಬೇಕಾದರೂ ಮನೆಗಳನ್ನು ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಕಡೆಗೆ ಕೊಂಡು ಹೋಗುವಾಗ ನಮ್ಗೆ ಏನಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಮಾಜಕ್ಕೆ ನಾವು ಏನು ಕೊಡ್ತೇವೆ ಅದು ಕೂಡ ಭಾಳ ಮುಖ್ಯ. ಯಾಕಂತೇಳಿ ನಮ್ಮ ಮನೆಯವರನ್ನು ನಮ್ಮ ಜನರನ್ನು ಕೂಡ ನೋಡಬೇಕಾಗ್ತದೆ. ತಮ್ಮ ಹೆಂಡತಿ ಮಕ್ಕಳನ್ನು ನೋಡಬಾರ್ದು ಅಂತಿಲ್ಲ, ನೋಡಬೇಕಾಗ್ತದೆ. ಆದರೆ ತನ್ನ ಗಳಿಕೆಯಿಂದ ಸ್ವಲ್ಪ ಅದರ ಒಂದು ಭಾಗವನ್ನು ಸಮಾಜದ ಒಳಿತಿಗೆ ಬೇಕಾಗಿ ಕೂಡ ಕೊಡಬೇಕು ಅನ್ನೋ ಒಂದು ಸಂದೇಶವನ್ನು ಆ ಕಥೆ ಹೇಳ್ತದೆ. ಹಾಗೆ ಈಗ ಗಟ್ಟಿ ಸಮಾಜ ಈಗ ಈ 75 ವರ್ಷದಲ್ಲಿ ಬಂದ ರೀತಿಯನ್ನು ನೋಡುವಾಗ ಭಾಳಷ್ಟು ಜನರಿಗೆ, ಯಾಕಂದರೆ ಸಮಾಜದಲ್ಲಿ ಅದು ಗಟ್ಟಿಯಾಗಬೇಕಾದ್ರೆ ಶೈಕ್ಷಣಿಕವಾಗಿ ಬಲಾಢ್ಯವಾಗಬೇಕು. ಯಾಕಂತೇಳಿದರೆ ಬೇರೆ ಯಾವುದಲ್ಲೂ ನಾವು ಸಾಧ್ಯ ಇಲ್ಲ. ನಮಗೆ ಗೊತ್ತಿದೆ ಎಷ್ಟು ಹಳ್ಳಿಯಲ್ಲಿ ಎಷ್ಟು ಕಷ್ಟದಿಂದ ನಾವು ಜೀವನ ಸಾಗಿಸ್ತೇವೆ ಅಂತ ಹೇಳಿದರೆ. ನಮ್ಮ ತಂದೆ ತಾಯಿಗಳು ಭಾಳಷ್ಟು ಕಷ್ಟದಿಂದ ತಮ್ಮ ಕಷ್ಟಗಳಿಂದ ಕೂಡ ಮರೆತು, ನನ್ನ ತಾಯಿಗೆ ನಾವು 6 ಮಕ್ಕಳು, ಎಲ್ರಿಗೂ ಒಂದು ಎಜುಕೇಷನ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳು ಕಲಿಬೇಕು ಅಂತೇಳಿ. ಹೆಚ್ಚಿನವ್ರು ಹೇಳ್ತಿದ್ರು, ಯಾಕೆ ಅವರನ್ನು ಅಷ್ಟು ಕಷ್ಟಪಟ್ಟು ಸಾಲ ಮೂಲ ಮಾಡಿ ಕಲಿಸ್ತದೆ ಅಂತ ಹೇಳಿದರೆ, ಕಡೆಗೆ ಬೇಕಾಗಿರೋದು ನಮಗೆ ಶಿಕ್ಷಣ. ಅದು ಹೆಂಗಸರಾಗಲಿ ಗಂಡಸರಾಗಲಿ ಹೆಂಗಸರಾಗಲಿ. ಹಾಗೆ ಹೆಂಗಸರಿಗೆ ಶಿಕ್ಷಣ ಕೊಡೋ ಕ್ರಮವೇ ಇರಲಿಲ್ಲ. ಅವರು 4ನೇ ಕ್ಲಾಸ್ 5ನೇ ಕ್ಲಾಸ್ 7ನೇ ಕ್ಲಾಸ್ ಆದಾಗ ಮನೇಲಿ ಕೂತ್ಕೊಳಿಸೋದು. ಯಾಕೆ ಶಾಲೆಗೆ ದಾದಾ ಇರೋಣ ನಿಕ್ ನಾನು ಕಲ್ದನ ಇಲ್ಲ ಮಾದಿ ಮೇಲೆ ಪೋಯರಂಡು ದಾಯ ಕಲ್ಪುನಿ. ದಿಸ್ ಈಸ್ ದ ಆ್ಯಟಿಟ್ಯೂಡ್ ಆಗ ಇದ್ದಾಗ. ಆಗ ಕೂಡ ನಮ್ಮ ಸಮಾಜದವರು, ಅದು ಗಟ್ಟಿ ಸಮಾಜ ಇರಬಹುದು, ಬಂಟ ಸಮಾಜ, ಇತರ ಸಮಾಜ ಇರ್ಬೋದು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕೆನ್ನೋ ರೀತಿಯಲ್ಲಿ ಕಷ್ಟಪಟ್ಟು ಕಲಿಸಿ. ಈಗ ರೋಹನ್ ಗಟ್ಟಿ ಆಗಿರ್ಬೋದು, ಈಗ 2 ವೈದ್ಯರನ್ನು, ಅವರ ಹೆಸರು ಗೊತ್ತಿಲ್ಲ ನನಗೆ, ಅವರು ವೈದ್ಯರಾಗಿ ಹೆಸರನ್ನು ಸಂಪಾದಿಸಿ ಈಗ ನಮ್ಮ ಸಮಾಜದಲ್ಲಿ ಒಂದು ತನ್ನ ಕಾಲಲ್ಲಿ ತಾವು ನಿಂತು ಸಮಾಜ ಸೇವೆಗೆ ತೊಡಗಿದ್ದೀರಿ ಅಂತ ಹೇಳುವಾಗ, ಅದೇ ರೀತಿ ಅದು ಇಂಜಿನಿಯರ್ಸ್ ಇರ್ಬೋದು, ತುಂಬ ಜನ ಇಂಜಿನಿಯರ್ಸ್ ಇರ್ಬೋದು ಗಟ್ಟಿ ಸಮಾಜದಲ್ಲಿ, ವಿವಿಧ ಹುದ್ದೆಗಳಲ್ಲಿ ಇರ್ಬೋದು. ಭಾಳ ನಾನು ಅದು ಇದು ಅಂತ ಹೇಳೋದಿಲ್ಲ, ಹುದ್ದೆ ತುಂಬ ಶೈಕ್ಷಣಿಕವಾಗಿ ಬಲಾಢ್ಯರಾಗಿ ಸ್ವಂತ ಉದ್ದಿಮೆಯನ್ನು ಮಾಡುತ್ತಿರುವಂಥ ಜನರು ಇರ್ಬೋದು. ಹಾಗೆ ಗಟ್ಟಿ ಸಮಾಜದಲ್ಲಿ ಈಗ ನೋಡುವಾಗ ಬಹಳಷ್ಟು ಜನ ಶಿಕ್ಷಣದಿಂದಾಗಿ ಮುಂದುವರಿದಿದ್ದಾರೆ ಅಂತ ಹೇಳುವಾಗ ಅದು ಭಾಳಷ್ಟು ಸಂತೋಷ ಆಗ್ತಾ ಇದೆ.
ಹಾಗೆಯೇ ಶಿಕ್ಷಣ ಮತ್ತು ಎರಡು ನಮ್ಮ ಮುಖ್ಯವಾಗಿ ಬೇಕಾದ ಶಿಕ್ಷಣ ಮತ್ತು ಆರೋಗ್ಯ. ನಿಮ್ಮ ಈಗ 75 ವರ್ಷದಲ್ಲಿ ಈ ಘಟ್ಟದಲ್ಲಿ ನಾವು ಇನ್ನು 25 ವರ್ಷ ಏನು ಮಾಡ್ಬೋದು ಸಮಾಜಕ್ಕೆ ಅನ್ನೋದು ಒಂದು ರೀತಿಯಲ್ಲಿ ಸ್ಟ್ರಾಟಜಿಕ್ ಪ್ಲ್ಯಾನ್. ಈಗ ಈ ರೀತಿಯ ದೊಡ್ಡ ಒಂದು ಸಭಾಭವನವನ್ನು ಕಟ್ಟಿದ್ದೀರಿ, ಇದು ದೊಡ್ಡ ಒಂದು ಕೊಡುಗೆ. ಇನ್ನು ಮುಂದಕ್ಕೆ ಏನು ಮಾಡಬಹುದು ಅನ್ನೋ ರೀತಿಯಲ್ಲಿ ಶಿಕ್ಷಣವನ್ನು ಕೊಡುವುದು ಮತ್ತು ಆರೋಗ್ಯವನ್ನು ಮಕ್ಕಳಿಗೆ ಆರೋಗ್ಯವನ್ನು ಕೊಡುವ ರೀತಿಯಲ್ಲಿ ಏನು ನಮ್ಮ 25 ವರ್ಷ, ಅದು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ನಮಗೆ ಒಂದು ಮುಂದಾಲೋಚನೆ ಬೇಕಾಗ್ತದೆ. ಆ ವಿಚಾರದಲ್ಲಿ ಈ ಸಮಾಜವು ಈ ಘಟ್ಟದಲ್ಲಿ ಚಿಂತನೆ ಮಾಡುತ್ತದೆ ಅನ್ನೋ ಒಂದು ಭರವಸೆಯೊಂದಿಗೆ ಇನ್ನೂ ಕೂಡ ಈ ಸಮಾಜವು ಬಹಳಷ್ಟು ಕೆಲಸವನ್ನು ಮಾಡಲಿಕ್ಕೆ ಇದೆ. ಇದರಲ್ಲಿರುವಂಥ ಮುಖ್ಯವಾಗಿ ಯುವಕರ ಮುಂದಾಳುವಂತ ಕೇಳಿದೆ, ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಮಾತಾಡಿದರು. ಅವರು ಕೂಡ ತಮ್ಮ ಹಿರಿಯರನ್ನು ಮುಂದೆ ಇಟ್ಟುಕೊಂಡು ಈ ಸಮಾಜದ ಬೆಳವಣಿಗೆ ಯಾವ ರೀತಿಯಲ್ಲಿ ನಮ್ಮ ಸಹಕಾರವನ್ನು ಕೊಡ್ಬೋದು, ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಡುವ ನಿಟ್ಟಿನಲ್ಲಿ ಚಿಂತನೆ ಮಾಡ್ತೀರಿ. ಈ ಆಗುವಂಥ ಕಾರ್ಯಕ್ಕೆ ಎಲ್ಲ ಸೋಮನಾಥ ದೇವರ, ನಿಮ್ಮ ಕುಲದೇವರಾದ ಸೋಮನಾಥ ದೇವರ ಆಶೀರ್ವಾದ ಇರಲಿ. ವಿದ್ಯಾಸಂಸ್ಥೆಗಳಿದ್ದಾವೆ, ನಾವು ನಿಟ್ಟೆ ವಿಶ್ವವಿದ್ಯಾಲಯ ಇದೆ, ಇಲ್ಲಿ ಇತರ ಸಂಸ್ಥೆಗಳಿದ್ದಾವೆ. ನಮ್ಮಿಂದ ಆಗುವ ಏನು ಸಹಕಾರವನ್ನು ನಾವು ಕೊಡಲಿಕ್ಕೆ ತಯಾರಾಗಿದ್ದೇವೆ ಎನ್ನುವ ಭರವಸೆಯೊಂದಿಗೆ ಈ ಅವಕಾಶವನ್ನು ಕೊಟ್ಟಂಥ ಎಲ್ಲ ಇನ್ನೊಬ್ಬರು ನಮ್ಮ ಮಿತ್ರರಾದಂಥ ಚಂದ್ರಶೇಖರ್ ಗಟ್ಟಿಯವರಿದ್ದಾರೆ, ಹಾಗೆ ತುಂಬವರು ಇದ್ದಾರೆ, ತುಂಬ ಗಟ್ಟಿಯವರಿದ್ದಾರೆ. ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಒಂದು ಗಟ್ಟಿ ಹಿರಿಯರನ್ನು ನೆನಪಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಎಷ್ಟು ಜನರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲಮ್ಮ. ಕುರ್ನಾಡ್ ಹೈಸ್ಕೂಲ್ನಲ್ಲಿ ಮೋನಪ್ಪ ಗಟ್ಟಿಯವರು ಅಂತ ಇದ್ದಾರೆ. ನನಗೆ ಅವರು ಎಲ್ಲಿದ್ದಾರೆ, ಅವರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇವ್ರು ಸಿಕ್ಕಿದ್ರೆ ಅವರನ್ನು ಅವರ ಮನೆಯವರನ್ನು, ಅವರು ಈಗ ಇರಲಿಕ್ಕಿಲ್ಲ. ಮೋನಪ್ಪ ಗಟ್ಟಿಯವರು ಕನ್ನಡ ಪಂಡಿತರು. ಅವರು ಒಂದು ಕನ್ನಡ ಪಾಠ ಮಾಡಿದರೆ ಈಗೇನೋ ಸ್ವಲ್ಪ ಕನ್ನಡ ಗೊತ್ತಿದ್ದರೆ ಅವರಿಂದಾಗಿ ನನಗೆ. ಆ ಮೋನಪ್ಪ ಗಟ್ಟಿಯವರು ಒಂದು ಸ್ವಲ್ಪ ಎಲೆ ಅಡಿಕೆ ಕೂಡ ಹಾಕುವರು. ಆಗ ಮೇಸ್ಟ್ರುಗಳಿಗೆ ಎಲೆ ಅಡಿಕೆ ಹಾಕ್ಬೋದು. ಎಲೆ ಅಡಿಕೆ ಹಾಕಿದರೆ ಅದಕ್ಕೊಂದು ರೀತಿಯ ಘನತೆ ಇರ್ತದೆ. ಅವರು ಎಲೆ ಅಡಿಕೆ ಹಾಕಿಕೊಂಡು ಯಾವುದಾದ್ರೂ ಒಂದು ಚಿಕ್ಕ ನೀವು ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತದಲ್ಲಿ ತುಂಬ ಉಪಕಥೆಗಳು ಬರ್ತದೆ. ಅಂದರೆ ಈ ಒಂದು ಅಧ್ಯಾಪಕರು ಮಾಡಬೇಕು. ನಾವು ಯಾವಾಗಲೂ ಹೇಳ್ತೇವೆ, ವೈಸ್ ಚಾನ್ಸಲರ್ ನಾನು ಹೇಳ್ತೇನೆ, ಇದೆ ಪಾಠ ಮಾಡೋದು ಕೂಡ ಒಂದು ಕಲೆ. ಅದು ಸುಮ್ಮನೆ ನೀವು ಒಂದು ಮಾತಾಡ್ತಾ ಹೋದರೆ ಅದರಲ್ಲಿ ಏನು ಸ್ವಾರಸ್ಯ ಇರುವುದಿಲ್ಲ, ಮಕ್ಕಳಿಗೆ ಅರ್ಥನೂ ಆಗೋದಿಲ್ಲ. ಸ್ವಲ್ಪ ಹೊತ್ತು ಕ್ಲಾಸಲ್ಲಿ ಹೇಳ್ತಾರೆ 20 ನಿಮಿಷ ಒಬ್ಬ ವಿದ್ಯಾರ್ಥಿಯ ಅದನ್ನು ಮನಸ್ಸಲ್ಲಿ ಇಟ್ಟುಕೊಡುವಂಥದ್ದು ಸಮಯ. 20 ವರ್ಷದ ಈಗ ನೀವು ಕೂಡ ನಾನು ಹೆಚ್ಚು ಮಾತಾಡಿದ್ರೆ ಅಂತ ಮಾತಾಡ್ತೇನೆ, ಆಕಳಿಕೆ ಬರ್ತದೆ. ಈ ಮೋನಪ್ಪ ಗಟ್ಟಿಯವರು ಏನಾದರೂ ಪಾಠ ಮಾಡುವಾಗ ಒಂದು ಉಪಕಥೆ ತರುವರು ಅದರಲ್ಲಿ ಮಧ್ಯದಲ್ಲಿ. ಆಗ ಉಪಕಥೆ ತಗೊಂಡು ಡೈರೆಕ್ಟಾಗಿ ಹೇಳುವುದಿಲ್ಲ, ಅದನ್ನು ಸ್ಟಾರ್ಟ್ ಮಾಡಿ ಆ ಕಿಟಕಿ ಹತ್ರ ಹೋಗಿ ಈ ಎಲೆ ಅಡಿಕೆಯ ಅದನ್ನು ಉಗುಳುವರಲ್ಲಿ ಹೊರಗೆ. ನಾವೆಲ್ಲರೂ ಇನ್ನು ಏನು ಕತೆ ಬರ್ತದೆ ಅನ್ನುವ ರೀತಿಯಲ್ಲಿ ನಮ್ಮೆಲ್ಲ ಮನಸ್ಸು ಕೇಂದ್ರೀಕೃತವಾಗ್ತದೆ. ಆಮೇಲೆ ಇಂದು 20 ನಿಮಿಷ 25 ನಿಮಿಷ ಪಾಠ. ಈ ರೀತಿಯಾಗಿ ಈ ನಮ್ಮ ಪಾಠವನ್ನು ಮೇಸ್ಟ್ರುಗಳು ಹೇಗೆ ಪಾಠ ಮಾಡುವುದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಅಂತ ಮೋನಪ್ಪ ಗಟ್ಟಿಯವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅವರ ಪಾದಕ್ಕೆ ನಾನು ಸ್ಮರಣೆಯನ್ನು ಮಾಡ್ತೇನೆ ಅವರನ್ನು ಈ ಸಂದರ್ಭದಲ್ಲಿ. ಹಾಗೆ ಮತ್ತೊಬ್ಬರು ನಾನು ಕೆ ಟಿ ಗಟ್ಟಿಯವರನ್ನು ಅಂತ ಯಾಕೆಂತ ಹೇಳಿದ್ರೆ, ಕೆ ಟಿ ಗಟ್ಟಿಯವರನ್ನು ನಾನು ನೋಡಿಲ್ಲ. ಆದರೆ ಕೆ ಟಿ ಗಟ್ಟಿಯವರ ಅಂದರೆ ಗಟ್ಟಿ ಸಮಾಜಕ್ಕೆ ಹೆಸರು ಕೊಟ್ಟಿದ್ದರೆ ಇನ್ನೊಬ್ಬರು ಕೆ ಟಿ ಗಟ್ಟಿಯವರು ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಕೆ ಟಿ ಗಟ್ಟಿಯವರ ಒಂದು ಕಾದಂಬರಿಗಳು, ಅವರು ನಮ್ಮ ವರ್ತಮಾನ ಪತ್ರಿಕೆಗಳಲ್ಲಿ ಬರೆತಿದ್ದಂಥ ಲೇಖನಗಳು ಅವರು ಈಗಲೂ ಗಟ್ಟಿ ಸಮಾಜಕ್ಕೆ ಒಂದು. ಯಾಕಂದರೆ ಪ್ರತಿ ಸಮಾಜದಲ್ಲಿ ನನಗೆ ನಿಮ್ಮ ಸಂಘ ಮತ್ತು ಅವರ ಬಾಂಧವ್ಯ ನನಗೆ ಗೊತ್ತಿಲ್ಲ. ಆದರೆ ನಾವು ಹೊರಗಡೆ ನೋಡುವವರಿಗೆ ಕೆ ಟಿ ಗಟ್ಟಿಯವರು ಗಟ್ಟಿ ಸಮಾಜಕ್ಕೆ ಒಂದು ಕೊಟ್ಟಂಥ ಕೊಡುಗೆ, ಒಂದು ಯಾವುದೊಂದು ರೆಪ್ಯುಟೇಷನ್ ಅಂತ ಹೇಳ್ತೇವೆ. ಯಾವ ಸಮಾಜಕ್ಕೆ ಒಂದು ರೆಪ್ಯುಟೇಷನ್ ಬೇಕು. ನಾವು ಹೊರಗೆ ಹೋದಾಗ ಕೂಡ ಅದು ಕೇಳಬೇಕಾದ್ರೆ ಕೆಲವರಿಗೆ ಹೊರಗಿನವರಿಗೆ ಗೊತ್ತಿಲ್ಲ, ಇಷ್ಟು ನಮ್ಮಲ್ಲಿ ಜಾತಿಗಳಿದ್ದಾವೆ, ನಾವು ಬ್ಯಾಂಗ್ಳೂರು ಹೋಗ್ಬೋದು, ಇನ್ನೊಂದು ಕಡೆ ಹೋಗ್ಬೋದು. ಅಥವಾ ಈಗ ನಾವು ಇದೊಂದು ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೇವೆ. ಒಂದು ಸಮಾಜ ಈಗ ನಾವು ಕೇವಲ ಮಂಗಳೂರಿಗೆ ಸೀಮಿತವಾಗಿಲ್ಲ, ಇದೆಲ್ಲ ಹೊರಗಡೆ ಕೂಡ ಇದೆ, ಬೇರೆ 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 ಪಟ್ಟಣಗಳಿರ್ತವೆ. ಅಂಥ ಸಮಾಜದಲ್ಲಿ ಗಟ್ಟಿ ಸಮಾಜವನ್ನು ಗುರುತಿಸುವಂತೆ ಮಾಡಿದಲ್ಲಿ ಒಂದು ಕೊಡುಗೆ ನನ್ನ ಮಟ್ಟ ಹೇಳುವುದಾದರೆ ಕೆ ಟಿ ಗಟ್ಟಿಯವ್ರದ್ದು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕಿದ್ದೇನೆ. ಇನ್ನಷ್ಟು ಭಾಳಷ್ಟು ಈಗ
ರೋಹನ್ ಗಟ್ಟಿ ಅವರು ಕೂಡ ಈ ರೀತಿಯಾಗಿ ಗಟ್ಟಿ ಸಮಾಜಕ್ಕೆ ಒಂದು ಹೆಸರನ್ನು ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇನ್ನಿತರ ಎಲ್ಲ ನಾನು ಹೆಸರು ಹೇಳುವುದಿಲ್ಲ, ಎಲ್ಲರೂ ಭಾಳಷ್ಟು ಸ್ಪೋರ್ಟ್ಸಲ್ಲಿ ಇರ್ಬೋದು, ಇತರ ವಿವಿಧ ಸ್ತರಗಳಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು. ಎಲ್ಲರೂ ಈ ಗಟ್ಟಿ ಸಮಾಜದ ಉಳಿತಿಗಾಗಿ ಉನ್ನತಿಗಾಗಿ ಕೆಲಸ ಮಾಡ್ತೀರಿ ಅನ್ನೋ ಭರವಸೆಯೊಂದಿಗೆ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ನೀಡಿದಂಥ ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಸತೀಶ್ ಭಂಡಾರಿ ಅವರಿಗೆ ಗಟ್ಟಿ ಸಮಾಜದ ಪರವಾಗಿ ಅನಂತ ಧನ್ಯವಾದಗಳು. ಡಾಕ್ಟರ್ ಸಾಮಾಜಿಕ ಚಟುವಟಿಕೆ ನಮ್ಮ ಗಟ್ಟಿ ಸಮಾಜದ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೂ ನಮ್ಮಲ್ಲಿ ಇದ್ದಾರೆ. ಇಂದು ಒಂಜಿ ನಮ್ಮ ಒಂಜಿ ಬತ್ತಿನ ಪತ್ತಂಡ ಅವು ಬೆಳಕನ್ನು ಒಂಜಿ 10 ನೂದು ಪೊತ್ತವಲಿ ಒಂಜಿ ಬತ್ತಿಡು ಅಂಚನೆ ನಮ್ಮ ಈ ಸಂತೋಷನು ಪಟ್ಟರ ಏತ್ಲ ಒಂಜೆಡ್ದು ನೂದು 200 ಜನಕ್ಕಲ ಸಂತೋಷ ಪಟ್ಟವಲಿಗೆ ಅಂಚನೆ ಈ ದೀಪದ ಲೆಕ್ಕನೆ ಆಯ್ತಾ ಬೆಳಕು ಇದೆಲ್ಲ ಕಮ್ಮಿ ಆಪುಜಿ ಒಂಜಿ ಬತ್ತಿದ ಅಂಚನೆ ಸಮಾಜದ ಮಾತಾ ಒಂಜಿ ಜಾತಿ ಬಾಂಧವ್ಯರನ್ನು ಲೆತ್ತದು ನಿಕ್ಲು ಈ ಅಮೃತ ಮಹೋತ್ಸವನು ಮಲ್ತೊಂದುಲ್ಲರು ಅಂಚನ ಈ ಸಂತೋಷಗೂ ನಮ್ಮಲ್ಲಿ ಇದ್ದಾರೆ. ಅಂಚ ಈ ಒಂಜಿ ಅಮೃತೋತ್ಸವದ ಸಮಾರಂಭಡು ನಿಕ್ಲೆಗ್ ಶುಭಾಶಯನ ಪಂಡೊಂದು ಅಭಿನಂದನೆ ಪಂಡೊಂದು ಈ ಒಂಜಿ ಸಮಾಜ ನಮ್ಮ ದುಂಬದಂಜಿ ಚರಿತ್ರೆ ತೋನಾಗ ರಾಣಿ ಹಬ್ಬಕ್ಕನಂಚಿನ ವೀರ ಮಹಿಳೆನ ಈ ಒಂಜಿ ನಮ್ಮ ಸೈನಿಕರಾದ ಕೆಲಸ ಮಲ್ತನೆಲ್ಲ ಒಂಜಿ ನಿಕ್ಲು ಪೂರ ಸೇರಿದ ಮಲ್ದರಿಗೆ ಒಂದು ದೇಶಾಭಿಮಾನ ದೇಶ ರಕ್ಷಣೆಗಲ್ಲ ಕೆಲಸ ಮಲ್ದರು. ಅಂಚನೆ ನಮ್ಮ ಈ ಭಾರತದ ಸಂಸ್ಕಾರ ಸಂಸ್ಕೃತಿ ಬೊಕ್ಕ ಆಚರಣೆ ನೆಕ್ ನಮ್ಮ ಮಾತ ಸಮಾಜದ ಕೊಡುಗೆ ಉಂಡು ಐಟ್ ಗಟ್ಟಿ ಸಮಾಜದಲ್ಲ ಕಮ್ಮಿಜ್ಜಿ ಅಂಚನೆ ನಮ್ಮ ತೂಪುಂಡ ಈ ರಾಮನ ಮಹಾಭಾರತಾದೀಪು ಅವತ್ತೊಂದು ಶ್ರೀಕೃಷ್ಣನ ಮಹಾಭಾರತಾದೀಪು ರಾಮಾಯಣದಾದೀಪು ರಾಮಾಯಣ ಆದರ್ಶ ಶ್ರೀಕೃಷ್ಣನ ಲೋಕೋದ್ಧಾರ ಕಾರಣ ಧರ್ಮ ಅಧರ್ಮದ ಯುದ್ಧಡು ನಮ್ಮ ಭಗವದ್ಗೀತೆ ನಂಗೆ ಭಾರಿ ಒಂಜಿ ದಾರಿದೀಪ. ಈ ಧರ್ಮದ ಅಧರ್ಮದ ವಿಷಯ ತುಂಡ ನಮ್ಮ ಭೂಮಿಲ ಕೆಲವೊಂದು ಆಧಾರ ಸ್ತಂಭಡೆ ಉಂತುದುಂಡು ಹೌದು ಅದನ್ನು ಬಂಡ ಒಂಜಿ ಕುಟುಂಬಾದೀಪು ನಮ್ಮ ಒಂಜಿ ದಯಾದೀಪು ಬೊಕ್ಕ ಒಂಜಿ ನಮ್ಮ ಮಾನವತೆ ಆದೀಪು ಪ್ರಾಮಾಣಿಕತೆ ಆದೀಪು ಬೊಕ್ಕ ಒಂಜಿ ಪ್ರೀತಿ ವಿಶ್ವಾಸ ಆದೀಪು ನೆತ್ತ ಪೂರ ಆಧಾರ ಐಕ್ಲ ಒಂಜಿ ಪಿಲ್ಲರ್ ಫೌಂಡೇಶನ್ ಆದ ಬಂಡ ಒಂಜಿ ಪ್ರೀತಿ ವಿಶ್ವಾಸ ಸಮಾಜಡು ನಮ್ಮ ಒರಿಯಕೂರಿ ಪ್ರೀತಿ ವಿಶ್ವಾಸದ ಪಂಡ ಎಂಚ ನಮ್ಮ ಸಮಾಜಡು ದುಂಬು ಬರಲಿ ಐಕ್ ನಮ್ಮ ಬೇಸಿಕ್ ಎಂಜಿನ ಬಂಡ ವಿದ್ಯೆ ಆರೋಗ್ಯ ಅವಡು ಪರಿಸರ ಅವಡು ಒಂದು ಪೂರಲ ಕಾರಣಕರ್ತ ತಿಪ್ಪುಂಡು ನಮ್ಮೊಂಜಿ ಕನಸಿಗೆ ಎಂಚ ನಮ್ಮ ಸ್ಫೂರ್ತಿಯ ನಮ್ಮ ಒಂಜಿ ಕನಸು ಅಂಚನೆ ನಂಬಿಕೆಗಳ ಒಂಜಿ ಕೆಲಸ ಸ್ಫೂರ್ತಿ ಅಂಚನೆ ಈ ಒಂಜಿ ಹೃದಯಗೆಂಚ ಸ್ಫೂರ್ತಿಯ ಅಂಚೆ ಒಂಜಿ ಮುಗುಲ್ನಾಗೆಲ್ಲ ನಂಗೆ ಮಾತ ಒಂಜಿ ಸ್ಫೂರ್ತಿದ ಲೆಕ್ಕನೆ ಹಾಕೊಂಡು ನೆಕ್ ಮಾತೆಕ್ಲ ಅಂಚನೆ ನಮ್ಮ ದುಂಬದ ಕತೆ ಈ ಭಾರತ ದೇಶ ಒಕ್ಕ ನೆತ್ತ ಪ್ರಗತಿ ಆರ್ಥಿಕ ಸಾಮಾಜಿಕ ವೈದ್ಯಕೀಯ ಒவ்வೊಂಜಿ ಕ್ಷೇತ್ರಗಳು ತುಂಡಲ್ಲ ನಮ್ಮ ಪ್ರಗತಿ ಸಾಧಿಸೋದಿಲ್ಲ ಅಂಚನೆ ಮಾತ ಸಮಾಜದ ಕೊಲ್ಲ ನೆಕ್ ಕಾರಣಕರ್ತೇರು ಅಂಚನೆ ಹಿಂದೂ ಸಮಾಜ ಬಂಡ ನೆಟ್ಟು ಸುಖ ಶಾಂತಿ ನೆಮ್ಮದಿ ಬಂದ್ಕೊಂಡು ನಿಂಜುಕೊಂಡು ಅವು ಬಾಕಿದಕ್ಕನ್ನೆಲ್ಲ ಅನುಕರಣೆಲ್ಲ ನೆಕ್ಕ ಬೋಡಾಪುಡು ಪಂಡ ಧರ್ಮ ಅಧರ್ಮ ಬಂಡ ಈ ಭಗವಂತೆ ಅಧರ್ಮ ಜಾಸ್ತಿ ಅಂಡಲ್ಲ ಒவ்வೊಂದು ಒಂಜಿ ಅವತಾರಡು ಬರ್ಪೇರಿನ ಬಂದ್ಪು ನಮ್ಮ ಕೇಂದ್ರ ಒಂಜಿ ಮಹಾತ್ಮ ಗಾಂಧಿ ಅದೀಪು ಸ್ವಾಮಿ ವಿವೇಕಾನಂದ ದೀಪು ಇತ್ತದ ಕೆಲವು ನಮ್ಮ ಇತ್ತದ ಡೈನಮೋ ಕೆಲವು ಲೀಡರ್ಲಾದೀಪು ಈ ಅಧರ್ಮ ಧರ್ಮವನ್ನು ಕಂಟಿನ್ಯೂ ಮಲ್ಪರೆ ಹತ್ರ ಈ ಧರ್ಮದ ರಕ್ಷಣೆಗೆ ಓವಂಡ್ಲ ರೂಪೋಡು ಬರ್ಪೇರಿ ಬಂದ್ಪುನ ಒಂಜಿ ಶ್ರೀಕೃಷ್ಣನ ಒಂಜಿ ಪಾತ್ರ ನಮ್ಮ ಈ ಆಧುನಿಕತೆಡು ಈ ಒಂಜಿ ಕಂಪ್ಯೂಟರ್ ಯುಗಡು ಅವಸರದ ಜೀವನಡು ನಂಗೆ ಮಾತಾರಿಕ್ಲ ಈ ಒಂಜಿ ಭಗವದ್ಗೀತೆ ಮಾರ್ಗದರ್ಶನ ಅಂಚನೆ ನಮ್ಮ ಐತೆ ತೂಪ ಈ ನಮ್ಮ ಹಿರಿಯರು ಭಾರಿ ಬಂಗಡು ಕೃಷಿ ಪ್ರಧಾನವಾದ ದೇಶ ಅಂಚ ಈ ನಮ್ಮ ಬಂಗಬರನ್ನು ಕೃಷಿ ಮಲ್ತಂದು ಪುನಃ ಏರಿಯರ್ ನಂಗೆ ಅಡ್ಡ ಬತ್ತೇರ ಹಾಕ್ಲಿ ಪೂರ ಕೈ ಮುಗಿದು ನಮಸ್ಕಾರ ಮಲ್ತದ್ದು ಈ ಭೂಮಿನ ದೇವರಿಡ್ದು ನಾಗರ್ದು ರಕ್ಷಣೆ ಮಲ್ತಂದು ಹಾಕ್ಲಿ ನಮ್ಮೊಂದು ಮಲ್ತಿನಂಚಿನ ಒಂಜಿ ಸಮಾಜ ಅವಲ ಈ ಪರಿಶ್ರಮ ಸೃಷ್ಟಿ ಬಂದ್ಪು ನಾವು ಭಾರಿ ಒಂಜಿ ವಿಭಿನ್ನ ಮೂಲಿತನತ್ ಒಂಜಿ ಆರಾಧನೆ ನಮ್ಮ ಈ ದೇಶಡವಡು ಓಲಾಂಡಲ ಆತೊಂಜಿದಲ್ಲ ಇಜ್ಜಿ ಭಾರಿ ವೈವಿಧ್ಯಮಯ ಭಾರಿ ಒಂಜಿ ಸುಖ ಶಾಂತಿ ನೆಮ್ಮದಿ ತಿಕ್ಕೊಡಂಡ ಈ ದೈವಸ್ಥಾನ ಈ ನಾಗಾರಾಧನೆಲ್ಲ ನಂಗೆ ಬೋಡಾಪುಂಡು నేను ಪೂರ ನಮ್ಮ ಆಚರಿಸೋ ಒಂದು ಅನುಕರಿಸೋ ಒಂದು ಒಂದು ಪುನಃ ನಂಗೊಂಜಿ ಪೊರ್ಲು ಈ ಒಂಜಿ ಗಟ್ಟಿ ಸಮಾಜ ಎಲ್ಲ ಪೂರ ಕ್ಷೇತ್ರಡ್ಲ ಮಾತ ಒಂಜಿ ಉನ್ನತ ಮಟ್ಟಕ್ಕೆ ಪೋರ್ಲ ಅಕ್ಲಿಡ್ಲ ಕೆಲವು ಸಮಾಜಡು ಅನಿವಾರ್ಯತೆ ದೀಪು ಕೆಲವೊಂಜಿ ಬಡ ಕುಟುಂಬಲೊಪ್ಪು ಕೆಲವೊಂಜಿ ಬಂಗದ ಕೊಲ್ಲೊಪ್ಪು ಆ ಸಮಾಜವನ್ನು ಮಾತ ಒಟ್ಟುಕೊನ ಪುನಃ ಹಿರಿಯರ್ನ ಕ್ಲೇಡ್ದುಂಡು
ಇದು ನನ್ನ ನೆಕ್ಸ್ಟ್ ಜನ್ರೇಷನ್ಲ ದುಮ್ಮುಕೊನಪ್ಪನಂಚಿನ ಜವಾಬ್ದಾರಿ ಇಲ್ಲ ಅಕ್ಲೆಗೊಂಡು ಸಮಾಜ ಬಂಗದ ಅಕ್ಲೇನೆ ಗುರಿಸಸ್ ಅಕ್ಲೇನ ಮಿತ್ತು ಕೊನಪ್ಪನಂಚಿನ ಮಲ್ಪುಲೆ ಬಾಕಿ ಸಮಾಜ ಇಲ್ಲ ಅಂಚನಿತ್ಯ ಮೂರ ಮಿತ್ತು ಕೊನೊಂದುಲ್ಲೇರು ವಿದ್ಯೆ ಗಾವಾಡು ಆರೋಗ್ಯ ಗಾವಾಡು ವೈಭವ ಒಂಜಿ ಸಮಸ್ಯೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಬಂದ್ಪನ ಸಂದೇಶ ವಿದ್ಯೆನೇ ಮಾತಾಗಲಿ ಸರ್ವಸ್ವ ಅಂಡ ವಿದ್ಯೆ ಹತ್ರ ನಮ್ಮ ಓಲ್ಲ ಎಂಚಿನ ಬೋಲಿ ಯಾನ್ಲ ಒಂಜಿ 21 ವರ್ಷ ಬೇತೆ ಬೇತೆ ದೇಶೋಡು ಉನ್ನತ ಹುದ್ದೆ ಹಿಡಿತಾನೆ ಅವಲ ಎಂಚ ಪೋತುಂಡು ದಾದಂದು ಗೊತ್ತಿಜಿ ನಮ್ಮ ಒಂಜಿ ಸಾಧನೆ ಪರಿಶ್ರಮ ನೆಕ್ ಮಾತ ಬೋರ್ಡ್ ಹಾಕೊಂಡು ಪ್ರಾಮಾಣಿಕತೆ ಮುಖ್ಯವಾದ ಬೋರ್ಡ್ ಹಾಕೊಂಡು ಯಾನೊಂಜಿ ಓಲ ಸಮಾಜೋಡಿತ್ತಂಡ ಆ ಪ್ರಾಮಾಣಿಕತೆ ಒಂಜಿ ಚಿನ್ನಾದಿಪ್ಪು ಯಾನು ದಕ್ಷಿಣ ಕನ್ನಡ ಪ್ರಿಂಟ್ ಅಸೋಸಿಯೇಷನ್ ಅಧ್ಯಕ್ಷ ಆದಿಪ್ಪು ರೋಟರಿ ಕ್ಲಬ್ ಈಸ್ಟದ ಪ್ರೆಸಿಡೆಂಟ್ ಆದಿಪ್ಪು ಎಂಕುಲ ಮಲ್ಪ RCC ಕೊಲ್ಯಾಂದುಂಡು ಎಂಕಲೊಂಜಿ ಕೋಆರ್ಡಿನೇಟರ್ ಕಮಿಟಿ ಐಟ್ಲ ನಮ್ಮ ಸಮಾಜ ಸೇವೆ ಮಲ್ತೊಂದುಲ್ಲ ಅಂಚನೆ ಯಾನ್ಲ ಒಂಜಿ ದೇವಸ್ಥಾನದ 10 ವರ್ಷ ಅಧ್ಯಕ್ಷ ಆದಿತ್ಯ ಒಡಿಲು ಮಾಲಿಂಗೇಶ್ವರ ಅಂದ್ಕೊಂಡು ಕೇಂದ್ರಿಪರ್ನಿಕ್ಲು ಅಂಡಲ ನಮ್ಮ ಸಮಾಜ ದಾದಂಗ್ಲು ಒಂಜಿ ಸಂದವಣ್ ಪಣ್ಪುನ ಆ ದೇವರನ್ನ ಬರೆದನಿತ್ತಂಡ ಇಲ್ವಲ್ಲ ತಪೋರೆ ಹಾಪುಜಿ ಜನಲ್ಲ ಒಂಜಿ ಗುತ್ತದ ಮನೆತನ ಶಾಲೆ 1930 72 ಮಟ್ಟ ಇನ್ನ ಇಲ್ಲಲ್ಲ ಶಾಲೆ ಚಾವಡಿ ನಿಂತಂಡು ನಮ್ಮ ಹಿರಿಯರ್ಲ ಈ ಶಾಲೆಗೆ ಹತ್ರ ಬಾರಿ ಭಂಗವಾದದ್ದು ಇಲ್ಲೇ ಕಟ್ಟದ್ದು ಸುತ್ತಮುತ್ತಲ ಇಲ್ಲೇ ಕಟ್ಟದ್ದು ಶಾಲೆ ಚಾವಡಿ ಮಲ್ತಗೊಡ್ತನಕಲು ಅಂಚನೆ ನಮ್ಮ ದಯೆ ದಾಕ್ಷಿಣ್ಯ ನ್ಯಾಯ ಧರ್ಮ ನೀತಿ ಇತ್ತಂಡ ಅವೇ ನಮ್ಮ ಹೃದಯವಂತಿಕೆ ಶ್ರೀಮಂತಿರ ಅಕ್ಲೆ ಮಲ್ಲಕಲು ಇಂದು ಪಂಡೊಂದು ಈ ಒಂದು ಅವಕಾಶ ಕೊಡ್ತಾನಂಚಿನ ವಿಶ್ವನಾಥ ಗಟ್ಟಿಯಾದಿಪ್ಪು ನಮ್ಮ ಸೋಮನಾಥ ದೇವಸ್ಥಾನದ ರವಿನಾಥ ದಿಪ್ಪು ನಮ್ಮ ಸತೀಶ್ ಭಂಡಾರ್ಲ ದಿಪ್ಪು ಈ ವೇದಿಕೆ ಪುನಃ ಮಾತ ಗಟ್ಟಿ ಸಮಾಜ ಗಣ್ಯಲು ಒಕ್ಕ ಮಾತ ನಿಕ್ಲ ಸದಸ್ಯರಿಗೆ ತರೆ ತಗ್ಗದು ಎನ್ನ ರಡ್ಡು ಬಾತ್ಯರ ಒಂದು ಸಮಾಜ ಸುಮಾರು 75 ವರ್ಷಗಳ ಕಾಲ ಸಮಾಜವನ್ನು ಕಟ್ಟಿಕೊಂಡು ಆ ಸಮಾಜದ ಒಳಗಡೆ ಸಂಘಟನೆಯನ್ನು ಮಾಡಿಕೊಂಡು ಅದು ಧಾರ್ಮಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ನಾವು ಒಂದು ಸಮಾಜವಾಗಿ ಬದುಕಬೇಕು, ನಮ್ಮ ಸಮಾಜದಲ್ಲಿರುವಂಥವರನ್ನು ಎಲ್ಲರನ್ನು ಒಟ್ಟು ಮಾಡಬೇಕು ಎಂಬ ದೃಷ್ಟಿಯಿಂದ ಕಳೆದ 75 ವರ್ಷಗಳಿಂದ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರ್ತದೆ. ಹಾಗಾಗಿ ಅಂಥ ಒಂದು ಸಂಘದ 75ನೇ ವರ್ಷವನ್ನು ಆಚರಣೆ ಮಾಡುವುದು ಬಹುಶಃ ಅದೊಂದು ಸಂತೋಷನೂ ಹೌದು, ಅದೊಂದು ಹೆಮ್ಮೆನೂ ಹೌದು. ಹಾಗಾಗಿ ಈ ಸಂಘವನ್ನು ಪ್ರಾರಂಭ ಮಾಡಿದಂಥ ಯಾರು 75 ವರ್ಷಗಳ ಮುಂಚೆ ಪ್ರಾರಂಭವನ್ನು ಮಾಡಿದ್ದಾರೆ ಅಂಥ ಹಿರಿಯರನ್ನು ನಾವೆಲ್ಲರೂ ಸ್ಮರಣೆಯನ್ನು ಮಾಡಬೇಕಾಗಿದೆ. ಬಹುಶಃ ಅವತ್ತೇನಾದರೂ ಅವರು ಸಮಾಜವನ್ನು ಕಟ್ಟದಿದ್ದರೆ ಇವತ್ತು ನಮಗೆ ಈ 75 ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಪ್ರಾರಂಭ ಮಾಡಿದವರು, ಕಳೆದ 75 ವರ್ಷಗಳಿಂದ ಮುಂದೆ ಕೊಂಡೋದವರು, ಈಗ ಯಾರು ಈ ಸಂಘದ ಪದಾಧಿಕಾರಿಗಳಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಾವೆಲ್ಲರೂ ಹಿಂದೂಗಳು. ನಮ್ಮೆಲ್ಲರ ಸೌಭಾಗ್ಯ, ನಮ್ಮೆಲ್ಲರ ಪುಣ್ಯ ನಾವು ಈ ಭಾರತದಲ್ಲಿ ಜನಿಸಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಹಿಂದೂಗಳಾಗಿ ಹುಟ್ಟಿದ್ದು ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಸಹಜವಾಗಿ ಈಗ ನಮ್ಮ ದೇಶದಲ್ಲಿ ಸಾವಿರಾರು ಜಾತಿಗಳಿದೆ, ಸಾವಿರಾರು ಸಮುದಾಯಗಳಿದೆ. ಆದರೆ ನಮ್ಮ ಇತಿಹಾಸವನ್ನು, ಚರಿತ್ರೆಯನ್ನು ನೋಡಿದರೆ ಜಾತಿಗಳಿರಲಿಲ್ಲ. ನಮ್ಮ ದೇಶದಲ್ಲಿ 4 ವರ್ಣಗಳಿಂದ ನಮ್ಮನ್ನು ಗುರುತಿಸಿಕೊಳ್ತಾ ಇದ್ದೀವಿ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು. ಆದರೆ ಕಾಲಕ್ರಮೇಣ ನಮ್ಮ ಕಸುಬಿನ ಆಧಾರದ ಮೇಲೆ ಒಂದು ಸಮುದಾಯವನ್ನು ಸೇರಿಸಿಕೊಂಡು ಒಟ್ಟು ಮಾಡಿಕೊಂಡು ಒಂದು ಜಾತಿ ಎಂಬಂಥ ಸಂಪ್ರದಾಯ ಬಂತು. ಅಂಥ ಒಂದು ಜಾತಿಗಳಲ್ಲಿ ಇವತ್ತು ಪಲದವರ ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘ. ನಾನು ಮಾತಾಡಬೇಕಾದ್ರೆ ಹೇಳಿದೆ, ಮೂಲ ಕಸುಬು ಏನು ನಮ್ಮ ಜಾತಿದ್ದು, ನಮ್ಮ ಸಮಾಜದ್ದು ಅಂತೇಳಿ. ಆಗ ಹೇಳಿದರು ಕೃಷಿ ಅಂತೇಳಿ. ನನಗೆ ಯಾಕೆ ಸಂತೋಷ ಆಯಿತು ಅಂತ ಕೇಳಿದರೆ, ಇವತ್ತೇನಾದರೂ ಜಗತ್ತಿಗೆ ಇವತ್ತು ನಮ್ಮ ದೇಶ ಇಷ್ಟು ದೊಡ್ಡದ ರೀತಿಯಲ್ಲಿ ಅಭಿವೃದ್ಧಿ ಕೊಂಡೋಗಬೇಕಾದ್ರೆ ಈ ದೇಶ ಕೃಷಿ ಆಧಾರಿತ ದೇಶ. ಇದರ ಮೂಲ ಆಧಾರನೇ ಕೃಷಿಯೇ ನಮ್ಮ ದೇಶದ್ದು. ಹಾಗಾಗಿ ಆ ಕೃಷಿಯೇ ನಮ್ಮ ಮೂಲ ಕಸುಬು ಅಂತೇಳಿ ಹೇಳಬೇಕಾದ್ರೆ ನನಗೂ ತುಂಬ ಸಂತೋಷ ಆಯಿತು.
ಈ ದೇಶದ ಅಭಿವೃದ್ಧಿಯಲ್ಲಿ ಲದವರ ಯಾನೆ ಗಟ್ಟಿಯವರ ಸಮಾಜ ಸೇವಾದ ಒಂದು ಪಾತ್ರನೂ ಇದೆ ಅಂತ ಹೇಳಿ ಬಹಳ ಸಂತೋಷ ಆಗ್ತಾ ಇದೆ. ಬಂಧುಗಳೇ, ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತನಾಗಿ ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಬಗ್ಗೆನೇ ನಾನು ಮಾತಾಡೋದು. ಜಾತಿ ನಾವು ಯಾವುದೋ ಇರ್ಬೋದು, ಆದರೆ ನಮ್ಮಲ್ಲಿ ಭಾವನೆ ಇರಬೇಕಾದದ್ದು ನಾನೊಬ್ಬ ಹಿಂದೂ, ನಾನು ಈ ಭಾರತದಲ್ಲಿ ಹುಟ್ಟಿದ್ದೀನಿ, ಹಾಗಾಗಿ ನನ್ನ ಧರ್ಮ, ನಮ್ಮ ಸಂಸ್ಕೃತಿ ಇದರ ಬಗ್ಗೆ ನನಗೆ ಹೆಮ್ಮೆ ಇರಬೇಕು, ಅಭಿಮಾನ ಇರಬೇಕು. ಆವಾಗ ಮಾತ್ರ ಈ ದೇಶ ಉಳಿತದೆ, ಈ ಹಿಂದೂ ಸಮಾಜ ಉಳಿತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಏನು ಸಮಾಜ ಇದೆ ಅದು ಸಮಾಜನೂ ಉಳಿತದೆ. ಇವತ್ತಿನ ನಮ್ಮ ದೇಶದ ವಾತಾವರಣವನ್ನು ನೋಡಿದರೆ ಒಂದು ರೀತಿಯಲ್ಲಿ ಹಿಂದೂ ಸಮಾಜದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿಗಳಾಗುತ್ತೆ. ಆದರೆ ಯಾರು ನಮ್ಮ ವಿರುದ್ಧ ಅನ್ಯಾಯ, ಅಪಚಾರ, ದಾಳಿ ಮಾಡ್ತಾರೆ ಅವರು ಜಾತಿಯನ್ನು ನೋಡಲ್ಲ. ಅವ್ರು ನೋಡ್ತಿರೋದು ಅವನು ಹಿಂದೂ ಆಗಿದ್ರೆ ಸಾಕು. ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡುವಂಥ ಇವತ್ತು ಕೃತ್ಯಗಳು, ಕೆಲಸಗಳು ಇವತ್ತು ಆಗ್ತಾ ಇದೆ. ಅದರ ಬಗ್ಗೆ ನಾವೇನಾದರೂ ಜಾಗೃತಿ ಆಗ್ಬೋದಾ? ನಮ್ಮ ಸಮಾಜದಲ್ಲೂ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೋದಾ? ನಮ್ಮ ಸಮಾಜದ ಒಳಗಡೆನೂ ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜದವರಿಗೆ ಧರ್ಮ ಶಿಕ್ಷಣದ ಏನು ಇವತ್ತು ಕೊರತೆ ಇದೆ, ಆ ಧರ್ಮ ಶಿಕ್ಷಣವನ್ನು ಕೊಡುವಂಥ ಕಾರ್ಯವನ್ನು ನಾವೇನಾದರೂ ಮಾಡ್ಬೋದಾ? ದಯಾನಂದ್ ಅವರು ಮಾತಾಡಬೇಕಾದ್ರೆ ಹೇಳಿದರು, ನನ್ನ ಊರಲ್ಲಿ ಪ್ರತಿ ವಾರ, ಪ್ರತಿ ತಿಂಗಳು ನಾವು ಧರ್ಮ ಶಿಕ್ಷಣದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ. ನಾನು ಯಾಕೆ ಧರ್ಮ ಶಿಕ್ಷಣದ ಅಗತ್ಯ ಇದೆ ಅಂತ ನಾನು ಹೇಳ್ತಿರುವುದು, ಅದರಲ್ಲಿ ಒಂದು ಇವತ್ತು ನಮ್ಮ ಸಮಾಜಕ್ಕೆ ಮಾರಕವಾದಂಥದ್ದು ನಾನು ಹೇಳಲೇಬೇಕಾದದ್ದು ಲವ್ ಜಿಹಾದ್. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ನಮ್ಮ ಹೆಣ್ಮಕ್ಕಳನ್ನು ಒಂದು ಮತಾಂತರ ಮಾಡುವಂಥ ವ್ಯವಸ್ಥಿತವಾದಂಥ ಷಡ್ಯಂತ್ರ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಬಂಧುಗಳೇ, ಪ್ರೀತಿ ಮಾಡುವುದಕ್ಕೆ ನಮ್ದು ಏನು ವಿರೋಧ ಇಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಿದರೆ ಅದು ಸರಿಯಲ್ಲ. ಪ್ರೀತಿ ನಾವು ಮಾಡಲೇಬೇಕು. ಆದರೆ ಯಾರನ್ನು ಪ್ರೀತಿ ಮಾಡಬೇಕು, ಯಾರನ್ನು ಪ್ರೀತಿ ಮಾಡಬಾರ್ದು, ಅದು ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರಬೇಕು. ಇವತ್ತು ಸಮಸ್ಯೆ ನಮ್ಮ ಸಮಾಜದಲ್ಲಿ ಅದು. ಮೊನ್ನೆ ಒಬ್ಬಳು ದೆಹಲಿಯಲ್ಲಿ ಶ್ರದ್ಧಾ ಅಂತ ಒಬ್ಬಳು ಹೆಣ್ಮಗಳ ಕತೆ ನಾವೆಲ್ಲರೂ ನೋಡಿದ್ದೀವಿ. ಆ ಹೆಣ್ಮಗಳನ್ನು ಕಲಿಬೇಕೆಂಬ ಕಾರಣಕ್ಕೋಸ್ಕರ ಮಹಾರಾಷ್ಟ್ರದಿಂದ ದೆಹಲಿಗೆ ಕಳಿಸ್ತಾರೆ ತಂದೆ ತಾಯಿ. ತಂದೆ ತಾಯಿಗೆ ಗೊತ್ತಾಗುತ್ತೆ, ನನ್ನ ಒಬ್ಬ ಹೆಣ್ಮಗಳು ಯಾರೋ ಒಬ್ಬ ಮುಸಲ್ಮಾನ ಹುಡುಗನನ್ನು ಪ್ರೀತಿ ಮಾಡ್ತಾಳೆ ಅಂತೇಳಿ. ಆದರೆ ಹೆಣ್ಮಗಳು ಬಂದು ತಾಯಿ ಹತ್ರ ಹೇಳ್ತಾಳೆ, ಅಮ್ಮ ನಾನು ಆ ಹುಡುಗನನ್ನು ಮದುವೆ ಆಗ್ತೀನಿ. ಆಗ ತಾಯಿ ಹೇಳ್ತಾಳೆ, ನೋಡಮ್ಮ ಅದು ಸರಿಯಲ್ಲ, ಸರಿ ಬರುವುದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಬೇರೆ ಬೇರೆ ಬಗ್ಗೆ ಇದರ ಬಗ್ಗೆ ಸಂಶಯಗಳಿದೆ, ಸಮಸ್ಯೆಗಳಿದೆ. ನೀನು ಬೇಕಾದರೆ ಯಾರು ಬೇಕಾದರೂ ಹಿಂದೂವನ್ನು ಮದುವೆ ಆಗ, ಅವನನ್ನು ಮದುವೆ ಆಗಬೇಡ ಅಂತೇಳಿ. ಆಗ ಹೆಣ್ಮಗಳು ಹೇಳ್ತಾಳೆ, ಇಲ್ಲಮ್ಮ, ನಾನು ಪ್ರೀತಿ ಮಾಡುವಂಥ ಹುಡುಗ ಅದು ಒಳ್ಳೆಯದಿದ್ದಾನೆ, ಅವನು ಬೇರೆಯವರ ರೀತಿ ಅಲ್ಲ. ತಾಯಿ ಹೇಳಿದ್ರು, ಹೌದು ಅನಿಸಿರ್ಬೋದು. ತಾಯಿಗೆ ಅನಿಸಿದ್ದು, ಏನೋ ನನ್ನ ಮಗಳು ಒಪ್ಪಿಕೊಂಡಿದ್ದಾಳೆ, ಇರಲಿ ಅಂತೇಳಿ, ಜೀವನ ಮಾಡಲಿ ಅಂತೇಳಿ ಕಲಿಸಿಕೊಟ್ರೆ, ಇವತ್ತು ಹೆಣ್ಮಗಳು ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದರೆ ಆ ತಾಯಿಯ ದೌರ್ಭಾಗ್ಯ ಅಂದರೆ, ನನ್ನ ಹೆಣ್ಮಗಳು ಸತ್ತಿದ್ದಾಳೆ, ಆದರೆ ಆ ಹೆಣ್ಮಗಳ ಮೃತದೇಹವನ್ನು ನೋಡುವಂಥ ಅವಕಾಶ ಇಲ್ಲ. ಯಾಕೆ ಕೇಳಿ, ಆ ಹೆಣ್ಮಗಳನ್ನು ಆ ಯುವಕ 32 ತುಂಡುಗಳನ್ನಾಗಿ ಮಾಡಿ ರಸ್ತೆಯಲ್ಲಿ ಬಿಸಾಡಿದ್ದಾನೆ. ಇದು ಇವತ್ತಾಗ್ತಾ ಇರುವುದು ಲವ್ ಜಿಹಾದ್. ಅಂದರೆ ಇದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ನಮ್ಮ ಹೆಣ್ಮಕ್ಳನ್ನು ಉಪಯೋಗ ಮಾಡ್ತಾರೆ, ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ತಾರೆ, ಕೊನೆಗೆ ಈ ರೀತಿಯ ಚಟುವಟಿಕೆಗೆ ಉಪಯೋಗಿಸ್ತಾರೆ. ನಾವೇನಾದರೂ ಇದರ ಬಗ್ಗೆ ಜಾಗೃತಿ ಮೂಡಿಸ್ಬೋದಾ? ನಾನು ಹೇಳ್ತಿರೋದು ಯಾರೋ ಒಬ್ಬರ ವಿರೋಧ ನಾನು ಮಾತಾಡ್ತಾ ಇಲ್ಲ. ಯಾರೋ ಮುಸಲ್ಮಾನರ ವಿರುದ್ಧನ, ಕ್ರಿಶ್ಚಿಯನ್ರ ವಿರುದ್ಧನ, ಅಥವಾ ಇನ್ಯಾವರ ವಿರುದ್ಧನ ನಾನು ಮಾತಾಡ್ತಾ ಇಲ್ಲ. ನಮ್ಮ ಧರ್ಮದಲ್ಲಿ ಆಗುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಉಳ್ಳಾಳದಲ್ಲಿ ಒಬ್ಳು ದೀಪ್ತಿ ಮಾರ್ಲಾ ಅಂತ ಒಬ್ಳು ಹೆಣ್ಮಗಳಿದ್ಲು. ಹೋಗಿ ನಮ್ಗೆ ಗೊತ್ತಿದೆ, ಇಲ್ಲಿಯ ಮಾಜಿ ಜನಪ್ರಿಯ ಶಾಸಕರು ಇದೀನಪ್ಪ, ಅವರ ಮೊಮ್ಮಗಳು ಅವಳನ್ನು ಪ್ರೀತಿಯಾಗಿ ಮದುವೆ ಮಾಡಿದ್ದಾಳೆ. ಕತೆ ನೋಡಿ, ಕೊಡಗಿನ ಮೂಲದ ಒಬ್ಬಳು ಹೆಣ್ಮಗಳು ಮದುವೆ ಆಗ್ತಾಳೆ. ಕೊನೆಗೆ ಇವತ್ತು ಆ ಹುಡುಗಿಯನ್ನು ನೋಡಿದರೆ NIA ಅವರು ಅರೆಸ್ಟ್ ಮಾಡಿಕೊಂಡು ಇವತ್ತು ಜೈಲಲ್ಲಿದ್ದಾಳೆ. ಯಾಕೆಂತ ನೋಡಿದರೆ, ಸಿರಿಯಾದಲ್ಲಿರುವಂಥ ಭಯೋತ್ಪಾದಕರ ಜೊತೆ ಸಂಪರ್ಕ ಅವಳಿಗೆ.
ಅಂದರೆ ಈ ರೀತಿ ನಮ್ಮ ಹೆಣ್ಮಕ್ಕಳನ್ನು ಪ್ರೀತಿ ಮಾಡಿಸಿ ಮದುವೆ ಮಾಡಿಸಿ ಇದಕ್ಕೆ ಉಪಯೋಗಿಸ್ಮಾಡ್ತಾರೆ. ಹಾಗಾಗಿ ತಾಯಂದಿರಿದ್ದೀರಿ, ಎಲ್ಲ ನಾವು ಹಿರಿಯರಿದ್ದೀರಿ, ನಾವೇನಾದರೂ ನಮ್ಮ ಹೆಣ್ಮಕ್ಕಳ ಬಗ್ಗೆ ಇದರ ಬಗ್ಗೆ ಜಾಗೃತಿ ಮೂಡಿಸ್ಬೋದಾ? ಇದರಲ್ಲಾಗೆ ನಾವು ಅರಿವು ಮೂಡಿಸ್ಬೋದಾ? ಇದನ್ನು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಯಾಕೆಂತ ಹೇಳಿದರೆ ನಾವು ಉಳಿದರೆ ತಾನೇ ನಮ್ಮ ಈ ಸಮಾಜ ಉಳಿಯುವುದು. ಹಿಂದೂ ಧರ್ಮ ಉಳಿದರೆ ಮಾತ್ರ ನಾಳೆ ಗಟ್ಟಿಯವರ ಸಮಾಜ ಇರುವುದು ಅಥವಾ ಇನ್ನೊಂದು ಯಾವುದೋ ಸಮಾಜ ಇರುವುದು. ನಮ್ಮ ಸಂಸ್ಕೃತಿ ಉಳಿದರೆ ಮಾತ್ರ ನಮ್ಮದು ಈ ಸಮಾಜ ಇರುವುದು. ನಾವು ಉಳಿದರೆ ಮಾತ್ರ ಇವತ್ತು ಈ ನಮ್ಮ ಜಾತಿಗಳ ಸಮಾವೇಶ ಕಾರ್ಯಕ್ರಮಗಳು ಮಾಡಲಿಕ್ಕೆ ಆಗುತ್ತೆ. ನಾವೇ ಇಲ್ಲದಿದ್ದರೆ, ನಮ್ಮ ಸಂಸ್ಕೃತಿಯೇ ಇಲ್ಲದಿದ್ದರೆ, ನಮ್ಮ ಹೆಣ್ಮಕ್ಳೇ ಇಲ್ಲದಿದ್ದರೆ ಮುಂದೆ ಖಂಡಿತವಾಗಲೂ ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳ ಹೆಣ್ಮಕ್ಕಳ ಬಗ್ಗೆ ಕಾಳಜಿ ವಹಿಸೋಣ, ನಮ್ಮ ಧರ್ಮವನ್ನು ಉಳಿಸೋಣ, ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಅಂತೇಳಿ ಹೇಳುತ್ತಾ, ನಮ್ಮ ಅಧ್ಯಕ್ಷರು ನನ್ನ ಹತ್ರ ಮಾತಾಡಬೇಕಾದ್ರೆ ಹೇಳಿದರು, ಎಲ್ಲ ಸಮುದಾಯದವರನ್ನು ಕರೆದಿದ್ದೀನಿ. ಅಂದರೆ ನಮಗೆ ಕೇವಲ ನಮ್ಮ ಸಮುದಾಯ ಮಾತ್ರ ಅಲ್ಲ, ನಾವು ಎಲ್ಲರೂ ಒಟ್ಟು ಇರಬೇಕೆಂಬಂಥ ಒಂದು ಸಂದೇಶ ಹೋಗಬೇಕು. ತುಂಬ ಸಂತೋಷ ಆಯಿತು ನನಗೆ. ಕೇವಲ ನಮ್ಮ ಸಮುದಾಯದವರು ಮಾತ್ರ ಅಲ್ಲ, ನೀವು ಎಲ್ಲರನ್ನು ಕರೆಸಿ ಇಲ್ಲಿ ಸಭೆಯಲ್ಲಿ ಕರೆಸಿ ಮಾತಾಡಿದಿರಿ, ಅವರಿಗೆ ಗೌರವವನ್ನು ಕೊಟ್ಟಿದ್ದೀರಿ. ಇದೇ ಇವತ್ತು ಸಮಾಜದಲ್ಲಿ ಆಗಬೇಕಾದದ್ದು. ಅಂಥ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡಿದ್ದೀರಿ. ಹಾಗಾಗಿ ನನಗೆ ತುಂಬ ಖುಷಿನೇ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಸಮಾಜದ ಮೇಲೆ ನನಗೂ ಹೆಮ್ಮೆನೂ ಅನಿಸ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನನಗೆ ಇಲ್ಲಿ ಕರೆದು ಮಾತನಾಡಿಸಿ ನನಗೆ ಗೌರವವನ್ನು ಕೊಟ್ಟಿದ್ದೀರಿ. ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾವುದೇ ರೀತಿಯ ತೊಂದರೆ ಬರಲಿ, ನಿಮ್ಮ ಸಮಾಜಕ್ಕೆ ಯಾವುದೇ ವಿರೋಧಿಗಳ ಮುಖಾಂತರ ತೊಂದರೆ ಬರಲಿ, ಯಾವುದೇ ಸಂದರ್ಭದಲ್ಲಿ ನಮ್ಮ ಸಂಘಟನೆಗೆ ನಮ್ಮ ಸಮಸ್ಯೆ ನನಗೆ ತಿಳಿಸಿ, ನಾನು ಪೂರ್ತಿಯಾಗಿ ತಮ್ಮೊಟ್ಟಿಗೆ ಇದ್ದೇನೆ ಅಂತೇಳಿ ಹೇಳುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸಮಾಜದ ಸೇವಾ ಸಂಘದ ಸ್ಥಾಪನೆಗಾಗಿ 75 ವರ್ಷಗಳ ಕಳೆದವು. ಅದರ ಸವಿನೆನಪಿಗಾಗಿ ಸಂಭ್ರಮ ಆಚರಣೆಯನ್ನು ಮಾಡುತ್ತಿದ್ದೇವೆ. ನಮ್ಮ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿಯಾಗಬೇಕೆಂಬ ಮಹತ್ವದ ಕಲ್ಪನೆಯಿಂದ ಈ ಸಮಾಜ ಸಂಘವನ್ನು ಹಿರಿಯರು ನಿರ್ಮಿಸಿದರು. ಒಂದು ಕಾಲದಲ್ಲಿ ನಾವು ಸೋಮನಾಥ ದೇವಸ್ಥಾನದ ಪರಿಸರದಲ್ಲಿ ಈ ಎಲ್ಲ ಸಭೆಯನ್ನು ಮಾಡುತ್ತಿದ್ದೆವು. ಈಗ ಅದು ಎಂಡೋಮೆಂಟ್ನಲ್ಲಿ ಹೋದ ಕಾರಣ ನಮ್ಮ 20 ವರ್ಷಗಳ ಹಿಂದೆ ನಾವೊಂದು ಹಾಲ್ ನಿರ್ಮಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡುತ್ತಾ ಇದ್ದೇವೆ. ಇದಕ್ಕೆ ನಮ್ಮ ಸಮಾಜದಲ್ಲಿ ಎಲ್ಲ ಹಿರಿಯರು ಅನುದಾನ ನೀಡಿ ಈ ಹಾಲನ್ನು ಕನ್ಸ್ಟ್ರಕ್ಷನ್ ಮಾಡಿದೆ. ಇದು ತುಂಬ ಸಂತೋಷದ ವಿಷಯ. ಈಗ ನಮಗೆ ನಮ್ಮ ಒಂದು ಗುರುತು ಸಿಕ್ಕಿದೆ. ನಾವು ಇಷ್ಟು ಸಣ್ಣ ಸಮಾಜವಿದ್ದರೂ ಕೂಡ ಈಗ ನಮ್ಮ ಮಕ್ಕಳ ಎಲ್ಲ ತುಂಬ ವಿದ್ಯಾವಂತರಾಗಿ ಎಲ್ಲ ಕೆಲಸ ಮಾಡುತ್ತಾ ಅವರು ತುಂಬ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗ ತನುಮನ ಧನದಿಂದ ಈ ಸಂಘ ಸಂಸ್ಥೆಯನ್ನು ಒಳ್ಳೆಯದು ಮಾಡಬೇಕಂತ ಪ್ರಯತ್ನಿಸ್ತಾ ಇದ್ದಾರೆ. ನಮ್ಮ ಕುಲಸ್ವಾಮಿ ಸ್ವಾಮಿನಾಥ ದೇವರು ತಾವೆಲ್ಲರಿಗೂ ಆರೋಗ್ಯವನ್ನು ತಂದು ಒಂದು ಈಗ ಕಾರ್ಯವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂತೆ ನಾನು ಹೇಳಿ ಈ ಮಾತನ್ನು ಮುಗಿಸ್ತೇನೆ. ಲದವರ ಯಾನೆ ಗಟ್ಟಿ ಸಮಾಜ ಸೇವಾ ಸಂಘ ಸ್ಥಾಪನೆಯಾದ 75 ವರ್ಷದ ಈ ಸಂದರ್ಭದ ನಮ್ಮ ಒಂದು ಈ ಕಾರ್ಯಕ್ರಮನ ಎಡ್ಡ ರೀತಿಯ ಮನಪನ ಒಂದು ಉದ್ದೇಶದ ಒಂದು ಅವಿಸ್ಮರಣೀಯವಾದ ಉಪ್ಪಾಡು ಮನಪಿನ ಒಂದು ಉದ್ದೇಶದ ಒಂದು ಈ ಕಾರ್ಯಕ್ರಮದ ಒಂದು 1947ನೇ ಇಸವಿಡು ನಮ್ಮ ಈ ಸಂಘದ ಮುಖ್ಯ ಉದ್ದೇಶ ಕುಲಸ್ವಾಮಿ ಶ್ರೀ ಸೋಮನಾಥ ದೇವರಿನ ಸೇವೆಯನ್ನು ನಿರಂತರವಾದ ಪೂರ ಸಮಾಜ ಬಾಂಧವರು ಒಟ್ಟು ಸೇರದ ಮನ್ಪುಣಂಚಿನ ಒಂಜಿ ದೃಢ ಸಂಕಲ್ಪದೊಟ್ಟಿಗೆ ಒಂಜಿ ಸಂಘನ ಸ್ಥಾಪನೆ ಮಾಡ್ತೇವೆ.
ಐತ ಒಟ್ಟಿಗೆ ಸಮಾಜ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಆರ್ಥಿಕವಾದ ಬೆಳೆದು ಬರಡು ಪಂಪಿನ ಒಂಜಿ ಅಭಿವೃದ್ಧಿ ಹೊಂದಡ ಪಂಪಿನ ಒಂಜಿ ಸದುದ್ದೇಶನ ದಿವೊಂದ್ಲ ಈ ಸಂಘನ ಸ್ಥಾಪನೆ ಮಂತೇರು. ಅಪಗದ ಈ ಸಂಘ ಸ್ಥಾಪನೆ ಮನ್ಪುನಾಗ ಎಂಕ ಈ ದಿನದ 1947ನೇ ಸಮಯಡ್ ಆ ಸಂಘ ಸ್ಥಾಪನೆ ಮನ್ಪುನಾಗ ನಮ್ಮ ಸೋಮೇಶ್ವರ ದೇವಸ್ಥಾನದ ಆಡಳಿತ ಪೂರ ಗಟ್ಟಿ ಸಮಾಜದಗಳು ಮಂತೊಂದಿತ್ತೇರು. ಅಪಗದ ನಾಯಗಿರಾಯನ 1935ನೇ ಇಸುವಿಡ್ ಪಿಲಾರ್ ಲಕ್ಷ್ಮಣ್ ಗಟ್ಟಿ ಆರ್ ನಾಯಕರೆಲ್ಲ ಆದಿತ್ಯರು ಅಂಚನೆ ಆಡಳಿತ ಮುಕ್ತೇಸರೆಲ್ಲ ಆ ಸಮಯದ ಆದಿತ್ಯರು ಅಂಚನೆ 1947 ಆರ್ನ ಆಡಳಿತ ಅವಧಿ ಮುಗಿಬೇಕ ಬೇತೆ ಗಟ್ಟಿ ಸಮಾಜ ಬಾಂಧವರು ಆಡಳಿತ ಅದು ಪುನಗ ಈ ಸಮಾಜ ಸೇವಾ ಸಂಘ ಕಟ್ಟನಾಗ ಐತ ಮುಖ್ಯವಾದ ಅಪಗದ ಅಧ್ಯಕ್ಷರು ಶಿವರಾಮ್ ಗಟ್ಟಿ ಐತ ಒಟ್ಟಿಗೆ ಸಹಕಾರ ಕೊರದಿತ್ತಿನ ನಕಲು ಬೊಂಬಾಯಿ ಮನೆ ಲೋಕಯ್ಯ ಗಟ್ಟಿ ಅಂಚನೆ ಪಿಲಾರ ಲಕ್ಷ್ಮಣ ಗಟ್ಟಿ ಅನೇಕ ವಕ ಅಂಚನೆ ಅಮ್ಮೆಂಬಳ ಮುತ್ತಪ್ಪ ಗಟ್ಟಿ ಲೇಡಿ ಮುತ್ತಪ್ಪ ಗಟ್ಟಿ ಅಂಚನೆ ಅನೇಕ ನಮ್ಮ ಸಮಾಜ ಬಾಂಧವರು 16 ಜನಗಳು ಸೇರೊಂದು ಅಪಗದ ಈ ಸಂಸ್ಥೆಯನ್ನು ಕಟ್ಟಿಯರು. ನೇಡು ಸಂತೋಷದ ವಿಷಯದಾದ ಬಂಡ ಎನ್ನ ಸ್ವಂತದಾದ ಬಂಡ ಪಿಲಾರ ಲಕ್ಷ್ಮಣ ಗಟ್ಟಿ ಆರ್ನ ಮಗೆ ಬೊಂಬಾಯಿ ಮನೆ ಲೋಕಾಯ ಗಟ್ಟಿ ಅಪಗದ ಸಂಘಟಿತ್ಯರು ಅಂಚನೆ ಆರು ಮಂಗಳೂರು ಪೇಟೆ ಮಾಡಿದ ಗುರಿಕಾರ ಆದ್ಲ ಒಂಜಿ 40 ವರ್ಷ ಸೇವೆಲ್ಲ ಕೊಡ್ತಿತ್ತಾರೆ. ಇನ್ನಿತ ಈ ಸಂದರ್ಭ ಆರ್ನ ಮೊಮ್ಮಗೆ ಆದ ಪುಳ್ಳಿ ಆದ ಯಾನ್ ಈ ನಾಯಕರ ಸ್ಥಾನವನ್ನು ವಹಿಸೊಂದೆ ಅಂಚ ಬಾರಿ ಒಂಜಿ ಸಂತೋಷದ ವಿಷಯ. ಆ ಒಂಜಿ ಪರಂಪರೆ 75 ವರ್ಷದ ತುಂಬ ಇತ್ತಿನ ಆ ನಾಯಕ ಸ್ಥಾನಕ್ಕೆ ಎನ್ನ ಅಜ್ಜರಿ ಇತ್ತಾರೆ. ಅವಾಗ ಈ ಸಂದರ್ಭ ಎಂಕೊಂಜಿ ಈ ಒಂಜಿ ಸೌಭಾಗ್ಯ ಒದಗದು ಬತ್ತಿನೇಕ ಸೋಮನಾಥ ದೇವರಿಗೆ ಎನ್ನ ಒಂಜಿ ಒಂದನೇನು ಆರೆಗ ಎನ್ನ ಸಲ್ಲಿಸ ಒಂದುಲ್ಲ ಈ ಗೌರವವನ್ನು ಸೋಮನಾಥ ದೇವರಿಗೆ ಸಲ್ಲಿಸ ಒಂದುಲ್ಲ. ಸಮಾಜ ಬಾಂಧವರೇ, ಈ ಪೊರ್ತುಡು ನಮ್ಮ ಈ 75 ವರ್ಷದ ಈ ಅಮೃತ ಮಹೋತ್ಸವವನ್ನು ಒಂಜಿ ಬಾರಿ ಒಂಜಿ ಸಮಾಜಕ್ಕೆ ಒಂಜಿ ನಮ್ಮ ಒಂಜಿ ನಮೂನೆಡು ಒಂಜಿ ಆ 75 ವರ್ಷದ ಭತ್ತ ಪನ್ಪಿನ ಬೆಳವಣಿಗೆ ಆಂಡ ಸಮಾಜ ಅಂಚನೆ ನನ್ನ ದುಂಬುಗು ನಮ್ಮ ಒಂಜಿ ಶತಮಾನೋತ್ಸವ ಆಚರಿಸರ ನಮ್ಮ ದುಂಬು ತೂವೊಂದುಲ್ಲ. ಅವಾಗ ಈ ಸಮಾಜ ನೇಡ್ಲ ಎಡ್ಡೆ ರೀತಿಯಲ್ಲಿ ಬೆಳಗ್ಗೆ ಬರ್ತದೆ. ಆ ಶತಮಾನೋತ್ಸವ ನನ್ನಲ್ಲ ಒಂಜಿ ಪರುಲೊಡೆ ವಿಜೃಂಭಣೆ ನಡಪಡ ಬಂದು ಏನ ಸೋಮನಾಥ ದೇವರ ಈ ಪೊರ್ತುಡು ನಟ್ಟೊಂದು ಎನ್ನ 2 ಪಾತ್ರವನ್ನು ಮುಗಿಪು. ಈ ಸಮಾಜದ ಕ್ರಿಯೆಗಳು ಈತ ಸಕ್ರಿಯವಾದ ಇಜ್ಜಂಡು ಐದಕ್ಕ ಕ್ರಮೇಣ ಅಭಿವೃದ್ಧಿ ಆದು ಬರ್ತಂದು ಸುಮಾರು 82ನೇ ವರ್ಷಗಾನಾಗ ನಮ್ಮ ಸಮಾಜದ ಮಿತ್ತಡು ಬಾಕಿ ಸಮಾಜದ ಕೆಲ ಒಂಜಿ ರೀತಿಯ ದಬ್ಬಾಯಿಕೆಯಲ್ಲಿ ಶುರುವಾಯಿನ ಸಂದರ್ಭಡು ನಮ್ಮ ಮತ್ತೆ ನಿಷ್ಕ್ರಿಯ ಆದ ಪೋಡಾಂಡು ಈ ಸಂದರ್ಭಡು ದೇವರನ್ನ ನಿತ್ಯದ ಕಾರ್ಯಕ್ರಮಗಳಿಗೆ ಕೂಡ ತತ್ವರಾಯಿನ ಸಂದರ್ಭಡು ಇತ್ಯದ ಪೂಜೆದ ಪೊಳ್ಳೆರು ಆರೆ ಎಂಕಲ ಒಂಜಿ ರೀತಿಯ ಧೈರ್ಯ ತುಂಬಿಯರು ಈಗಲ ಈ ಸಮಾಜದೊಟ್ಟಿಗೆ ಇತ್ತದು ಈ ದೇವಸ್ಥಾನದ ಶ್ರೇಯಸ್ಸಿಗಾದ ಹಿರಡ್ದು ತೀರ್ನಾಥ ಸಹಕಾರ ಕೊರಡು ಹೊಣ್ಣೆಕ್ಕೆ ಅಪಘಾತ ಪೊತ್ತುಡು ಅಲ್ಪ ಒಂಜಿ ಪೂಜೆ ಮಲ್ತದು ಒಂಜಿ ಹಣ್ಣುಕಾಯಿ ಮಲ್ಪವನ ಅಂಚಿನ ಕೂಡ ದುರ್ಲಭ ಆದಿರ್ತದೆ. ಕಾರಣ ಐಕೆ ಸಹಕಾರ ಕೊರ್ಪುನಕ್ಕೆ ಕಡಿಮೆ ಆದಿತ್ತೇರು. ಇಂಚಿನ ಪೊತ್ತುಡು ಯಾನ ಏನಾದರೂ ತೀರ್ನಾಥ ಸಹಕಾರ ಮಾಡ್ತದೆ ಅಲ್ತ ಸದ್ಯಗೂ ಅಗತ್ಯ ಗುರುನಂಚಿನ ಕಾರ್ಯಕ್ರಮಗಳೇನು ಅಂತ ಒಂದು 2 ವರ್ಷ ಕಾರ್ಯಕ್ರಮ ಮಾಡ್ತದೆ. ಎಂಕೆ ಈ ಸಮಾಜದ ಕಲೆ ಸಹಕಾರ ಕೊಡ್ತೀರ ಅಪಗಲ ಆ ಅಂಚಾಯಿನ ಹಿಡ್ದಾದ್ರು ಇತ್ತೆಗಲ ಅಕಲಿ ಅಪಗ ಇತ್ತಿನಕಲಿ ಕೆಲವು ಇತ್ತಿನಕಲಿ ಆ ಮೇನು ಸಹಕಾರವನ್ನು ನೆನೆತೊಂದುಲ್ಲೇರಿ. ಈ ಸಂದರ್ಭಡು ಸಮಾಜ ಅದನ್ನು ಬಿಡ್ದು ಬಾಕಿದ ಸಮಾಜದಕ್ಕೆಲ್ಲ ಒಟ್ಟುಗೂಡ್ದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳುವಂತಿನ ಕಾಲ ದುಂಬು ಬರ್ತದೆ. ಇತ್ತೆ ಸುಮಾರು 5 ವರ್ಷದ ಇಂಚಾಗಿ ನಮ್ಮ ಸಮಾಜದ ಕಲೆ ದುಂಬು ಹೋದು ಅಕಲೆ ಐಕ್ಯ ಬೋಡಾಯಿನ ಬೆಳವಣಿಗೆಗೆ ಬೋಡಾಯಿನ ಸಂಪತ್ತಲೇನು ಅಥವಾ ಪಣಕಾಸಲೇನು ಒಟ್ಟು ಮಾಡ್ತದೆ. ಇತ್ತೆ ದೇವಸ್ಥಾನದ ಅಭಿವೃದ್ಧಿಗೆ ಜೀರ್ಣೋದ್ಧಾರಗೂ
ಬೊಕ್ಕ ಆಯ್ತ ಬೆಳವಣಿಗೆಗೆ ಸಂಪೂರ್ಣ ಸಹಕಾರ ಮಾಡ್ತದೆ ಮಲ್ತನೇರ್ದಾದು ಆಯ್ತು. ನಮ್ಮ ಸಮಾಜದ ಒಂಜಿ ನೆನಪು ಇತ್ತೆಲ್ಲ ದೇವರಿಗೆ ದುಂಬುದಿದ್ದು ಪ್ರತಿವರಿಲ ಒಂಜಿ ಅಕಲ ಅಡ್ಡ ಕಾರ್ಯಕ್ಕೂ ದೇವರ ಹೆಸರೇ ಹೋದು ಪ್ರಸಾದಕ್ಕೆ ಕೊನತದು ಆ ಕಾರ್ಯಕ್ರಮ ನಾವು ಇತ್ತೆಲ್ಲ ನಡ್ತೊಂದು ಐನು ದುಂಬುಲ ಮಲ್ತೊಂದು ದುಮ್ಮುಗಳ ನಡಪಾಡ್ಲಕ್ಕ ನಿಖಲ್ ಮಾತಾಡಲ್ಲ ಸಹಕಾರ ಮಾತಾಡ ಇಂದು ನಮ್ಮ ಸಮಾಜದ ಬೆಳವಣಿಗೆಗೆ ಒಂಥ ಪ್ರಯೋಜನ ಒಂದು ಪಂಡದ್ದು ಯಾನು ನಿಕಲ್ಡ ದೈನ್ಯಡು ಕೇಳೋನಲ್ಲ ಇನಿ ಎಂಕಲ ಅನಾರೋಗ್ಯ ಅದು ಕೆಲವು ಸರ್ತಿ ಬರಿಯರ ಬಂಡೇರಿ ಬಕ ದಯಾನಂದ ನಕಲೆ ಮತ ಬರ್ತದೆ ಒಂಜಿ ಬರ್ತದೆ ಇದು ಮುಂಚೆ ಅರ್ಧ ಯಾರು ಬೇಸದಾಲ ಮಾಡ್ಕೊಡ್ತೀನಿ ಮಾಡಿ ಬಣ್ಣಕ್ಕೆ ಯಾರು ಬರ್ತೀನಿ ಏನರ್ದು ಪಾಚೇರಿಯ ತೀರುಜಿಂದ 89 ವರ್ಷಕ್ಕೂ ಕಾರ್ದಿಯನು ಆಂಡ ಇತ್ತೆಗಲ ಎಂಕ್ ಈ ಗಟ್ಟಿ ಸಮಾಜದ ಒಂಜಿ ಬೆಳವಣಿಗೆಯನ್ನು ತೂಯರೆ ಭಾರಿ ಆಸಕ್ತಿ ಅವು ಸಂಪೂರ್ಣ ಆಯರೆ ಏನಾಗ್ಲತ್ತು ತೀರ್ನಾತು ಸಹಾಯ ಎಲ್ಲ ಮಾಡ್ತದೆ ಆಂಡ ಅವು ಯಾನು ಪನ್ಪುಣಿ ಹತ್ತು ಎಂಕ್ ನಿಖಲು ಮಾತಾಡಲ್ಲ ಅವು ದುಮ್ಕೊಂಡು ಬಂದು ಮಾತ್ರ ಅಂಚಿನ ಸಮಾಜಗಳು ಆಯ್ತಾ ಪ್ರಯೋಜನ ಸಿಕ್ಕಾಡು ಬಂಡದು ಯಾನು ನಿಖಲ್ಡ ಮಾತಾಡಲ್ಲ ಕೈ ಮುಗಿದು ಎಂದು ಎನ್ನ ಎರಡು ಪಾತ್ರಗಳನ್ನು ಉಂಟು. ನಮ್ಮ ಸಮಾಜದ ಪೆರ್ಮೆದ ಕಜ್ಜಾಯಿನ ಅಮೃತ ಮಹೋತ್ಸವಡು ಪಾಲ್ಗೊಳ್ಳರೆ ಮಸ್ತ್ ಖುಷಿ ಆವೊಂದುಂಡು. ದಯಪಂಡ ನಮ್ಮ ಪೆರ್ಮೆ ಮಾತ್ರ ನಮ್ಮ ಗರ್ವ. ದಯಪಂಡ 75ನೇ ವರ್ಷದ ಈ ಸಂಭ್ರಮಾಚರಣೆ ಆ ಭಕ್ತನ ಸಾಧಿ ಸಿಂಹಾವಲೋಕನ ಮನ್ಪುಂಡ ಭಾರಿ ಕಷ್ಟಡು ಈ ಒಂದು ಸಾಧಿ ನಮ್ಮ ಸವೇದು ಇತ್ತದ ಒಂದು ಪ್ರೆಸೆಂಟ್ ಈ ಒಂದು ಸ್ಟೇಜಿಲ್ಲ ಪೂರ ಸ್ತರಟ್ಲ ಸಮಾಜದ ಪೂರ ಸ್ತರಟ್ಲ ನಮ್ಮ ಒಂಜಾತ್ ಪುಗರ್ತೇನೆ ಒಂಜಾತ್ ಏಳ್ಗೆನೆದೊಂದು ದುಂಬು ಒಂದಿಲ್ಲ. ಸುಮಾರು ಜನ ನಮ್ಮ ಮಕ್ಕಳು ದೇಶಡ್ ವಿದೇಶಡ್ ಉನ್ನತ ಹುದ್ದೆಡ್ ಮಿಂಚೊಂದಿರು ಆಂಡ ಭಕ್ತನ ಸಾಧಿ ಮಾತ್ರ ಏರ್ಲ ಮರಪೆರವಲ್ಲಿ ಒಂದು ಕಾಲಡ್ 35 ವರ್ಷಕ್ಕೆ ತುಂಬು ಎನ್ನ ವೈದ್ಯಕೀಯ ಶಿಕ್ಷಣಕ್ಕೆ ನುವೆ ಗಟ್ಟಿ ಸಮಾಜ ಆರ್ಥಿಕವಾದ ಮಸ್ತ್ ನೆರವು ಮಂತದ ಸಂದರ್ಭ ಆಂಡ ಕೆರೆ ನೀರನ್ನು ಕೆರೆಗೆ ಚಿಲ್ಲಿ ಪನ್ನಲಿಕ್ಕ ನಮ್ಮ ಯಾಪಲ ಆ ರಣಟ್ಟು ಮುಕ್ತ ಎರತುಪ್ಪ ಆಪುಜಿ ಎತ್ತಿತ್ತನಲ್ಲ ಆಂಡ ಒಂದು ಕಿಂಚಿತ್ತಾದ ನಂಗೆ ಇತ್ತೆ ಆ ಒಂದು ಸೇವೆ ಕೊರಪನ ಭಾಗ್ಯ ಸೋಮನಾಥಿ ಆ ಒಂದು ಶಕ್ತಿ ಅಂಚಿನ ಒಂದು ಮಾನಸಿಕ ಒಂದು ಸ್ಥೈರ್ಯ ಕೊಡ್ತಾರೆ. ಐಕೆ ನಾನು ಸ್ವಾಮಿಗೆ ಆಭಾರಿ ಆದಲ್ಲೇ ಅಂಚಿನ ಸಮಾಜಗಳ ಏತ ಆಭಾರಿ ಅಂಡಲ್ಲ ಅವು ಕಮ್ಮಿಂದೆ ಪನಲಿ ಗುರು ಹಿರಿಯರ ಆಶೀರ್ವಾದಡೆ ಅಂಚನೆ ಅಪ್ಪಮ್ಮನ ಆಶೀರ್ವಾದಡೆ ನಮ್ಮ ಈ ಒಂಜಿ ನಮ್ಮ ಸಮಾಜದ ಒಂಜಿ ಮೇಲ್ಮೆನು ಅತ್ತಿಂದ ಒಂಜಿ ಪುಗರ್ತಿನ ಒರಿಪನ ಒಂಜಿ ಕೆಲಸ ಮಂತಂದುಲ್ಲ ಅಂಚನೆ ಅಮೃತ ಮಹೋತ್ಸವ ಸಂದರ್ಭಡ್ಲ ನಮ್ಮ ಸಮಾಜದ ಕೆಲವೊಂದು ಸಾಮಾಜಿಕ ಚಟುವಟಿಕೆಗಳು ಮಸ್ತ್ ಶ್ಲಾಘನೀಯವಾದ ಬಾರಿ ಎಡ್ಡೆ ರೀತಿ ನಡೆತು ಬೈದನು ಪಂಡ ಮೆಡಿಕಲ್ ಕ್ಯಾಂಪ್ ಆದಿಪ್ಪಡು ಬೇತೆ ಬೇತೆ
ಸಾಮಾಜಿಕ ಕಾರ್ಯಕ್ರಮ ನಡೆದು ಬರ್ತದೆ. ಒಂದು ನಿಜವಾದ ಒಂದು ಗಮನಾರ್ಹವಾದ ಅಂಶನೇ ನನಾತ ಕಾರ್ಯಕ್ರಮಗಳು ಸಮಾಜಕ್ಕೆ ಬೋಡದು ನನಾತ ಬರೋಡು ಅಂಚನೆ ಒಂಜಿ ವಿದ್ಯಾಭ್ಯಾಸ ದಯಪಂಡ ನಮ್ಮ ಶೈಕ್ಷಣಿಕಲ್ಲ ಆರ್ಥಿಕಲ್ಲ ಗಟ್ಟಿ ಅವಡು ಇದನ್ನು ಸಮಾಜದ ಉದ್ಧಾರ ಕಷ್ಟ ಪಂಡ ಸರಸ್ವತಿಲ ಲಕ್ಷ್ಮಿಲ ಉಪ್ಪುಡು ಸರಸ್ವತಿ ಸುರುಬೋಡು ಸರಸ್ವತಿ ನಲ್ಪನೆ ಲಕ್ಷ್ಮಿ ಬರ್ಪಲ್ಗೆ ಅಂಚಾದಪ್ಪನಾಗ ನಮ್ಮ ನನಾತ ದುಂಬು ಪೋಡು ದಾಂಡ ಈ ರಡ್ಡು ವ್ಯವಸ್ಥೆಲು ಆತ ಗಟ್ಟಿ ಆದ ಪೋಡು ವೆಂಚ ಗಟ್ಟಿ ಅಪ್ಪನ ಪಂಡ ನಮ್ಮ ಕುಟುಂಬದ ನಮ್ಮ ಸಮಾಜದ ಆರ್ಥಿಕ ವ್ಯವಸ್ಥೆ ಇಂಪ್ರೂವ್ ಆಡೋದು ಪಂಡ ಶೈಕ್ಷಣಿಕವಾದ ನಮ್ಮ ದುಂಬು ಬರೋಡು ಐಕ್ ಬೋಡೈನ ಮೂಲವಾಯಿನ ಒಂದು ಸೌಕರ್ಯ ಬಂಡ ಬ್ಯಾಂಕಿಂಗ್ ವ್ಯವಸ್ಥೆ ಬರೋಡು ನಮ್ಮನೆ ಬೇರೆ ಸಮಾಜದ ಕಲಿತು ಉಂಡ ಸುಮಾರು ಸಹಕಾರ ಬ್ಯಾಂಕ್ ಇಂಚಪುರ ಅಪ್ಪನಾಗ ನಮ್ಮಲ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಲ್ಲ ಮನ್ಕೊಡು ಅಂಚನೆ ಒಂದು ಎಜುಕೇಷನ್ ಸ್ಥಾಪನೆ ಎಜುಕೇಷನ್ ಒಂದು ಸಂಸ್ಥೆ ನಮ್ಮ ಶುರು ಮನ್ಕೊಡು ದಯಪಂಡ ಐಡ್ದಾದ ನನಾತ್ ಜವನರಿಗೆ ಜನಕಲಿಗೆ ಯುವ ಜನಕಲಿಗೆ ಜೋಕ್ಲಿಗೆ ವಿದ್ಯಾಭ್ಯಾಸ ಅದು ಆ ಒಂದು ರಂಗಡು ಕ್ರಾಂತಿ ಬರೋಡು ಬಂಡದು ವೈಯಕ್ತಿಕವಾದ ಒಂದು ಆಕಾಂಕ್ಷೆ ಅವು ಸ್ವಾಮಿ ಸೋಮನಾಥ ನೆರವೇರಿದ ಕೊರಲು ಬಂದು ಒಂದು ಅಭಿಲಾಷೆ ಅನ್ಕೊಂಡು ಅಂಚನೆ ಸಮಾಜದ ಬೇತೆ ಸ್ತರಟ್ಟು ಮುಂಚೆ ನುಡಿಯುತ್ತೆ ನಕಲು ಡಾಕ್ಟರ್ ಅವಾರ್ಡ್ ಇಂಜಿನಿಯರ್ ಅವಾರ್ಡ್ ಏರ್ಲ ಅವಾರ್ಡ್ ಅಕಲು ಯಂಗ್ಸ್ಟರ್ಸ್ನ ಪಂಡ ಜವನರೇನು ಕೊಟ್ಟು ಮೋಟಿವೇಶನಲ್ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ಮಂತಲ್ಲಿ ಎಡ್ಡೆ ಅಂತ ವಚನ ದಯಪಂಡಕ್ಲೆ ತರ್ಪದು ಜನತೆಗೆ ಒಂದು ಕರೆಕ್ಟಾಗಿನ ಮಾರ್ಗದರ್ಶನ ಮೋಟಿವೇಶನ್ ಕೊಂಡ ಜನತೆ ಒಂದು ಎಡ್ಡೆ ಸಾದಿರಿ ಪೋಪನ್ ಮಾತ್ರ ಅಂತಂದೆ ಅಕ್ಕಲಿನ ಒಂದು ಕೆಲಸಡು ಅತ್ತನ ಹುದ್ದೆಡು ಹೆಚ್ಚಿನ ಒಂಜಿ ಜ್ಞಾನ ಸಿಕ್ಕುದು ಒಂದು ಎಡ್ಡೆ ರೀತಿ ಅಕ್ಕಲು ದುಂಬು ಹೋಗಿರು ಬಂದ್ಪನ ಒಂಜಿ ಕನಸು ಅವೇನೇನು ಅಧ್ಯಕ್ಷರೆಲ್ಲ ಡಿಸ್ಕಸ್ ಮಂತೆ ಐಕೊಂಜಿ ಪೂರಕವಾದ ಸ್ಪಂದನೆ ಕೊಡ್ತೇವೆ ಅವು ಆಂಡ ಮಾತ್ರ ಭಾರಿ ಎಡ್ಡೆ ಕೆಲಸ ಅಂಚ ಈ ಸಂದರ್ಭಡು ಕೂಡವರ ಈ ಸಮಾಜದ ಬೆಂತನ ಹಿರಿಯ ಅಕ್ಲೇನ ಕೂಡವರ ನಿನ್ನೊಂದು ಅಕ್ಲೆಗೆ ಮನಸ್ಸ ವಂದಿಸೊಂದು ಇಟ್ಟ ಬೆಂಪನ ಕಾರ್ಯಕ್ರಮದ ಮಾತು ಪದಾಧಿಕಾರಿಗಳ ಕೂಡವರ ವಂದಿಸೊಂದು ನನಾತ್ ನಮ್ಮ ಸಮಾಜ ಬೇರೆ ಸಮಾಜದೊಟ್ಟಿಗೆ ಒಂದು ಕಾಂಪಿಟ್ ಮನ್ಪುನ ಅಂಚಿನ ಒಂಜಿ ಧೈರ್ಯ ಒಂಜಿ ಗರ್ವ ನಂಗೆ ಬರಡು ಮಾತಿರ್ಲ ರೀತಿರ್ಲ ಸರ್ವ ಸಹಕಾರನ ಈ ಒಂದು ಕಜ್ಜಗ ಈ ಒಂದು ಕಾರ್ಯಗಳು ಅದು ನಾನು ದುಂಬಗಾಪನ ಕೆಲಸ ಕಾರ್ಯಕ್ರಮಗಳು ನಿಖಲ್ ಮಾತು ಕೊರಡು ಬಣ್ಪನ ಒಂದು ವಿಶ್ವಾಸಡು ನಾನು ಕೊಡೋರ ನಿಖಲಿಗೆ ನಮಿಸೊಂದು ಪಾತ್ರ ಅವಕಾಶ ಕೊರನ ಪದಾಧಿಕಾರಿಗಳಿಗೆ ಅಂಚನೆ ಬಾಂಧವರಿಗೆ ಗುರು ಹಿರಿಯರಿಗೆ ಕೊಡೋರ ಅಡ್ಡ ಬೋರೊಂದು ಎನ್ನ ಪಾತ್ರೆಗೆ ಮುಕ್ತಾಯದ ಚುಕ್ಕಿದೀವಿ ಅನ್ನೋದೇ ಕಂಕನಾಡಿ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ HOD ಆದ ತನ್ನ ಕಾರ್ಯ ವ್ಯಾಪ್ತಿನ ಮಲ್ತೊಂದುಲ್ಲೇರು ಆಂಡಲ ಎಂಕ್ ಒಂಜಿ ಮನುಷ್ಯಗ್ ಮೂಜಿ ಋಣ ಬಾಕಿ ಪುಣಿಗೆ ಒಂಜಿ ಜನ್ಮ ಕೊರನ ಅಪ್ಪಮ್ಮನ ಋಣ ಬೊಕ್ಕ ಒಂಜಿ ಸಮಾಜದ ಋಣ ಬೊಕ್ಕೊಂಜಿ ದೇವರನ ಋಣ ಆರು ಮೂಜಿ ಋಣಲ್ಲ ಒಂಜಿ ಸಂದವನಂಚಿನ ಒಂಜಿ ವಿಚಾರಡು ಉಳ್ಳೇರು ಆರು ಸಮಾಜದ ಬತ್ತದು ಯಾನೊಂದು ಆತ್ಮಲ್ಲ ಒಂಜಿ ಡಾಕ್ಟರ್ ಆಂಡಲ ಯಾನ್ ಸಮಾಜದ ಪನ್ನಟ್ಲಿಗೆ ಯಾನ್ಲ ಉಲ್ಲೇಂದ ಪನ್ಪನ ಒಂಜಿ ಸಂದೇಶನ ಅವರು ಕೊರೊಂದುಲ್ಲೇರು ಸುರುಕಾದ ಅರೆಗೆ ತನ್ನ ವೈಯಕ್ತಿಕ ನೆಲೆಗಿಟ್ಲ ಅರೆಗೆ ಯಾನ ಕೃತಜ್ಞತೆಯನ್ನು ಸಲ್ಲಿಸಾದ ಈಗ ಡಾಕ್ಟರ್ ರಾವಣ್ ಚಂದ್ರ ಗಟ್ಟಿಯರ್ನ ಸಂದೇಶ ಎಂಕ್ಲ ಬೇಸಿಕಲಿ ಮೆಡಿಕಲ್ ಫೀಲ್ಡ್ ಎಂಕ್ಲ ಜಾಸ್ತಿ ಪಿದಾಯಿ ಸಮಾಜ ಬರ್ಪುನಿ ಕಮ್ಮಿ ಎಂಕ್ಲ ಜಾಸ್ತಿ ಹೊರತು ಪೇಷಂಟ್ ಒಟ್ಟಿಗೆ ಉಪ್ಪುನಿ ಅಥವಾ ಪೇಷಂಟ್ ಕ್ಯಾರೆಡ್ ಉಪ್ಪುನ ಕಾರಣ ಎಂಕ್ಲಿಗೆ ಜನಸಂಪರ್ಕ ಭಾರಿ ಕಮ್ಮಿ ಜಾಸ್ತಿ ಬಂಡ ಎಂಕ್ಲಿನ ಫ್ರೆಂಡ್ಸ್ ಬಂಡ ಪೇಷಂಟ್ಸ್ ಆಕ್ಲಿನ ಫ್ಯಾಮಿಲೀಸ್ ಆಕ್ಲಿಡ ಇಂಟ್ರಾಕ್ಟ್ ಮಾಡ್ತದೆ ಐಟೆ ಎಂಕ್ಲಿಗೆ ಜಾಸ್ತಿ ಗೊತ್ತಾಗ್ತದೆ ಸೊ ಅಂಚಾದ ಎಂಕ್ಲೆ ಫ್ರ್ಯಾಂಕ್ ಆದ ಪನೋಡಂಡ ಈ ಒಂದು ಕಟ್ಟುನಿಟ್ಟು ಅಥವಾ ಎಂಚ ಪಾತ್ರೆಗಳು ಒಂದು ಪನ್ಪುನ ಭಾರಿ ಕಷ್ಟ ಆಪನು ಫ್ರ್ಯಾಂಕ್ ಆದ ಪನ್ಪೆ ಇತ್ತೆ ಯಾವೇನು ಇಡ ಬತ್ತಿ ಬೊಕ್ಕ ವಾಟ್ ಐ ಸಾ ಇಸ್ ಈ ಒಂಜಿ ಲಡ್ಡು ತಿಂಗಳದಿಂಚಿ ಈ ಸಮಾಜ ಬಾಂಧವರನೊಟ್ಟಿಗೆ ಬೇರೆ ಒಂದು ಉಪ್ಪನಾಗ ಮಸ್ತ್ ಕಲ್ತೆ ಈ ನಾರ್ಮಲ್ ಇದಾದ ಎಂಕ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಕ್ಲು ಎಂಕ್ಲನ ಯೋಚನೆ ರೀತಿ ಅಂಡ ಬ್ರೈನ್ ಉಪ್ಪನ ರೀತಿ ಬೇತೆ ಐನ್
ಎಂಚಾಪುಂಡ ಎಂಕ್ಲೊಂಜಿ ಫಸ್ಟ್ ತೂಪುನಿ ಆಬ್ಜೆಕ್ಟಿವ್ ಉಂಡ ಪಂಡ ಪರ್ಪಸ್ ದಾದ ಪಂಡ ಇತ್ತೆ ಪೂರೆಟ್ಲ ಪರ್ಪಸ್ ಇಗ್ಲೆ ಗೊತ್ತಾಗ್ಬೇಕು. ಸೊ ಪರ್ಪಸ್ ದಾದ ಪಂಡ ಓವೇ ಒಂಜಿ ವರ್ಕ್ ಮನ್ಪುನಾಗ ನೇತ ಆಬ್ಜೆಕ್ಟಿವ್ ಪಂಡ ಪರ್ಪಸ್ ದಾದ ಪಂಡ ಅಂಚ ಈ ಸಮಾಜ ಸಮುದಾಯ ನೇತ ಡಿಫರೆನ್ಸ್ ಲೆಂಕ್ ಜಾಸ್ತಿ ಗೊತ್ತಿಜ್ಜಂಡ್. ನವೀನ್ ಕೋಣೇಜರ್ ಪಂಡೇರು ಸಮುದಾಯ ಪಂಡ ಒಂಜೇ ಕೆಲಸ ಅನ್ಪುನ ಗುಂಪು ಆಕಲ್ ಪೂರ ಸೇರ್ದು ಮನ್ಪುನ ಕಟ್ಟು ನಿಟ್ಟಲು ಪೂರ ಐಕ್ ಸಮುದಾಯ ಅನ್ಪನ್ಪ. ಸಮಾಜ ಪಂಡ ನಮ್ಮ ಮಾತೆ ಸೇರ್ದು ಬಾಂಧವ್ಯರು ಒಂಜಿ ಸಂಸ್ಕೃತಿ ಒಂಜಿ ಕಟ್ಟು ಈ ಸಂಪ್ರದಾಯ ನೇನು ಆಚರಣೆ ಪೂರ ಕನಪ ಅಪಗ ಒಂಚ ಆಪುಂಡು ಪಂಡ ಅಪಗ ಎಂಕ ಅರ್ಥ ಅಂಡು ಓಕೆ ಇಂದು ಪರ್ಪಸ್ ಬೇಸಿಕ್ ಪರ್ಪಸ್ ದಾದ ಪಂಡ ಅಂದು ಪಂಡ. ಬಟ್ ನೇರ್ದು ಜಾಸ್ತಿ ಇತ್ತೆ ನಮ್ಮ ಮಸ್ತ್ ಜನ ಬರ್ತಿತ್ತೇರು ಮೂಲ ಬರ್ಷೋಕದ ಮೇಲೆ ಸತೀಶ್ ಭಂಡಾರಿ ಬಂಡೇರು ನಮ್ಮ 25 ವರ್ಷ ಫ್ಯೂಚರ್ದ ಪ್ಲಾನ್ ಮಾಡ್ಕೊಡು ಹೆಂಗೆ ಭಾರಿ ಖುಷಿ ಅಂಡ ಕೇಂದ್ರ ಯಾನ್ಲ ಐತೆ ಈ ಲಾಸ್ಟ್ ಲಡ್ಡು ತಿಂಗಳು ತಗೊಂಡಲ್ಲ ಎಂಕ್ಲೆಗ್ ಒಂಜಿ ಯಾನಿತ್ತೆ ಒಂಜಿ ಟೀಚರ್ ಪ್ರೊಫೆಸರ್ ಐಟ್ ಎಂಚಾಪಡ್ ಬಂಡ ಎಂಕ್ಲೆಗ್ ಒಂಜಿ ಅಸೆಸ್ಮೆಂಟ್ ಇತ್ತ ಹೊಸದು ನ್ಯೂ ಎಜುಕೇಶನ್ ಪಾಲಿಸಿ ಅನ್ಬೈದನ್ ಅಂಡ್ ಅಸೆಸ್ಮೆಂಟ್ ಪಂತದು ಎಂಕ್ಲೆಗ್ ಹಾಕ್ಲೆ ಫೀಡ್ಬ್ಯಾಕ್ ಕೊರ ಉಂಡು ಜೋಕ್ಲೆಗ್ ಆ ಫೀಡ್ಬ್ಯಾಕ್ ಎಂಚ ಕೊರ ಪವಣ್ಣ ಫಸ್ಟ್ ಎಡ್ಡೆ ಬನೋಡು ನಡುಟು ಒಂಚೂರು ಆಗ್ಲೇನ ಎರರ್ಸ್ ಚೋರಿ ಬಾವಡು ಕೂಡ ಥರ್ಡ್ ಆಗ್ಲೇನ ಎಂಚ ಇನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅನ್ಪನೋಳಿ ಅಂದು ಬಂದು ಕೊಡ್ತೇವೆ ಅವೇ ವಿದಟ್ ಪನೇರ ಟ್ರೈ ಮನ್ಪೆ ನೀಟ್ ಏನೇಗ್ಲ ಬೇಜಾರು ಮನ್ಪನ ಉದ್ದೇಶ ಇಜ್ಜೆ ಇಂಕ್ ಮಾತೆಲ್ಲ ಎಡ್ಡೆ ಹೊಡು ಪನ್ಪನೇ ಉದ್ದೇಶ ಏನು ಈ ಪಾತೆಲ್ನಾಗ ಡಿಸ್ಕಸ್ ಮಾಡ್ಪನ ಏನು ತೂತೆ ಎತ್ತು ಹುರುಪುಂಡು ಕೋಡೆ ರಾತ್ರಿ ಹಿಂದೆ ಈತು ಪೊರ್ಲದ ಸ್ಟೇಜ್ ಮನ್ಪರೆ ಎತ್ತು ಬಬ್ಬ ವೈದ್ಯರು ಬಣ್ಣ ಹೆಂಗ್ ಗೊತ್ತು ಯಾನ್ ರಾತ್ರಿ 10 ಗಂಟೆ ಮುಟ್ಟಾಯ್ತು ಯಾನ್ ಪೋತೆ ಕಾಂಡ ಬಂದಾಗ ಆರು ಪದ್ಮನಾಭ ಬಜಲಕೇರಿ ಹರೀಶ್ ಟೇಲರ್ ಅಕಲ್ ಜೈತಿಜ ರಾತ್ರಿ ಮೂಲ ರಾತ್ರಿ ಅಲ್ಪ ನೆಲಟು ಕುಲ್ಲದು ಒಣಸ್ಮಂತ ನಿತ್ತೇರೆ ಅಕಲ್ ಈರೆಪಾಡು ಅಕಲ್ ಕುಂಟ ಸಣ್ಣ ಪೂರ ಮೂಲಕಂತ ಮಂತಿದೆ ಒಂದು ಒಂಜಿ ಡೆಡಿಕೇಶನ್ ನೇಕೆ ಎಂಕಲ್ ಎತ್ತು ಬಣ್ಣಡೆಲ್ಲ ಎತ್ತು ಪ್ರೈಸ್ ಮಂತಂಡೆಲ್ಲ ಯಾವಚ್ಚಿ ಎತ್ತ ಎಂಕ್ಲೆಗ್ ಒಂಜಿ ಪೊಸಿಷನ್ ತಿಕ್ಕು ಬಟ್ ಎಂಕಲ್ ಯಾನ್ ಫ್ರಾಂಕ್ ಅದು ಬರೋಡ ಯಾನ್ ಎತ್ತು ಕಂಟ್ರಿಬ್ಯೂಟ್ ಮಂತಿದೆ ಹೆಂಗೆ ಗೊತ್ತಿಜಿ ಎಂಕ್ ದಾಲ ಕಂಟ್ರಿಬ್ಯೂಟ್ ಮಂತಿಲೆಕ್ಕಲ್ಲ ಹಬ್ಬಸಿ ಅಂಡ್ ಎಂಕ್ಲೆಗ್ ಈ ಪೊಸಿಷನ್ ತಿಕ್ಕು ಬಟ್ ಎಂಕ್ಲೆನ ಪಿರಾವಡ್ ಈ ಸ್ಟೇಜದ ಪಿರಾವಡ್ ಬೇಲೆ ಅಂತಿನಕು ಸುಮಾರು ಜನ ಉಳ್ಳೇರು ಏತು ಪ್ರತಿಭಾವಂತಿರುಳ್ಳೇರು ಅಕ್ಲಡ ಇಂಟರಾಕ್ಟ್ ಮನ್ಪನಾಗ ಈ ಯಂಗ್ ಜನರೇಷನ್ ಪಾತಿರೊಂದಿತ್ತೆ ಈ ರಡ್ಡು ತಿಂಗಳು ಯಾನ್ ತೂತೆ ಎತ್ತು ಒಂಜಿ ಐನು ಇಂಕ್ಲು ಮೈನಿಂಗ್ ಪಂಡ ಐರನ್ ಓರ್ ಅಥವಾ ಗೋಲ್ಡ್ ನೀನು ಪೂರ ತೂನಾಗ ಐನು ಇಂಕ್ಲು ಮೈನ್ ಮಂತ್ ತೆಪ್ಪು ಐಟ್ ದಾದ ಪಂಡ ಈ ಓರ್ ತೆಪ್ಪೋಡು ನಮ್ಮ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಪಡು ಅಂಚನೆ ನಮ್ಮೆಟ್ಟು ದಾದ ತಿನ್ನಂಡ ಮಾತೆರ್ನೆಟ್ಲ ಒಂಜಿ ಎಬಿಲಿಟಿ ಉಂಟು ಮಾತೆರ್ನೆಟ್ಲ ಒಂಜಿ ಎಡ್ಡೆ ಮನ್ಪುನ ಒಂಜಿ ಇಚ್ಛೆ ಉಂಟು ಮಾತೆರ್ನೆಟ್ಲ ಒಂಜಿ ಕೆಪಾಸಿಟಿಲ ಉಂಟು ಅಂಡ್ ಐತೊಟ್ಟಿಗೆ ಈ ಕೆಲವು ಕನ್ಫ್ಯೂಷನ್ಸ್ ಕೆಲವು ಟಾಕ್ ಕೆಲವು ಕ್ರಾಸ್ ಟಾಕ್ ಕೆಲವು ಬಿಲೀಫ್ಸ್ ಕೆಲವು ಅಕ್ಲೆನ ಬೇಸರ ಅಥವಾ ಅಕ್ಲೆನ ಇಂಪಾರ್ಟೆನ್ಸ್ ಇಂದು ಪೂರ ನಡುಟು ಬರೋದು ಈ ಓರ್ ಡೆಪ್ತಿಜಿಡ ನಂಕ ಬೋಡಾಯಿನ ಮಿನರಲ್ ತಿಕ್ಕುಚಿ ಅಂಚನೆ ದಾನೆ ಹಾಕೊಂಡು ಮೂಲ ನಮ್ಮ ಸಮಾಜ ನಮ್ಮಕ್ಕಳು ನಮ್ಮೆಟ್ಟು ಇತ್ತಿನ ಐನು ಆ ಓರಿನ ಡೆಪ್ಪುನ ಕಾರ್ಯ ನಮ್ಮ ಮನ್ಪೋಡು ಬೊಕ್ಕ ನಮ್ಮೊಟ್ಟಿಗೆ ಎತ್ತಿನ ಹಿರಿಯರು ಈ ಇಂಚಿನ ಒಂಜಿ ಎಲ್ಲೆಲ್ಲ ವಿಷಯ ಅಥವಾ ಒಂಜಿ ಮನಸ್ತಾಪ ಬರ್ಪುನ ಅಥವಾ ಇಂದು ಅಪ್ಪನೇನು ನಮ್ಮ ಮಕ್ಕಳಿಗೆ ಸಾಧಿಸೋಜಿ ಪಾವಡು ಅಂದು ಯಾನ್ ಪನೇರಿ ಇಷ್ಟ ಆಡ್ಪ ಅಂಚನೆ ಇತ್ತೆ ಅಸೆಸ್ಮೆಂಟ್ ಮನ್ಪುನಾಗ ಕುಡೊಂಜಿ ವಿಷಯ ಇಂಚಿನ ಪಂಡ ಬಹಳಷ್ಟು ಕಾರ್ಯಕ್ರಮ ಪೂರ ಪ್ಲಾನ್ ಮಾಡ್ತಿದ್ದಾರೆ ಮುರಣಿ ಪಾತೆರ್ನಾಗ ಕೆಲ ಯಂಗ್ ಜನರೇಷನ್ ದಕ್ಕಲು ಬತ್ತು ಪಂಡೇರು ನಮ್ಮ ಹಿರಿಯರು ಬೊಕ್ಕ ಅಕ್ಲೆನ ಫ್ಯಾಮಿಲಿದ ಮೂಲ ಎಂಚಿನ ನಾಡದು ಐನು ಪೂರ ನಮ್ಮ ಒಂಜಿ ಗ್ರೂಪ್ ಮನ್ಪುಗ ಬೊಕ್ಕ ಏರೇರು ಪ್ರತಿಭೆ ಇಲ್ಲೇರು ಅಕ್ಲೆನ್ ಮಾತು ಒಂಜಿ ಗುಂಪು ಮನ್ಪುಗ ಅಕ್ಲೆನ ಇತ್ತಿನ ಕೇಪಬಿಲಿಟೀಸ್ನ ಪೂರ ಒಂಜಿ ಬ್ಯಾಂಕ್ ಲೆಕ್ಕ ಇದು ನಮ್ಮ ಹ್ಯೂಮನ್ ರಿಸೋರ್ಸ್ ಬ್ಯಾಂಕ್ ಲೆಕ್ಕ ನಮ್ಮ ಎಲ್ಲೇ ಸಮಾಜ ಉಪ್ಪರೆ ಅವು ಅಂಡ್ ಮುರಣಿ ಉಮೇಶ್ ಗಟ್ಟಿ ಬಂಡೇರು ಬಾರಿ ಪರ್ಲದ ಪಾತೆರ ಬಂಡೇರು ಜ್ಯೂಸ್ ಕಮ್ಯುನಿಟಿ ಬಂಡದು ಉಂಟು ಅವು ಎಲ್ಲೇ ಕಮ್ಯುನಿಟಿ ಇಸ್ರೇಲ್ ಪನ್ಪುನ ಒಂಜಿ ದೇಶ ಈತೆ ಎಲ್ಲೇ ದೇಶ ಐತೆ ಸುತ್ತಲೇ ಎನಿಮೀಸ್ ಉಂಡು ಅಂಡ್ ಅಕ್ಲೆನ ಒಂಜಿ ಕೆಪಾಸಿಟಿ ಪವರ್ ತುಂಡ ಅಕ್ಲೆನ್ ಮುಟ್ಟರೆ ಸಾಧ್ಯ ಒಂದಿಜ್ಜಿ ಈತೆಲ್ಲೇ ಒಂಜಿ ಗಾಜಾ ಸ್ಟ್ರಿಪ್ ದ ಜಾಗೆ ಪಂಡ ಅಕ್ಲೆನ ಒಂಜಿ ಅವು ದಾಯಿ ಪಂಡ ಅಕ್ಲೆನ ಒರಿ ಇಸ್ರೇಲ್ ಇಲ್ಲ ಅಂಚನೆ ಅಂದ್ವಿ ಯಾರು ನಮ್ಮ ಸ್ವಾಮೀಜಿ ಹಸಿರಣೆ ಪಂಡಿಲಕ್ಕನೆ
ದೇಶಭಕ್ತಿ ಬಣ್ಣ ಖಾಲಿ ಜಿಂಗೋಯಿಸಮ್ ಅನ್ಪುನತ್ತು ಪಾತ್ಯರ್ನತ್ತು ಯಾನು ತಿಗಲೆ ಕೊರ್ದು ಎದುರ್ಪಾಪೆ ಅಂಚತ್ತು ನಮ್ಮಡ ಇತ್ತಿನ ಪೊಟೆನ್ಷಿಯಲ್ ಸ್ಟ್ರಾಂಗ್ ಪೊಟೆನ್ಷಿಯಲ್ ನಮ್ಮ ಎಬಿಲಿಟಿ ನಮ್ಮ ಪಿದೈಕ ನಾವು ಅವು ಪೇಟ್ರಿಯಾಟಿಸಮ್ ಅವು ಕಂತಂಡ ನಮ್ಮಲ ಇಸ್ರೇಲ್ ಲೆಕ್ಕ ಅವಲಿ ಅಂಚನೆ ನಮ್ಮ ಜಾತಿಡು ಎನ್ನ ಒಂಜಿ ಅನಿಸಿಕೆ ಹೆಂಚಿನ ಬಣ್ಣ ಈ ಒಂಜಿ ಪೊಟೆನ್ಷಿಯಲ್ ನಮ್ಮಡ ಮಾತಾಡಲ್ಲ ಇತ್ತಿನ ಪೊಟೆನ್ಷಿಯಲ್ನ ನಮ್ಮ ಐನ್ ಅರ್ಥ ಮಂತೊಂದು ಐನ್ ಬ್ಯಾಂಕ್ ಮಂತದ್ದು ಐನ್ ನಮ್ಮ ಉಪಯೋಗಿಸರೆ ನಮ್ಮ ಫ್ಯೂಚರ್ ಜನರೇಷನ್ ಕುಡಲ ಎಡ್ಡೆ ಬೆಳೆಯೋಡು ನಮ್ಮ ಒಂಜಿ ಜ್ಯೂಸ್ ಕಮ್ಯುನಿಟಿ ಲೆಕ್ಕನೆ ಎಲ್ಲಿ ಆಂಡಲ್ಲ 25,000 ಆಂಡಲ್ಲ ಉಮೇಶ್ ಕಟ್ಟಿ ಬಂಡ ಲೆಕ್ಕ ಒಂಜಿ ಕ್ವಾಲಿಟಿ ಇಪ್ಪೋಡು ಕ್ವಾಂಟಿಟಿ ಇಂಪಾರ್ಟೆಂಟ್ ಅತ್ತು ಕ್ವಾಲಿಟಿ ಇಪ್ಪೋಡು ಬಂಡ ಆ ಒಂಜಿ ಬರೋಡು ಬರ್ಪುನ ಒಂಜಿ ಉದ್ದೇಶ ದೀತ ಆ ವಿಷಯಡು ಪಂಡದು ಲಾಸ್ಟ್ ಅದು ಮುರಣಿ ತೂತಾನ ಮಸ್ತ್ ಕಾಂಪಿಟೇಷನ್ ಉಪ್ಪುಂಡು ಒಂಜಿ ಪೋಸ್ಟ್ ಉಪ್ಪುಂಡು ಐಕ್ ಸುಮಾರು ಜನಕ್ಕೆ ಇಷ್ಟ ಉಪ್ಪುಂಡು ಅವು ಮನ್ಪೆರೆ ಐಟ್ ವ್ಯತ್ಯಾಸ ಬರ್ಪುಂಡು ಅಕ್ಲೇನ ಅನಿಸಿಕೆ ಬರ್ಪುಂಡು ಎಂಕ್ ಅರ್ಥೈನ ಮಟ್ಟಿಗೆ ತುಲೆ ನೆಟ್ ಒಂಜಿ ಫ್ಯಾಮಿಲಿಡ್ 5 ಜನ ಉಪ್ಪೇರು ಒರೇ ಅಮ್ಮೆ ಉಪ್ಪೆ ಐ ಮಸ್ತ್ ಕಮಾಯಿ ಮನ್ಪೆ ಒರಿ ಬಾಲೆ ಉಪ್ಪುಂಡು ಆಲ್ದಲ್ಲ ಕಮಾಯಿ ಮನ್ಪಜಲ್ಲ ಐತ ಬಾಲೆ ನಮ್ಮ ಪಿದಾಯಿ ಪಾಡಜ ಅವು ನಮ್ಗೆ ಅರ್ಥ ಅವಡು ಒಂಜಿ ನಮ್ಮ ಪ್ರತಿಭೆ ನಮ್ಮ ಎಬಿಲಿಟಿ ನಮ್ಮ ಒಂಜಿ ಕೆಪಾಸಿಟಿನ ನಮ್ಮ ಮೆಜರ್ ತೀದು ಐನೇ ನಮ್ಮ ಪತ್ತೊಂದು ನಮ್ಮ ಇನ್ನು ಕುಡೋರಿಯನ್ನು ತಿರ್ತಕನಪ್ಪನ ಅಥವಾ ಕುಡೋರಿಯಾಗ ಬೇನೆ ಅನ್ಪುನ ಕೆಲಸ ಅನ್ಪರೆ ಬಲ್ದು ಸಮಾಜ ಬಣ್ಣಂಡ ಒಂಜಿ ಫ್ಯಾಮಿಲಿ ಇತ್ತು ಲೆಕ್ಕದ ಆ ಫ್ಯಾಮಿಲಿಡು ಮಸ್ತ್ ಸಾಧಿಸಿದ ನಕ್ಲು ಒಲ್ಲೇರು ಸಾಧಿಸಿದ ಉಪ್ಪನ್ನಕ್ಲು ಒಲ್ಲೇರು ಅಕ್ಲೇನ್ ಮಿತ್ತಕನಪ್ಪನ ಕೆಪಾಸಿಟಿ ಸಾಧಿಸಿದ ನಕ್ಲೇನ ಅಂಚಾದ ಆ ಕೆಲಸನ ನಮ್ಮ ಮಾತೆಲ್ಲ ಮನ್ಕೊಡು ಪನ್ಪನ ಒಂಜಿ ಉದ್ದೇಶ ಪನೆರೆತ್ತುಂಡು ಐನ ಪಂಡ್ಯ ಲಾಸ್ಟ್ ಅದು ಪನೋಡಂಡ ಯಾರೊಂಜಿ ಬ್ರಹ್ಮಕುಮಾರಿ ಸಮಾಜದ ಒಂಜಿ ಪೇಷಂಟ್ಗೆ ಆಪರೇಟ್ ಮಂತಿತ್ತೆ ಆರು ನಾನು ಒಂಜಿ ಶಿವಾನಿನ ಒಂಜಿ ಡಿಸ್ಕಷನ್ಗೆ ಲೆತ್ತಿತ್ತೆ ಡಿಸ್ಕೋರ್ಸ್ ಆ ಶಿವಾನಿನ ಡಿಸ್ಕೋರ್ಸ್ ಆರು ಶಿವಾನಿ ಬಾರಿ ಪೊರ್ಲದ ಪಾತ್ಯರ ಬಂಡೇರು ಆರು ಒಂಜಿ ಎಡ್ಡೆ ಸ್ಟೋರಿ ಬಂಡೇರು ಒಂಜಿ ಸಿಂಪಲ್ ಸ್ಟೋರಿ ಅಣ್ಣ ಬಾರಿ ಮಾರ್ಮಿಕವಾದ ಆಯ್ತು ಒಳ್ಳೆ ಅರ್ಥ ಹೆಂಚಿನ ಬಣ್ಣ ಬರೀ ಇಲ್ಲಾಡ್ದು ಪಿದಾಡ್ ಒಂಜಿ ಎಕ್ಸಿಕ್ಯೂಟಿವ್ ಆಫೀಸರ್ ಇಲ್ಲಡ್ದು ಪಿದಾಡ್ನಾಗ ಆಯ್ನ ವರ್ತನೆ ತುಯರೆ ಬಂಡೇರ ವರ್ತನೆ ಎಂಚ ಬಂಡ ಫಸ್ಟ್ ಎಂಟರ್ ಆನಾಗ ಅಲ್ಪ ಗೇಟ್ ತಾಯಿಪೆ ಆಯ್ ಬರ್ಪೆ ಸಲಾಂ ಸಾಬ್ ಆಯ್ನ ಇಗ್ನೋರ್ ಮಾಡ್ಪೆ ಬಣ ಆಯ್ನ ತೂಪುನ್ಲ ಇಜ್ಜೆ ಸೀದಾ ಬೋಪೆ ನೆಕ್ಸ್ಟ್ ಒಂಚೂರು ಉಲಾಯ್ ಪೋಯ್ಗ್ಲಕ್ಕನೆ ಕಾರ್ ಪಾರ್ಕಿಂಗ್ ಆದ ಆಯ್ ಲಿಫ್ಟ್ ಬೋಪೆ ಗುಡ್ ಮಾರ್ನಿಂಗ್ ಸರ್ ಅಂತ ಬಂದ್ಪೇರ ಅಲ್ಪ ಇಂಚ ಒಂಚೂರು ಪಂದಾವೆ ಆಯ್ನ ಇಗ್ನೋರ್ ಮಾಡ್ಪೆ ಒಂತ ಮಿತ್ತು ಬೋನಾಗ ಆಯ್ನ ಕೊಲೀಗ್ಸ್ ತಿಕ್ಕನಾಗ ಅವೇ ಲಿಫ್ಟ್ ನಲ್ಪನೆ ಪೋಸ್ಟಡ್ ಸಿಇಒ ಒಲ್ಲೇರು ಸೆಕೆಂಡ್ ನಲ್ಪನೆ ಫ್ಲೋರ್ಡ್ ಸಿಇಒ ಒಲ್ಲೇರು ನೆಕ್ಸ್ಟ್ ಫ್ಲೋರ್ಡ್ ಆಯ್ನ ಜೂನಿಯರ್ಸ್ ಬರ್ಪೇರು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಅಂತ ಪಂಡ್ಪೇರು ಕೂಡ ಪೋನಾಗ ಅಂಚ ಮಿತ್ತು ಪೋನಾಗ ಆಯ್ನ ಬದಲಾವಣೆ ಎಂಚ ಪುಣಂಡ ಫೈನಲಿ ಸಿಇಒನ ಆಫೀಸ್ ಪೋನಾಗ ಬೇ ಸಿಇಒ ಅತ್ತು ಅಪ್ಪಗ ಆಯ್ ಬಾಕಿಲ್ ದೆತ್ತದೆ ಸಿಇಒ ಬಂದಾಗ ಗುಡ್ ಮಾರ್ನಿಂಗ್ ಸರ್ ಪಂಡ ಏರು ಬೇನೆ ಅಂಚಾದ ಬೇನ ಒಂಜಿ ಪರಿವರ್ತನೆ ತುಲೆ ತಿರ್ತಿರ್ದು ಮಿತ್ತು ಮುಟ್ಟ ಒಂಜಿ ಖಾಲಿ ಒಂಜಿ 10 ನಿಮಿಷ ಎಂಚ ಪರಿವರ್ತನೆ ಆಗ್ತದೆ ಬಟ್ ತಾಯಿ ಪಂಡ ಹೀಸ್ ಥಿಂಕಿಂಗ್ ವಾಟ್ ಹೀಸ್ ಪಂಡ ನಮ್ಮ ಕೆಲಸ ನಮ್ಮ ಪ್ರತಿಭೆ ನಮ್ಮ ಕೆಪಾಸಿಟಿದ ಮಿತ್ತು ನಮ್ಮ ಅಂತು ಬಟ್ ಈಸ್ ನಾಟ್ ಥಿಂಕಿಂಗ್ ಹೂ ಈಸ್ ಪಂಪನ ಡಿಫ್ರೆಂಟ್ ವಾಟ್ ಈಸ್ ಪಂಪನ ಡಿಫ್ರೆಂಟ್ ಪಂಡ ಈ ಒಂಜಿ ನಡುಕ ವ್ಯತ್ಯಾಸ ನಮ್ಮ ಮಸ್ತ್ ಸೂಕ್ಷ್ಮವಾದ ಅರ್ಥ ಅನ್ಕೊಂಡು ನಮ್ಮ ಏತ್ ಮಲ್ಲ ಜನ ಬಂಪನ ಇಂಪಾರ್ಟೆಂಟ್ ಆಯ್ತು ನಮ್ಮ ಏತ್ ಕುಡೋರಿಯಾಗ ಉಪಯೋಗ ಅಪ್ಪ ಏತ್ ಕುಡೋರಿಯಾಗ ಪ್ರಯೋಜನಕ್ಕೆ ಬರ್ಪ ಅವು ಮುಖ್ಯ ಬಂದು ಈತ್ ಬಂಡದು ಏನ ರಡ್ಡು ಪಾತ್ರೆಯನ್ನು ಮುಗಿಪ ನಮ್ಮ ಸಮಾಜ ಕುಡಲ ತುಂಬ ಬರೋಡು ಉಮೇಶ್ ಕಟ್ಟಿ ಬಂಡಲಕ್ಕನೆ ಒಂಜಿ ಎಲ್ಲಿಯ ಸಮಾಜ ಅಂಡಲ್ಲ ಮಲ್ಲೆಜ್ಜಿ ಕ್ವಾಲಿಟಿ ಇಪ್ಪೋಡು ಅವೇ ನಮ್ಮ ಎನ್ನೋಡು ನಮ್ಮ ಕ್ವಾಲಿಟಿ ಬರೋಡು ಬಂಡ ನಮ್ಮ ಇತ್ತಿನ ಈ ಎಲ್ಲೆಲ್ಲ ಕಾಲ್ಮಶನ್ ಪೂರ ದೆತ್ತದು ನಮ್ಮ ಒಂಜಿ ಬ್ರಾಡ್ ಮೈಂಡೆಡ್ ಆವಡು ಪನ್ಪುನ ಒಂಜಿ ಪಾತೆರ ಬಂಡದು ಎನ್ನ ದಡ್ಡ ಪಾತೆರ ಮುಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಉಮೇಶ್ ಗಟ್ಟಿ ಮೆಸ್ಕಾಂ ಎಂಬ ಸದುದ್ದೇಶದಿಂದ ಈ ಒಂದು 75 ವರ್ಷದ ಅಮೃತ ಮಹೋತ್ಸವ ಸಮಾರಂಭವನ್ನು ಯೋಚಿಸಿದ್ದೇವೆ. ಎಲ್ಲ ಗುರು ಹಿರಿಯರು ನಮ್ಮ 1947ರಿಂದ ಈ ಸಂಘಕ್ಕಾಗಿ ದುಡಿದು ಒಂದು ಆಗ ಆರ್ಥಿಕ ಸಂಪನ್ಮೂಲ ಇಲ್ಲದಿದ್ದರೂ ನಮ್ಮ ಹತ್ರ ಎಲ್ಲ ಯಾವುದೇ ರೀತಿಯ ಒಂದು ಬೆಂಬಲ ಇಲ್ಲದಿದ್ದರೂ ಒಂದು ಹಂತದಲ್ಲಿ ಒಂದು ಸಂಘ ಸ್ಥಾಪಿಸಿ ಆಗ ಒಂದು ಒಳ್ಳೆಯ ಒಂದು ಬೀಜ ಬಿತ್ತಿ ಈ ರೀತಿಯಾಗಿ ಒಂದು ಎಮ್ಮರವಾಗಿ ಬೆಳೆಯುವ ನಿಟ್ಟಿನಲ್ಲಿ
ಎಲ್ಲರನ್ನೂ ನೆನೆಸ್ತಾ ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮೊದಲನೇದಾಗಿ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿ ನಮಗೆ ಆಶೀರ್ವಚನ ನೀಡಿ ನಮ್ಮ ಸಮಾಜದ ಬಗ್ಗೆ ಒಂದು ಒಳ್ಳೆಯ ಮಾತಾಡಿಕೊಟ್ಟು ನಮ್ಮನ್ನು ಪ್ರೇರೇಪಣೆ ನೀಡಿದ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸುಬ್ರಹ್ಮಣ್ಯ ಭಟ್ಟ ಇವರಿಗೆ ನಾನು ನಮ್ಮ ಮಹೋತ್ಸವ ಸಮಿತಿ ಹಾಗೂ ಎಲ್ಲ ವಿಭಾಗಗಳ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆ ಸಲ್ಲಿಸ ಬಯಸ್ತೇನೆ. ಹಾಗೆಯೇ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಕಟೀಲು ಶ್ರೀ ಹರಿನಾರಾಯಣ ಅಶ್ರನ ಇವರು ನಮ್ಮ ಒಂದು ಏನಿದೆ ನಮ್ಮ ಉಪಮೆ ಒಂದು ಜಾತಿಯ ಹೆಸರು ಇದೆ, ಅದರ ಬಗ್ಗೆ ಏನು ಸಂಭವನೀಯ ಯಾವುದೇ ರೀತಿ ಹುಟ್ಟಿರಬಹುದು ಅಂತ ಹೇಳುವ ಒಂದು ಜಿಜ್ಞಾಸೆಗೆ ಕಾರಣಕರ್ತರಾಗಿದ್ದುಕೊಂಡು ನಮ್ಮ ಸಂಘದ ಕಟ್ಟುಕಟ್ಟಳೆ ಇರಲಿ ಸಂಪ್ರದಾಯ ಇರಲಿ ಇದರ ಬಗ್ಗೆ ಗೌರವ ವ್ಯಕ್ತಪಡಿಸಿ ನಮಗೆ ಒಂದು ಶುಭ ಸಂಶೋಧನೆ ಮಾಡಿದ್ದಾರೆ. ಇವರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ ಬಯಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ ಇವರು ಬರಬೇಕಾಗಿತ್ತು. ಒಂದು ಸಮಾಜ ಒಂದು ಮಗವೀರ ಸಮಾಜದ ಮುಂದಾಳುವಾಗಿ ಉಚ್ಚಿಲ ಮಹಾಲಕ್ಷ್ಮಿ ಸಂಪತ್ತಿ ಅಂತ ಒಂದು ಒಳ್ಳೆಯ ಉತ್ಕೃಷ್ಟ ಮಟ್ಟದ ಒಂದು ದೇವಾಲಯ ನಿರ್ಮಿಸಿ ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರಲಿ ಯಾವುದೇ ಒಂದು ಸಹಾಯ ಹಸ್ತ ನೋಡುವಲ್ಲಿ ಒಂದು ಯೂತ್ ಐಕಾನ್ ಅಂತ ಹೇಳಿಕೊಂಡು ಗುರುತಿಸಿರುವ ಇವರು ನಮಗೆ ಬರಬೇಕಿತ್ತು. ಅವರ ವೈಯಕ್ತಿಕ ಕಾರಣಕ್ಕಾಗಿ ಅವರಿಗೆ ಬರಲಿಕ್ಕೆ ಆಗಿಲ್ಲ. ಅದಕ್ಕಾಗಿ ಅವರ ಅನುಪಸ್ಥಿತಿಯಲ್ಲೂ ಅವರಿಗೆ ನಾವು ಗೌರವ ಸಲ್ಲಿಸಲು ಬಯಸ್ತೇವೆ. ಈ ನಿಟ್ಟಿನಲ್ಲಿ ಶ್ರೀ ರವೀಂದ್ರ ರೈ ನಮ್ಮ ಪ್ರಖ್ಯಾತ ನ್ಯಾಯವಾದಿ, ನಮ್ಮ ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷರು ಹಾಗೂ ನನಗೆ ಒಂದು 30 ವರ್ಷದಿಂದ ಗೊತ್ತಿರುವ ಹಾಗೆ ನಮ್ಮ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಕರ್ನಾಟಕದ ಅಧ್ಯಕ್ಷರು ಆಗಿದ್ದರು. ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸ ಬಯಸುತ್ತೇನೆ. ಹಾಗೆಯೇ ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಮಹಾಬಲೇಶ್ವರ MS ಇವರು ಬರಬೇಕಾಗಿತ್ತು. ಅವರಿಗೂ ಅನಿವಾರ್ಯ ಕಾರ್ಯಗಳಿಂದ ಬರಲಿಕ್ಕಾಗಿಲ್ಲದಿದ್ದರಿಂದ ಶುಭವನ್ನು ಹಾರೈಸಿ ನಮ್ಮನ್ನು ಹಾರೈಸಿದ್ದಾರೆ. ಇವರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ ಬಯಸುತ್ತೇನೆ. ಹಾಗೆಯೇ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಉಪಕುಲಪತಿಯಾದ ಶ್ರೀ ಡಾಕ್ಟರ್ ಸತೀಶ್ ಭಂಡಾರಿ ಇವರು ಆಗಮಿಸಿ ನಮ್ಮ ಹಿರಿಯರನ್ನು ನೆರೆಯುವುದಲ್ಲದೆ ತಾವು ಒಂದು ತಮ್ಮ ಬೆಳೆದು ಬಂದ ಮೂಲವನ್ನು ನೆನಪಿಸಿದಲ್ಲದೆ ಒಳ್ಳೆಯ ಒಂದು ಸಂದೇಶ ಕೊಟ್ಟಿದ್ದಾರೆ. ಸಮಾಜದ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ ಬಯಸುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಮ್ಮ ಬೆಳ್ತಂಗಡಿ ಬಂಟರ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀ ಜಯರಾಮ್ ಶೆಟ್ಟಿ ಅವರಿದ್ದರು. ಇವರು ನಮ್ಮ ಏನು ಸಂಪ್ರದಾಯ ಇದನ್ನೆಲ್ಲ ಒಂದು ನೆನಪಿಸಿಕೊಟ್ಟು ನಮಗೂ ಒಂದು ಇದನ್ನು ಮುಂದಕ್ಕೆ ಪಾಲಿಸಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಒಂದು ಪ್ರೇರೇಪಣೆ ನೀಡಿದ್ದಾರೆ. ಇವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ ಬಯಸುತ್ತೇನೆ. ಹಾಗೆಯೇ ಶ್ರೀ ಕೃಷ್ಣ ಶೆಟ್ಟಿ ಕೋಟೆಗಾರು ಅಧ್ಯಕ್ಷರು, ಕೋಟೆಗಾರ ಗ್ರಾಮ ಸೇವಾ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇವರು ಆಗಮಿಸಬೇಕಾಗಿತ್ತು. ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಶುಭಸಂದನೆ ಕಳಿಸಿದ್ದಾರೆ. ಇವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ ಬಯಸುತ್ತೇನೆ. ಹಾಗೆಯೇ ಲಯನ್ 2ನೇ ರಾಜ್ಯಪಾಲೆ D17 ಇದರ ಶ್ರೀ ಭಾರತಿ ಅವರು ಆಗಮಿಸಬೇಕಾಗಿದ್ದು ಇವರು ಬಂದಿರುವುದಿಲ್ಲ. ಆದರೂ ನಮಗೆ ಶುಭ ಸಂಶೋಧನೆ ಕೊಡಿ ಮುಂದಿನ ಸಮಾರಂಭದಲ್ಲಿ ಭಾಗವಹಿಸ್ತೇನೆಂಬ ಹೇಳುವ ಒಂದು ನಮಗೆ ಇದು ಕೊಟ್ಟಿದ್ದಾರೆ. ಇವರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಬೆಂಬಲ ಹಾಗೂ ಇತರ ಬೆಂಬಲವನ್ನು ನೀಡಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ ಬಯಸುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ನಮ್ಮ ಬೊಂಬಾಯಿ ಸೀತಾರಾಮ್ ಗಟ್ಟಿ ಅವರು ಇವರ ಮನೆಗೆ ಹೋದಾಗ ನಾವು ಇವರ ಹತ್ರ ಹಿಂದಿನ ಅವರಾಗಿದ್ರಲ್ಲಿ ಅವರೊಂದು ಕೇಳಿದಾಗ ನಮಗೆ ಆಶ್ಚರ್ಯ ಆಯಿತು. ಹಿಂದಿನ ಅವರ ಉಚ್ಛ್ರಾಯಶಾಯದಲ್ಲಿ ಇರುವ ರೀತಿಯಲ್ಲಿ ಅವರು ಹೇಳಿದರು, ಗಟ್ಟಿ ಸಂಘದ ಕಟ್ಟಡವನ್ನು ನಾನೇ ಕೊಡ್ತೇನೆ ಅಂತ ಹೇಳುವ ಒಂದು ಓಪನ್ ಆಗಿ ಅವರು ಒಂದು ಆಶಯವನ್ನು ಇಟ್ಟುಕೊಂಡಿದ್ದವರು. ಈ ನಿಟ್ಟಿನಲ್ಲಿ ಇವರಿಗೆ ನಮ್ಮ ಈ ಒಂದು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕೇಳಿಕೊಂಡಾಗ ನಮಗೆ ಆರ್ಥಿಕ ಬೆಂಬಲವನ್ನು ಕೊಡಿಸಿದ್ದಲ್ಲದೆ ಅವರಿಗೆ ಇವತ್ತು ರಾತ್ರಿ ಬೊಂಬೈಗೆ ಹೋಗ್ಲಿಕ್ಕೆ ಇರುವುದರಿಂದ ನಾನು ಇವತ್ತು ಬರ್ತೇನೆ, ಖಂಡಿತ ಬರ್ತೇನೆ ಅಂತ ಹೇಳಿಕೊಂಡು ಬಂದು ನಮ್ಮನ್ನು ಹರಿಸಿದ್ದಾರೆ. ಇವರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ ಬಯಸ್ತೇನೆ. ಹಾಗೆ ನಮ್ಮ ಹಿಂದೂ ನಾಯಕ ಹಾಗೂ ಎಲ್ಲ ಕೆಲಸಗಳಲ್ಲೂ ಕೃತಿ ಮತ್ತೆ ನಮ್ಮ ಮಾತಿಗೆ ಸಾಮ್ಯ ಇರುವಂಥ ಶರಣ್ ಪೆಂಪುವಲ್ ಬಂದು ಇಲ್ಲಿ ಉಪಸ್ಥಿತರಿದ್ದರು. ನಿಮ್ಮ ಸಮಾಜಕ್ಕೆ ನನ್ನ ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಒಂದು ಉದ್ಘೋಷ ಮಾಡಿದ್ದಾರೆ. ಇವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ ಬಯಸುತ್ತೇನೆ. ಹಾಗೆಯೇ ಈಗ ವೇದಿಕೆಯಲ್ಲಿರುವ ನಮ್ಮ ಸಮಾಜದ ನಾಯಕರಾದ ಬೊಂಬಾಯಿ ಮನೆ ಹರಿಶ್ಚಂದ್ರ ಗಟ್ಟಿ ಅವರು ಹಾಗೂ ಮೇಲ್ದರರಾದ ರಾಜೀವ್ ಗಟ್ಟಿ ಬಿಲಾರು ಇವರು ಇತ್ತೀಚೆಗೆ ನಡೆದ ಗಡಿ ಪ್ರದಾನ ಸಮಾರಂಭದಲ್ಲಿ ನಮ್ಮ ಸಮಾಜಕ್ಕೂ ಒಂದು ದಿಕ್ಕು ದೇಶ ತೋರಿಸುವಲ್ಲಿ ಧಾರ್ಮಿಕ ನಮ್ಮ ಕೈಂಕರ್ಯ ಇರಲಿ ಕಾರ್ಯಕ್ರಮಗಳ ಮುಂದಾಳತ್ವವನ್ನು ವಹಿಸಿಕೊಂಡು ನಮ್ಮ ಸಮಾಜಕ್ಕೆ
ಸೋಮನಾಥ ದೇವಸ್ಥಾನದಲ್ಲಿ ಒಂದು ಉಪಸ್ಥಿತಿ ಇರುವುದನ್ನು ನಾವು ಹೆಮ್ಮೆ ಪಡುತ್ತೇವೆ. ಹಾಗೂ ಈ ಸಂದರ್ಭದಲ್ಲಿ ನಿಮಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ ಬಯಸುತ್ತೇವೆ. ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿತ ಇರುವ ಸೋಮನಾಥ ಸೇವಾ ಸಮಿತಿಯ ಯಾದವ್ ಗಟ್ಟಿ, ಯುವ ವಿಭಾಗದ ಪ್ರಶಾಂತ್, ಮಹಿಳಾ ವಿಭಾಗದ ಶ್ರೀಲತಾ ಗಟ್ಟಿ ಹಾಗೂ ವಿವಿಧ ಸಮಿತಿಗಳ ಮುಖ್ಯಸ್ಥರು ಹಾಗೂ ಕಾರ್ಯಕರ್ತರು ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಹಾಗೂ ಮುಖ್ಯವಾಗಿ ಎಲ್ಲ 9 ಸೀಮೆಯ ಗುರಿಕಾರರು, ಸೀಮೆಯ ಎಲ್ಲ ಮುಖ್ಯಸ್ಥರು ಹಾಗೂ ವಿವಿಧ ನಮ್ಮ ತರವಾಡು ಮನೆಗಳ ಮುಖ್ಯಸ್ಥರು, ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸರ್ವರನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಸೇವೆ ಹಾಗೂ ಬೆಂಬಲಕ್ಕೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸ ಬಯಸ್ತೇನೆ. ಹಾಗೂ ಮುಖ್ಯವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ಧನ್ಯವಾದ ಸಲ್ಲಿಸ್ತೇನೆ. ಧನ್ಯವಾದಗಳು. ಧನ್ಯವಾದವನ್ನು ಮಾಡಿದ ಉಮೇಶ್ ಗಟ್ಟಿ ಅವರಿಗೆ ಧನ್ಯವಾದಗಳು. LV ಕ್ರಿಯೇಷನ್ಸ್ ಇದರ ಮಾಲಕರಾದ ಲೋಕೇಶ್ ಅವರು ವೇದಿಕೆಗೆ ಬಂದು ಗೌರವಾಧ್ಯಕ್ಷರಾದ ರೋಹನ್ ಗಟ್ಟಿ ಅವರಿಂದ ಗೌರವಾರ್ಪಣೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಸೇವೆಯಾಗಿ ಅವರು ಮಾಡ್ತಾ ಇದ್ದಾರೆ, ಅದು ಫ್ರೀ ಆಗಿ. ಆದ್ದರಿಂದ ಇಂತಹ ಒಂದು ಉದಾರ ಮನಸ್ಸು ನಮ್ಮ ಸಮಾಜದ ಎಲ್ಲರಿಗೂ ಬರಲಿ ಎಂದು ಆಶಿಸ್ತಾ ಧನ್ಯವಾದ. ಅದೇ ರೀತಿ ಈ ಸಮಾಜ ಭವನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನಿವೇಶನ ಪುಟ್ಟಿಂಚಿನ ಸೂರ್ಯ ನೆತ್ತಿದೊಂಬುಗು ಒಂಜಾತು ಬುಲ್ಪು ಕೊಪ್ಪನ ಈ ಪುಣ್ಯ ಪರ್ವದ ಪುಣ್ಯ ಕಾಲದ ಲದವರ ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘದ ಅಮೃತ ಮಹೋತ್ಸವದ ಪೊರ್ಲ ಪರ್ವದ ಲೇಸಿಗೆ ಬತ್ತಿಂಚಿನ ಮಾತ ಗಣ್ಯ ಬಿನ್ನೆರನ ನನವರ ಮೂಗುನೊಂದು ಬತ್ತಿಂಚಿ ಬಿನ್ನೆರೆಗೆ ನನಾತ್ ಪೊರ್ಲ ಪೊಲಿಕೆದ ಈ ಧರ್ಮ ಚಾವಡಿಡು ಈ ಮಿತ್ತ ಚಾವಡಿಡು ಒಂಜಾತ್ ಸಾಂಸ್ಕೃತಿಕ ಸಂಗಮದ ಲೇಸ ನಡಪೆರೆತದ ದುಂಬತ್ತ ಎಲ್ಲೆಲ್ಲ ಒಂಜಾತ್ ಗಟ್ಟಿ ಸಮಾಜದ ಕೂಟಡು ನಡಪನ ಈ ಒಂಜಿ ಕಜ್ಜದ ವಿವರಣದ ಒಟ್ಟುಗು ಮಧ್ಯಾಹ್ನ 1:30 ಗಂಟೆಗೆ ಗಟ್ಟಿಯವರ ಸಮಾಜ ಸೇವಾ ಸಂಘದ ಮಹಿಳಾ ವಿಭಾಗದ ಮುತಾಲಿಕೆಡ್ ಅಂತಾರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಂಗಮ ತುಳುನಾಡ ಪೊರ್ಲು ಐಸಿರದ ತಿರ್ಲು ಪಂಪಿನ ವಿನೂತನ ವಾಯಿನಂಚಿನ ಒಂಜಿ ಸ್ಪರ್ಧಾ ಕಾರ್ಯಕ್ರಮ ನಡಪೆರಂಡು